കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ ഹബീബി പാടി പല നാളിലായി മധുരം തരുമോ അരികിൽ ഹബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടു الحمد لله رب العالمين اللهم صل على سيدنا محمد وعلى آل سيدنا مولانا محمد صلاة تنجينا بها من جميع الأهوال والبليات وتسلمنا بها من جميع الأسقام والآفات وتطهرنا بها من جميع السيئات وتغفر لنا بها جميع الخطيئات وتقضي لنا بها جميع الحاجات وترفعنا بها عندك أعلى الدرجات ونا بها قصى الغايات من جميع الخيرات في الحياة بعد الممات سيدنا محمد عدد صلاة دائمة بدوام ملك الله اللهم أوصل مثل ثواب القراءة والصلاة والسلام والاجتماع بعد القبول منا عملا صالحا إلى حضرة روح نبينا وحبيبنا المصطفى محمد صلى الله عليه وسلم ثم إلى حضرات آبائه وإخوانه من الأنبياء والمرسلين ثم إلى حضرات الصحابة البدرين والهدين وسائر الصحابة والكرامة كلهم أجمعين ثم إلى حضرات جميع الأنبياء والأولياء والعلماء والشهداء والزهاد والصديقين والصالحين ثم إلى حضرات من ماتوا منا يا رب العالمين ثم إلى حضرات من نبيناهم ومن قصدناهم خصوصا وعموما اللهم زد لهم شرفا على شرفهم وفضلا على فضلهم وعزا على عزهم وكرامة على كراماتهم لديك اللهم بحقهم وبجائهم وبمددهم اللهم بارك لنا في كل أمورنا اللهم بارك لنا في اجتماعنا اللهم بارك لنا في مجلسنا بركة تامة دائمة كما باركت وانعمت على عبادك الصالحين بجاه سيدنا مصطفى محمد صلى الله عليه وسلم وآله الأطهار اللهم اجعلنا وإياهم من الفائزين في الدارين ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين آمين برحمتك يا أرحم الراحمين وصلى الله تعالى وسلم على خير خلقه سيدنا محمد وعلى آله وصحبه أجمعين سبحان ربك رب العزة عما يصفون وسلام على المرسلين والحمد لله رب العالمين السلام عليكم ورحمة الله وبركاته الحمد لله ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ರಿಜಿಸ್ಟರ್ ಉಕ್ಕುಡಕಿನ್ಯ ಇದರ ಬಹುದಿನಗಳ ಬಹು ವರ್ಷಗಳ ಕನಸಾಗಿದ್ದ ನೂತನ ಕಚೇರಿ ಉದ್ಘಾಟನೆ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವು ಈಗಾಗಲೇ ನಡೀತಾ ಇದೆ. ಬೆಳಿಗ್ಗೆ ಸುಬಹಿ ನಮಾಜಿನೊಂದಿಗೆ ನಮಾಜ್ ಮುಗಿಸಿ ಬಹು ಸೈಯದ್ ಅಮೀರ್ ತಂಗಲ್ರವರ ದಿವ್ಯಹಸ್ತದಲ್ಲಿ ಮೌಲೂದ್ ಪಾರಾಯಣದೊಂದಿಗೆ ಉದ್ಘಾಟನೆಗೊಂಡು ಇವತ್ತು ಸಂಜೆ ಅಸರ್ ನಮಾಜಿನ ಬಳಿಕ ಸಭಾ ಕಾರ್ಯಕ್ರಮವನ್ನು ಕಮಿಟಿ ನಿರ್ಣಯದಂತೆ ಹಮ್ಮಿಕೊಂಡಿದ್ದೇವೆ. ಇನ್ಶಾ ಅಲ್ಲಾ ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಮಾಡಲು ನಮಗೆ ನಮ್ಮ ಸಮಿತಿಯ 20ನೇ ವಾರ್ಷಿಕ ಇದರ
ವಾರ್ಷಿಕೋತ್ಸವ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ನಮ್ಮ ಸಮಿತಿಗೆ ಬೆನ್ನೆಲುಬಾಗಿ ನಿಂತಿದ್ದ ಹಲವಾರು ಮಹನೀಯರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾವು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಅವರಿಗೆ ಇಷ್ಟವಿಲ್ಲದರೂ ಸಹ ಅವರನ್ನು ಗೌರವಿಸುವುದು ನಮ್ಮ ಧರ್ಮವಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ನೂತನ ಕಚೇರಿ ಉದ್ಘಾಟನೆ ಸಮಾರಂಭ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮಗೆ ನೇತೃತ್ವ ನೀಡುತ್ತಿರುವಂತಹ ಸೈಯದ್ ಬಾತಿಶಾ ತಂಗಲ್ರವರು ಅವರ ದುವಾದೊಂದಿಗೆ ಇವತ್ತು ಆರಂಭಗೊಂಡಿದೆ. ಅಲ್ಹಮ್ದುಲಿಲ್ಲಾ. ಪ್ರಪ್ರಥಮವಾಗಿ ನಾನು ಅವರಿಗೆ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ರಿಜಿಸ್ಟರ್ ಉಕ್ಕಡ ಪರವಾಗಿ ನಾನು ಮತ್ತು ನಾಡಿನ ಎಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅಲ್ಲಾಹು ಅವರಿಗೆ ಇನ್ನಷ್ಟು ದಿನಿನ ಸೇವೆ ಮಾಡಲು ಅಲ್ಲಾಹು ತೌಫೀಕ್ ನೀಡಲಿ ಪ್ರಾರ್ಥನೆಯೊಂದಿಗೆ ಅವರನ್ನು ಮಗದೊಮ್ಮೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಬೆಳಿಗ್ಗೆ ನಮಗೆ ಉದ್ಘಾಟನೆ ಮಾಡಿದಂತಹ ಸೈಯದ್ ಅಮೀರ್ ತಂಗಲ್ರವರು ಸ್ವಲ್ಪ ಅನಾರೋಗ್ಯದಿಂದ ಬರಲಿಕ್ಕಾಗೋದಿಲ್ಲ ಅಂತ ಕಾಲ್ ಮಾಡಿ ಹೇಳಿದ್ದಾರೆ. ಅಲ್ಲಾಹು ಅವರಿಗೆ ರೋಗವನ್ನೆಲ್ಲ ಆದಷ್ಟು ಬೇಗ ಶಿಫಾ ಮಾಡಿಕೊಡಲಿ. ಇನ್ನಷ್ಟು ಸಮುದಾಯಕ್ಕೂ ಸಮಾಜಕ್ಕೂ ಸೇವೆ ಮಾಡಲು ಅಲ್ಲಾಹು ತೌಫೀಕ್ ನೀಡಲಿ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡುವಂತಹ ನಮ್ಮ ಜಮಾತಿನ ಪ್ರಗಲ್ಭ ಪಂಡಿತರು, ನಮಗೆ ನೇತೃತ್ವ ನೀಡುವಂತಹ ಅಬ್ದುಲ್ ಮಜೀದ್ ದಾರಿಮಿ ಉಸ್ತಾದರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮೆಹಬೂಬ್ ಸಕಾಫಿ ಕಿನ್ಯ ಸಂಘಟಕರು ನಮ್ಮ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ನ ಎಲ್ಲ ಮಾಹಿತಿ ನೀಡಿ ನಮ್ಮ ಸಂಘಟಕ ಯಾವ ರೀತಿ ಇರಬೇಕು, ನಿಮ್ಮ ಒಂದು ಐಕ್ಯತೆಯಿಂದ ಸಹೋದರತೆಯಿಂದ ಕೂಡಿದ ಒಂದು ಸಂಘಟನೆಗೆ ಯಾವ ನೇತೃತ್ವ ಬೇಕು ಅಂತ ಹೇಳಿ ನಮಗೆ ನಾವು ಯಾವುದೇ ಚರ್ಚೆ ಬಂದವಾಗಲೂ ಸಹ ಅವರಿಗೆ ನಾವು ಭೇಟಿಯಾಗಿ ನಾವು ಅವರನ್ನು ಕೇಳ್ತಾ ಇದ್ದೇವೆ. ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ನಮಗೆ ರಾತ್ರೋಹಗಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ನನ್ನ ಆತ್ಮೀಯರು ಆಗಿರೋದಾಗಿದೆ. ಅವರಿಗೆ ನಮ್ಮ ಖಿದ್ಮತುಲ್ ಇಸ್ಲಾಂ ಸಮಿತಿ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಿತಿಯ ಬೆನ್ನೆಲುಬು ನಮ್ಮ ಸಮಿತಿ ಯಾವುದೇ ಸಲಹೆ ಇದ್ದರೂ ಶ್ರೀಯುತರಲ್ಲಿ ಕೇಳಿಕೊಂಡೇ ನಾವು ಮಾಡುವಂಥ ಒಂದು ಪರಿಪಾಠವನ್ನು ನಮ್ಮ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ನೀಡಿದ್ದೇವೆ. ಅದೇ ರೀತಿ ಜಮಾತಿನಲ್ಲಿ ಸಹ ನಮ್ಮ ಮಹಲ್ಲೆ ಜಮಾತಿನಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಅವರಲ್ಲಿ ನಾವು ಕೇಳಿ ಸಲಹೆ ಪಡಿಕೊಂಡಂಥ ಒಂದು ಮಹಾನ್ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮದ ಚಟುವಟಿಕೆಗಳು ನೋಡಿ ನಮಗೆ ಪ್ರೋತ್ಸಾಹ ನೀಡಿ ಈ ಕಾಣ್ತಾ ಇರುವಂಥ ಇದರಲ್ಲಿ ಕಟ್ಟಡ ಬಹಳ ಸುಸಜ್ಜಿತವಾಗಿ ಮುಡಿಬರಲು ಅಲ್ಲಾಹನ ಅನುಗ್ರಹದೊಂದಿಗೆ ನಮ್ಮ ಜಮಾತಿನ ಹಿರಿಯರು, ಹಲವಾರು ಸಂಘ ಸಂಸ್ಥೆಗಳ ರೂವಾರಿಯೂ ಆಗಿರುವಂತಹ ನಮ್ಮ ನಾಯಕರು ಆಗಿರುವಂತಹ ಅಬು ಸಾಲಿ ಹಾಜಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಈ ಸ್ಥಳ ಕೊಡುವಾಗ ನಮಗೆ ದಾನವಾಗಿ ಅವರು ಕೊಟ್ಟಿದ್ದಾರೆ. ಅವರ ಪೂಜ್ಯ ಮರ್ಹೂಮ್ ತಂದೆಯವರಾದ ಎಂ.ಎಚ್. ಶೇಖಬ್ಬ ಹಾಜಿ ಮೆಮೋರಿಯಲ್ ನಾಮಕರಣದೊಂದಿಗೆ ನಾವು ಖಿದ್ಮತುಲ್ ಇಸ್ಲಾಂ ಸಭಾಭವನವನ್ನು ಇವತ್ತು ನಾವು ಅವರ ನಾಮಕರಣದೊಂದಿಗೆ ನಾವು ಹೆಸರನ್ನು ಅಳವಡಿಸಿಕೊಂಡು ಅವರ ತಂದೆಯ ಕಬರನ್ನಲ್ಲಾಹು ವಿಶಾಲಪಡಿಸಲಿ ಮತ್ತು ಅಬು ಸಾಲಿ ಹಾಜಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೂ ಆರೋಗ್ಯದೊಂದಿಗೆ ಜೀವಿಸಲು ಅಲ್ಲಾಹು ತೌಫೀಕ್ ನೀಡಲಿ. ಅವರು ನಮ್ಮ ಸಭಾ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯು ಬಹುವಾಗ್ಮಿಯು ನಮ್ಮ ಸ್ಥಳೀಯ ವಾದಿ ತೊಯ್ಬಾ ಶಂಸುಲ್ ಉಲಮಾ ದಾರುಸ್ಸಲಾಂ ಅಕಾಡೆಮಿಯ ಮುಖ್ಯಸ್ಥರು ಆಗಿರುವಂತಹ
ಬಹು ಹುಸೇನ್ ದಾರಿಮಿ ರಂಜಲಾಡಿ ಅವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಇವತ್ತು ನಮಗೆ ಈ ಖಿದ್ಮತುಲ್ ಇಸ್ಲಾಂ ಹೆಸರು ನಾಮಕರಣ ಮಾಡಲು ಪ್ರೇರಣೆಯಾದಂತಹ ಉಸ್ತಾದರಾದಂತಹ ಇಬ್ರಾಹಿಂ ಬಾತಿಸ್ ಜುಹುರಿ ಉಸ್ತಾದ್ರವರು ನಮ್ಮ ಗೌರವಾಧ್ಯಕ್ಷರು ಆಗಿರುತ್ತಾರೆ. ಕಳೆದ 20 ವರ್ಷಗಳ ಹಿಂದೆ ನಾವೊಂದು ಸಣ್ಣ ಮಸೀದಿಯ ಮದ್ರಸದಲ್ಲಿ ರಾತ್ರಿ ಕೂಡಿಕೊಂಡು ಇಂಥ ಒಂದು ಸುಮಾರು 8-10 ಜನಗಳ ಸದಸ್ಯರು ಸೇರಿಕೊಂಡು ಒಂದು ಸಂಘ ಮಾಡಿ ಅದರಲ್ಲಿ ಮಸೀದಿ ಮತ್ತು ಮದ್ರಸಾ ನಾಡಿನ ಕಡು ಬಡ ಜನರ ನಿರ್ಗತಿಕ ಜನರ ಆಶಾಕಿರಣಕ್ಕೆ ಬೇಕಾಗಿ ನಾವು ಈ ಒಂದು ಸಮಿತಿ ರಚಿಸಿಕೊಂಡು ಅದಕ್ಕೆ ರೂವಾರಿಯಾಗಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಬಾತಿಸ್ ಜೋರಿ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಥಳೀಯ ರಿಫಾಯಿಯಾ ಜುಮಾ ಮಸೀದಿ ಇದರ ನಮಗೆ ನೇತೃತ್ವ ನೀಡುವಂತಹ ಖತೀಬ್ ಉಸ್ತಾದಂತಹ ಇಬ್ರಾಹಿಂ ದಾರಿಮಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಅವರನ್ನು ಭೇಟಿಯಾದರೆ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿರುವಂತಹ ವ್ಯಕ್ತಿಯಾಗಿದ್ದಾರೆ. ನಮ್ಮ ಮದ್ರಸಾ ಮ್ಯಾನೇಜ್ಮೆಂಟ್ ಕೋಶಾಧಿಕಾರಿಯೂ ಆಗಿರುವಂತಹ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನೇತೃತ್ವ ನೀಡುವಂತಹ ನಮ್ಮ ಅಬ್ಬುಚ್ಚ KM ಮೊಯ್ದೀನ್ ಕುಂಜಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿಗೆ ನೇತೃತ್ವ ನೀಡುವಂತಹ ರಿಫಾಯಿಯಾ ಜುಮಾ ಮಸೀದಿಯ ಅಧ್ಯಕ್ಷರು ಆಗಿರುವಂತಹ ಪುತ್ತು ಹಾಜಿ ಅಬ್ದುಲ್ ರಹಮಾನ್ ಹಾಜಿ ಪಣಿಯೂರ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅವರ ನಮಗೆ ಗೌರವಾಧ್ಯಕ್ಷರಾಗಿ ಇದ್ದರು. ಅವರು ಕಳೆದ 1.5 ವರ್ಷ ಮುಂಚೆ ನಮಗೆ ನೇತೃತ್ವ ನೀಡಿ ನಮಗೆ ಸಲಹೆಗಾರಾಗಿ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಎಲ್ಲ ಇದ್ದುಕೊಂಡು ನಮ್ಮ ಎಲ್ಲ ಸಭಾ ಸಮಾರಂಭಗಳಿಗೆ ನೇತೃತ್ವ ಚುಕ್ಕಾಣಿ ನೀಡುವಂತಹ ಮರ್ಹೂಮ್ ಇಬ್ರಾಹಿಂ ಉಕ್ಕುಡ ರವರು ನಮ್ಮೊಂದಿಗೆ ಆಗಲಿದ್ದಾರೆ. ಅಲ್ಲಾಹು ಅವರ ಕಬರನ್ನು ಸ್ವರ್ಗತೋಫ್ ಮಾಡಲಿ, ಆಮೀನ್ ಎಂದು ಪ್ರಾರ್ಥಿಸುತ್ತಾ ಅವರ ಈ ವೇದಿಕೆಗೆ ಮರ್ಹೂಮ್ KB ಇಬ್ರಾಹಿಂ ವೇದಿಕೆ ಅವರ ನಾವು ನಾಮಕರಣ ಮಾಡಿಕೊಂಡು ಈ ಒಂದು ಸಭೆಯನ್ನು ಅವರ ಒಂದು ಪುಣ್ಯ ಸ್ಮರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ನಮ್ಮ ಪುತ್ತಾಜಿಗೆ ಮಗದೊಮ್ಮೆ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯು ಈ ಸಭೆ ಸಮಾರಂಭದ ಮುಖ್ಯಸ್ಥರು ಮತ್ತು ಸನ್ಮಾನಿಸಲ್ಪಡುವಂತಹ ಒಬ್ಬ ಮಹಾ ವ್ಯಕ್ತಿಯು, ಸಮಾಜ ಸೇವಕರು. ನಾವು ಯಾವತ್ತೂ ಹೋದರೂ ನಮಗೆ ಬರೀ ಕೈಯಲ್ಲಿ ಕಳಿಸದೆ ಎಲ್ಲ ಅವರಿಂದ ಆಗುವ ಸಹಾಯ ಸಹಕಾರ ನಮಗೆ ನೀಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ನಮ್ಮ ಕಾಣುವಂತಹ ಉಕ್ಕುಡ ಮಸೀದಿ ಇಷ್ಟು ಸುಸಜ್ಜಿತವಾಗಿ ನಿರ್ಮಿಸಿಕೊಡಲು ಸಹಕಾರ ಮತ್ತು ಸಹಾಯ ನೀಡಿದಂಥ ಮಹಾ ವ್ಯಕ್ತಿ ಇಬ್ರಾಹಿಂ ಹಾಜಿ ಕತಾರ್ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ನಮಗೆ ಸಾಕಾಗುವುದಿಲ್ಲ. ಆ ರೀತಿ ನಮ್ಮ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರಿಗೂ ನಾನು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ನಮಗೆ ಮುಖ್ಯ ಅತಿಥಿಯವರು ಮತ್ತು ಕೊಡುಗೆ ದಾನಿಯು, ಉತ್ತಮ ಬಿಸ್ನೆಸ್ ಮ್ಯಾನ್, ಎಲ್ಲ ರಂಗದಲ್ಲಿಯೂ ನಮಗೆ ಪ್ರಖ್ಯಾತಿ ಪಡೆದಂತಹ ಒಬ್ಬ ಮಹಾ ವ್ಯಕ್ತಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾವು ಅವರನ್ನು ಸನ್ಮಾನಿಸಲಿದ್ದೇವೆ. ಯಾಕಂದ್ರೆ ನಮ್ಮ ಕಬ್ರಿಸ್ತಾನ್ ಕಮಿಟಿ ನಮ್ಮ 5 ಸೆನ್ಸ್ ಜಾಗೆ ನಾವು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ನೀಡ್ತೇವೆ ಎಂಬ ಭರವಸೆ ನಾವು ಕೊಟ್ಟಿದ್ದೇವೆ ಮಸೀದಿಗೆ. ಅದು 1 ಸೆನ್ಸಿಗೆ 1,33,000 ರೂಪಾಯಿ, 5 ಸೆನ್ಸಿಗೆ 6,65,000 ರೂಪಾಯಿ ಹಣವನ್ನು ನಾವು ಖಿದ್ಮತುಲ್ ಇಸ್ಲಾಂ ವತಿಯಿಂದ ನಾವು ಮಸೀದಿಗೆ ಕೊಡ್ತಾ ಒಂದು ಭರವಸೆ ನೀಡಿದ ಕಾರಣ ಇಂಥ ಮಹಾನ್ ವ್ಯಕ್ತಿಯವರು ನಾವು ಭೇಟಿಯಾಗಿರುವಾಗ ನಮ್ಮ ಖಿದ್ಮತ್ ಇಸ್ಲಾಂ ಪರವಾಗಿ ನಮಗೆ ದೊಡ್ಡ ಮೊತ್ತದ ಹಣವನ್ನು ನಮಗೆ ನೀಡಿ, ಅದೇ ರೀತಿ ಕೊರೋನಾ ಸಂದರ್ಭದಲ್ಲೂ ಹಲವಾರು ರೀತಿ ನಮಗೆ ಸಹಾಯ ಸಹಕಾರ ನೀಡಿದರೆ. ಆದರೆ ಕೇರಳ ಉರುಳುಪಟ್ಟು ಮಳೆ ನೀರು ಬಂದು ಗುಡ್ಡ ಜರಿದಾಗ ಸಹ ಹಲವಾರು ಮನೆಗಳನ್ನು ನಿರ್ಮಿಸಿಕೊಟ್ಟು ಈಗಾಗಲೇ ದೇರ್ಲಕಟ್ಟೆಯಲ್ಲಿ ನಮ್ಮ ಹೋಟೆಲ್ ಪ್ಲಾಜಾ ಅವೆನ್ಯೂ ದೇರ್ಲಕಟ್ಟೆ ಮಾಲಕರು ಆಗಿರುವಂತಹ ನಮ್ಮ ಮಹಾನ್ ವ್ಯಕ್ತಿ ಹಾಜಿ ಅಬ್ದುಲ್ ಮಜೀದ್ ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂತಹ ನಮ್ಮ ನೇತೃತ್ವದಂತಹ
ಯೂಸುಫ್ ಮಜಲ್ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಖಿದ್ಮತ್ ಇಸ್ಲಾಂ SOC ಪರವಾಗಿ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇನ್ನೋರ್ವರು ನಾಯಕರು ನಮಗೆ ನೇತೃತ್ವ ನೀಡುವಂತಹ ಅಸೈನಾರ್ ಹಾಜಿ ನಮ್ಮೊಂದಿಗಿದ್ದಾರೆ. ನಮ್ಮ ಎಲ್ಲ ಸಂದರ್ಭದಲ್ಲೂ ನಮಗೆ ತನುಮಾನ ದಾನಗಳಿಂದ ಸಹಾಯ ನೀಡುವಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಖಿದ್ಮತ್ ಇಸ್ಲಾಂ ಪರವಾಗಿ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ಮುಖ್ಯ ಅತಿಥಿಯು ನಮ್ಮ ಸಮಿತಿಯ ಉಪಾಧ್ಯಕ್ಷರು, ಹಲವಾರು ಯುವಕರಿಗೆ ಕೆಲಸ ಕೊಟ್ಟು ಆಸರೆಯಾಗಿರುವಂತಹ ನಮ್ಮ ಉಕ್ಕುಡದ ಒಂದು ನಮಗೆ ದಾನಿ ನಮ್ಮೊಂದಿಗಿದ್ದಾರೆ. ಅವರು ಈ ಸಮಾರಂಭಕ್ಕೋಸ್ಕರ ನಮಗೆ ಆ ಬಿಡುವ ಸಮಯದಲ್ಲಿ ಬಂದಿದ್ದಾರೆ. ಅವರು ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಆದಂಥ ಆಸಿಫ್ ಲೋಣಾವಾಳ ಉದ್ಯಮಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ನಮಗೆ ಮಸೀದಿ ಮತ್ತು ಮದ್ರಸಾ ನಮ್ಮ ಸಂಘ ಸಂಸ್ಥೆಗಳಿಗೆ ನಾವು ಯಾವತ್ತೂ ಕೇಳುವಾಗ ಅವರಿಂದ ಆಗುವ ದೊಡ್ಡ ಮೊತ್ತದ ಸಹಾಯ ನಮಗೆ ನೀಡ್ತಾ ಇದ್ದಾರೆ. ಹಲವಾರು ಕಡು ಬಡ ನಿರ್ಗತಿಕ ಮಕ್ಕಳಿಗೂ ಸಹ ಪುಸ್ತಕದ ವಿತರಣೆ ಯಾವ ರೀತಿಯಲ್ಲಿ ನಾವು ಕೇಳಿದ್ರು ಕೊಡ್ತಾ ಇದ್ದಾರೆ. ಅವರಿಗೂ ನಾನು ಮಗದೊಮ್ಮೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಸಲೀಂ PM ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಚೇರಿ ಕಟ್ಟುವಾಗ ನಮಗೆ ಅನುಮತಿಯ ಕೊರತೆ ಮತ್ತು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಇರುವಾಗ ನಮ್ಮೊಂದಿಗೆ ಆಸರೆಯಾಗಿ ನಿಂತು ಅಂದುಕೊಂಡಂತಹ ಮಾಜಿ ಉಪಾಧ್ಯಕ್ಷರು, ಈಗಿನ ಸದಸ್ಯರು ಆಗಿರುವಂತಹ ನಮ್ಮ ರಾಜಕೀಯ ನಾಯಕರು ಆಗಿರುವಂತಹ ಸಿರಾಜ್ ಕಿನ್ಯರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಖಿದ್ಮತ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಹಾರ್ದಿಕ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಕ್ಷೇತ್ರದ ಈ ಸ್ಥಳೀಯ ಸದಸ್ಯರು, ಯುವ ನಾಯಕರು ಆಗಿರುವಂತಹ ಫಯಾಜ್, ನನ್ನ ಆತ್ಮೀಯರಾಗಿರುವಂತಹ ಫಯಾಜ್ ಕಿನ್ಯರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಖಿದ್ಮತ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮೆ ಪಡ್ತಾ ಇರುವಂತಹ ನಸೀರ್ PM ಅವರು ನಮ್ಮ ಸಭೆಯಲ್ಲಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಶಂಸುಲ್ ಉಲಮಾ ಇಸ್ಲಾಮಿಕ್ ಸೆಂಟರ್ನ ಅಧ್ಯಕ್ಷರು ನಮಗೆ ಬಹಳ ಉತ್ತಮ ಒಡನಾಟದಲ್ಲಿದ್ದುಕೊಂಡು ಎಲ್ಲ ನಮಗೆ ಸಹಕರಿಸುವಂತಹ ಪಡಪು ಬಾವುಚ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಾಯಕರು ಆಗಿರುವಂತಹ ತಾಜುಲ್ ಉಲಮಾ ಇಸ್ಲಾಮಿಕ್ ಸೆಂಟರ್ ಕೂಡ AP ಹಸನಾಕರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಸಾಥಿ ಕೊಡ್ತಾ ಇದ್ದಾರೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಶಾಧಿಕಾರಿಗಳಂತ ಬಶೀರ್ ಮಾಳಿಗೆ ಅವರು ಸಭೆಯಲ್ಲಿದ್ದಾರೆ. ಅವರಿಗೂ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿಯ ಇವತ್ತಿನ ಸಭಾ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಸಂಘಟನೆ ಯಾವ ರೀತಿ ಮಾಡಬೇಕು ಮತ್ತು ಮಸೀದಿಗೆ ಎಲ್ಲ ರೀತಿ ನಮಗೆ ಸಹಕಾರ ನೀಡುವಂಥ ನಮ್ಮ ನಾಯಕರು ಆಗಿರುವಂಥ ಅಬ್ಬಾಸ್ ಕಿನ್ಯಾರ್ ಅವರು ನಮ್ಮೊಂದಿಗಿದ್ದಾರೆ. KB ಅವರು ನಮ್ಮ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಕುತುಬಿಯಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮೊಹಮ್ಮದ್ ರಹಮತ್ನವರು ಇದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಶಂಸುಲ್ ಉಲಮಾ ದಾರುಸ್ಸಲಾಂ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಮ್ಮ ನಾಯಕರು ಆಗಿರುವಂತಹ ನಮಗೆಲ್ಲ ರೀತಿಯಲ್ಲಿ ತನ್ಮಾನ ದಾನಗಳಿಂದ ಸಹಾಯ ನೀಡುವಂತಹ ಸಿರಾಜ್ ಅಲಂಕಾರ್ ಅವರು ಇದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಹಲವಾರು ಗಣ್ಯರಿದ್ದಾರೆ. ಅದೇ ರೀತಿ ನಮ್ಮ ಅಲ್ಲಾಮೀನ್ ಚಾರಿಟಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಅಬ್ಬಾಸ್ KP ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದಲೇ ಬಂದು ನಮ್ಮೊಂದಿಗೆ ಪ್ರೋತ್ಸಾಹ ಸಹಕಾರ ನೀಡ್ತಾ ಬರುವಂಥ ಒಬ್ಬ ಸಂಘಟಕರು ಆಗಿದ್ದಾರೆ. ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾನೆ. ಅದೇ ರೀತಿ ಮಹಲ್ಲಿನ ಎಲ್ಲ ಜಮಾತಿನ ಅಧ್ಯಕ್ಷರು, ಕಿಲರ್ ಮಸೀದಿಯ ಅಧ್ಯಕ್ಷರಾದಂಥ ಇಬ್ರಾಹಿಂ BM ಅವರು ಇದ್ದಾರೆ. ಅವರಿಗೂ ನಾನು ಸ್ವಾಗತ ನೀಡುತ್ತಾ ಮತ್ತು ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ಉದ್ಯೋಗ ನಿಮಿತ್ತ ನಮ್ಮನಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಮೊಹಮ್ಮದ್ ಕೈಲಾಸ್ ಅವರು ಇದ್ದಾರೆ ಮತ್ತು ಇನ್ನಿತರ ಎಲ್ಲ ನಾಯಕರಿಗೆ ನಾನು ಸ್ವಾಗತ ನೀಡಿ. ಅದೇ ರೀತಿ ನಮ್ಮ ಕಾಸಿಂದಾರಿ ಮುಕ್ಕುಡ ಬಹಳ ಸಂಘಟಕರು ನಮಗೆ ಮಸೀದಿ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಸಹಕಾರ ನೀಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ನಾವು ವೇದಿಕೆಗೆ ಕರೀತಾ ಇದ್ದೇವೆ.
ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡಿದೆ. ಮತ್ತು ನಮ್ಮ ಉಕ್ಕಡ ಪ್ರದೇಶದ ಎಲ್ಲ ಹಿರಿಯ ನಾಯಕರುಗಳು ಮತ್ತು ಹಳೆ ವಿದ್ಯಾರ್ಥಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸಂಘ ಸಂಸ್ಥೆ ನಾಯಕರು ಮತ್ತು ಈ ಸಂದರ್ಭದಲ್ಲಿ ಸ್ವಾಗತ ನೀಡುತ್ತಾ, ಮತ್ತು ನಮ್ಮ ಈಗಾಗಲೇ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಯಶಸ್ವಿ ದಾಟಲಿಕ್ಕೆ ಈ ಊರಿನ ಈ ನಾಡಿನ ಹಿರಿಯರ ಸಹಕಾರ ಅದರಿಂದ ನಾವು ಎಲ್ಲ ಕಾರ್ಯಕ್ರಮ ನಾವು ಅಲ್ಲಾಹನ ಅನುಗ್ರಹದಿಂದ ಯಶಸ್ವಿಯಾಗಿದ್ದೇವೆ. ಡ್ರಗ್ಸ್ ಫ್ರೀ ಕಿನ್ಯ ನಾವೊಂದು ಕಾರ್ಯಕ್ರಮ ಹಾಕಿದ್ದೇವೆ, ಡ್ರಗ್ಸ್ ಮುಕ್ತ ಕಿನ್ಯ ಅಂತ. ಆ ಕಾರ್ಯಕ್ರಮ ಈಗಾಗಲೇ ನಮ್ಮ ಚಾಲನೆ ನೀಡಲಿಕ್ಕೆ ಉಳ್ಳಾಳ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಇನ್ನಿತರ ಎಲ್ಲ ಇಲಾಖೆಯವರು ಈಗಾಗಲೇ ಆಗಮಿಸಲಿದ್ದಾರೆ. ಅವರಿಗೂ ನಾವು ಸಾಂಕೇತಿಕವಾಗಿ ಇದನ್ನು ನಾವು ಇಲ್ಲಿಂದ ಆರಂಭಿಸ್ತಾ ಇದ್ದೇವೆ. ಹೀಗೆ ಕೈ ಜೋಡಿಸಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ABS ಅಶ್ರಫ್ ನಮಗೆ ಲೈಟಿಂಗ್ ವ್ಯವಸ್ಥೆ ಒದಗಿಸಿಕೊಟ್ಟಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡಿದ್ದೇನೆ. ಅದೇ ರೀತಿ ಸುಕೇಶ್ ಶಾಮ್ಯಾನ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ನಾನು ಸ್ವಾಗತ ನೀಡ್ತೇನೆ. ಅದೇ ರೀತಿ ನಮ್ಮದು ಈ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಾಯ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ನಾನು ಸ್ವಾಗತವನ್ನು ನೀಡುತ್ತಾ, ಈ ಸಮಿತಿ 20 ವರ್ಷಗಳಲ್ಲಿ ಕೆಲವೊಂದು ಮಹತ್ತರವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ನಿಮ್ಮ ಮುಂದೆ ನಾನು ಒಂದು 5 ನಿಮಿಷಗಳ ಕಾಲ ನಾನು ಅದನ್ನು ಪ್ರಸ್ತಾಪಿಸಲು ಮುಂದಿಡ್ತಾ ಇದ್ದೇನೆ. ಸಂಸ್ಥೆ ಸ್ಥಾಪಿಸಿದ್ದೇ ನಾವು ಮದ್ರಸಾ ಮತ್ತು ನಮ್ಮ ಉಕ್ಕಡದ ಮದ್ರಸಾ ಮತ್ತು ಮಸೀದಿ ಅದರ ಉದ್ಧಾರಕ್ಕಾಗಿ, ಅದರ ಏಳಿಗೆಗಾಗಿ ನಾವು ಒಂದು ಪ್ರಥಮ ಹೆಜ್ಜೆ ಇಟ್ಟು ನಾವು ಕಾರ್ಯಕ್ರಮ ನಾವು ನಮ್ಮ ಎಲ್ಲ ಅಜೆಂಡದಲ್ಲೂ ಅದರಲ್ಲಿದೆ. ಈ ಸಮಿತಿ ಈ ಕಟ್ಟಡ ನಮಗೆ ಅಬು ಸಾಲಾಜ್ ಅವರು ಕೊಡುವಾಗ ಸಹ ನಾವು ಈ ಸಮಿತಿ ನಮ್ಮ ಉಕ್ಕಡ ಜಮಾತ್ ನಮ್ಮ ರಿಫಾಯಿಯ ಅಂಡರಲ್ಲಿ ನಾವು ಇದನ್ನು ಬಿಟ್ಟುಕೊಡುವ ಅನ್ನೋ ನಾವು ಅದೇ ರೀತಿ ನಾವು ಮುಂದುವರಿತೇವೆ ಎಂದು ಹೇಳಿಕೊಳ್ಳುತ್ತಾ, ನಾವು ಖಿದ್ಮತುಲ್ ಇಸ್ಲಾಂ ವತಿಯಿಂದ ಒಂದು ಅನಾಥ ಮನೆಯನ್ನು ನಾವು ಕಟ್ಟಿಸಿಕೊಂಡಿದ್ದೇವೆ. ಸುಮಾರು 5 ಲಕ್ಷ ವೆಚ್ಚದಲ್ಲಿ ನಾವೊಂದು ಈ ಸಮಿತಿ ವತಿಯಿಂದ ನಾವೊಂದು ಮನೆ ಸಹ ಕಟ್ಟಿ ಕೊಟ್ಟಿದ್ದೇವೆ. ಅದು ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಅದೇ ರೀತಿ ಕೆಲವೊಂದು ಮನೆಗಳು ನಮ್ಮ ಉಕ್ಕಡ ಪ್ರದೇಶದಲ್ಲಿ ಬಡವರ ಮನೆಗಳನ್ನು ಕಾಣುವಾಗ, ನಮಗೆ ಅರ್ಜಿ ಬರುವಾಗ ನಮಗೆ ನಮಗೆ ಉಪಾಯ ಇಲ್ಲದ ಕಾರಣ ನಾವು ಅದನ್ನು ನಮ್ಮಿಂದಾದ ಸಹಾಯ ಒಂದು 50,000 20,000 ಮಟ್ಟದಲ್ಲಿ ನಾವು ರಿಪೇರಿ ಮಾಡಿ ಕೊಟ್ಟಿದ್ದೇವೆ. ಅಲಾಭವನ್ ಮತ್ತು ಮಿಂಬರನ್ನು ನಾವು ಮಸೀದಿಗೆ ಕೊಟ್ಟಿದ್ದೇವೆ. ಅದು ಈಗಾಗಲೇ ನಮ್ಮದು ಅದನ್ನು ಸ್ವಲ್ಪ ರಿಪೇರಿ ಬಂದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ನಾವು ಆ ಮೆಹರಾಬಿನ ಪ್ರಸ್ತಾಪವನ್ನು ನಾವು ಹಾಕಿದ್ದೇವೆ. ದೊಡ್ಡ ಮೊತ್ತದ ನಮಗೆ ದಾನಿಗಳು ನಮ್ಮೊಂದಿಗಿದ್ದಾರೆ. ಅಲ್ಲಾಹು ಅವರಿಗೆ ಶಕ್ತಿ ಕೊಡ್ತಾರೆ, ನಮಗೆ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಸಹ ನಮ್ಮ ಮಸೀದಿಗೆ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಮೆಹರಾಬನ್ನು ನಮ್ಮ ಈ ಮಸೀದಿ ಇರುವಂಥ ನಾಯಕರು ವಹಿಸ್ತಾರೆ ಅಂತ ಭರವಸೆ ನಮಗಿದೆ. ಅದನ್ನು ಸಹ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಾಕಿಕೊಂಡಿದ್ದೇವೆ. ಅದೇ ರೀತಿ 1.5 ಲಕ್ಷ ವೆಚ್ಚ ಮಾಡಿ ನಾವು ಅದನ್ನು ರಿಪೇರಿ ಮಾಡಿ ಮುಗಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಅದೇ ರೀತಿ ಅದರಲ್ಲಿ ಮಸೀದಿಯ ವಿಂಡೋ ಸರಿ ಮಾಡಲಿಕ್ಕೆ ಸಹ ನಾವು ಅದನ್ನು ಸುಮಾರು 75,000 ರೂಪಾಯಿ ವೆಚ್ಚವನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಮಸೀದಿಯ ಮಿಹ್ರಾಬಿನ ಎದುರು 2 ಮಿನಾರ ಬೇಕಂತ ನಮ್ಮ ಕಮಿಟಿಯವರು ಹೇಳಿದಾಗ ಅದನ್ನು ಸಹ ನಾವು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ವತಿಯಿಂದ ನಾವು ನಿರ್ಮಿಸಿ ಕೊಟ್ಟಿದ್ದೇವೆ. ಅದೇ ರೀತಿ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಸುಮಾರು 200-150 ಮಕ್ಕಳಿಗೆ ಸುಮಾರು 50,000ಕ್ಕಿಂತಲೂ ಮಿಕ್ಕಿದ ಮಕ್ಕಳ ಪ್ರತಿಭಾ ಕಾರಂಜಿಗೆ ಬಹುಮಾನ ವಿತರಣೆ ನಮ್ಮ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ವತಿಯಿಂದಲೇ ಭರಿಸಿಕೊಂಡು ಬರ್ತಾ ಇದ್ದೇವೆ. ಅದನ್ನು ಸಹ ನಾವು ಈ ಸಲವು ಕೊಟ್ಟಿದ್ದೇವೆ. ಮುಂದಿನ ದಿನವೂ ನಿಮ್ಮೆಲ್ಲರ ಸಹಕಾರ ನಾವು ಕೊಡುತ್ತಾ ಭರವಸೆ ಇದೆ. ಅದೇ ರೀತಿ ಶಾಲಾ ಬಡ ಮಕ್ಕಳಿಗೆ ಟೆಕ್ಸ್ಟ್ ಪುಸ್ತಕವನ್ನು ನಾವು ಈಗಾಗಲೇ ನೀಡುತ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸದಸ್ಯರಾಗಲಿ ಊರಿನ ಕಡು ಬಡ ಜನರಾಗಲಿ ಆಸ್ಪತ್ರೆ ಇರುವಾಗ ಅವರನ್ನು ಅವರ ಬಿಲ್ ಭರಿಸುವಂಥ ಸಮಯದಲ್ಲಿ ನಾವು ಖುದ್ದಾಗಿ ಹೋಗಿ ನಮ್ಮ ಸಮಿತಿ ವತಿಯಿಂದಲೇ ನಾವು ಬಿಲ್ಲನ್ನು ಭರಿಸುವಂಥ ಇದನ್ನು ನಾವು ಸಹ ಮಾಡ್ತಾ ಇದ್ದೇವೆ. ಅದೇ ರೀತಿ ಮದುವೆಗೆ ಸಹಾಯಧನ, ಯಾಕಂದರೆ ಒಂದು ಮದುವೆ ಒಂದು ಬಡವರ ಮದುವೆ ಆಗುವುದಾದರೆ ಹಾಲಿನ ಖರ್ಚೆ ನಾವು ಒಂದು ಸಾಧಾರಣ 1,25,000-75,000 ರೂಪಾಯಿ ವೆಚ್ಚವನ್ನು ನಾವು ಮಾಡಿ ಕೊಟ್ಟಿದ್ದೇವೆ ಸಹ. ಅದೇ ರೀತಿ ರೇಷನ್ ಕಿಟ್ ಅಂದರೆ ನಮ್ಮ ಸದಸ್ಯರಿಗೆ ಯಾರ ಅನಾರೋಗ್ಯದಿಂದ ಇದ್ರೂ ಸಹ ಅದನ್ನು ಸಹ ನಾವು ಭರಿಸಿಕೊಂಡು ಬರ್ತಾ ಇದ್ದೇವೆ. ಯಾಕಂದರೆ ನಮ್ಮ ಸದಸ್ಯರು ಎಲ್ಲರೂ ಕೂಲಿ ಕೆಲಸದಲ್ಲಿ ಜಾಸ್ತಿ ಆದ ಕಾರಣ ಆರ್ಥಿಕವಾಗಿ ತುಂಬಾ ಹಿಂದುಳಿದ ಸದಸ್ಯರಾಗಿದ್ದಾರೆ. ಸುಮಾರು 30 ಸದಸ್ಯರು, ಅದರಲ್ಲಿ ಒಂದು 75% ಸಹ ನಮ್ಮದು
ಎಲ್ಲ ಕೂಲಿ ಕೆಲಸ ಮಾಡಿಕೊಂಡೇ ಈ ಒಂದು ಸಮಿತಿ ನಡೆಸಬೇಕಾಗಿದ್ದರಿಂದ ಅವರಿಗೆ ಎಲ್ಲ ಸೇಫ್ಟಿಯನ್ನು ನಮ್ಮ ಸಮಿತಿಯವರು ನೀಡ್ತಾ ಇದ್ದೇವೆ, ಮುಂದಕ್ಕೂ ಸಹ ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದೀನಿ ಕ್ಲಾಸ್ ಮಹಿಳೆಯರಿಗೆ ಪ್ರತಿ 15 ದಿವಸಕ್ಕೊಮ್ಮೆ ಮದ್ರಸದಲ್ಲಿ ಇಸ್ಲಾಮಿಕ್ ಸ್ಟಡಿ ಕ್ಲಾಸ್ ನಾವು ಮಾಡ್ತಾ ಇದ್ದೇವೆ. ಕಾರಣಾಂತರಗಳಿಂದ ಕೊರೋನಾ ಸಂದರ್ಭದಲ್ಲಿ ನಮಗೆ ಅದನ್ನು ಮುಟ್ಟುಕು ತಾತ್ಕಾಲಿಕವಾಗಿ ಬಂದಾಗಿದೆ. ಮುಂದೆ ದಿನಗಳಲ್ಲಿ ನಾವು ಅದನ್ನು ಜಮಾತ್ ಕಮಿಟಿಯ ಆದೇಶ ಮೇರೆಗೆ ನಾವು ಅದನ್ನು ಮಾಡ್ತಾ ಇದ್ದೇವೆ ಅಂತ ನಿಮ್ಮೊಂದು ಹೇಳ್ತಾ ಇದ್ದೇನೆ. ಅದೇ ರೀತಿ ರಂಜಾನ್ ಕ್ಲಾಸ್ ಖಿದ್ಮತುಲ್ ಇಸ್ಲಾಂ ಮತ್ತು ರಿಫಾಯ ಜುಮಾ ಮಸೀದಿ ಸೇರಿ ನಾವು ಇಟ್ಕೊಂಡು ನಾವು ಯಾವಾಗಲೂ ಎಲ್ಲ ವರ್ಷವೂ ಜಂಟಿಯಾಗಿ ನಾವು 4 ರಂಜಾನ್ ಕ್ಲಾಸ್ ನಡೆಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಕಳೆದ ಸಲ ಹುಸೇನ್ದಾರ್ ರಂಜಲಾಡಿ ಅವರು ಸಹ ನಮ್ಮೊಂದಿಗೆ ಇದ್ದರು, ಅವರು ಅದನ್ನು ಆ ಕಾರ್ಯಕ್ರಮ ಸಹ ನಾವು ಮಾಡಿದ್ದೇವೆ. ಅದೇ ರೀತಿ ಉಕ್ಕುಡ ಶಾಲೆಗೆ ಮಕ್ಕಳ ಒಂದು ವೇದಿಕೆ ಬೇಕು ಅಂತ ಕೇಳಿಕೊಂಡಾಗ ಸುಮಾರು 50,000 ರೂಪಾಯಿದ ವೇದಿಕೆ ನಿರ್ಮಾಣವನ್ನು ನಾವು ಶಾಲೆಗೆ ನೀಡಿ ಕೊಟ್ಟಿದ್ದೇವೆ ನಾವು. ಅದೇ ರೀತಿ ರಿಫಾಯಿಯ ಮಸೀದಿ ಒಂದು ಮಹತ್ತರವಾದ ಘಟ್ಟಕ್ಕೆ ಪ್ರವೇಶಿಸುವಾಗ ಎಲ್ಲ ಸಂಘ ಸಂಸ್ಥೆಗಳಲ್ಲೂ 5 ಸೆನ್ಸ್ ಜಾಗ ಸ್ಥಳವನ್ನು ನೀವು ಕೊಡಬೇಕು ಕೇಳಿಕೊಂಡಾಗ ನಮ್ಮ ಅಧ್ಯಕ್ಷರು KB ಅಬ್ಬಾಸ್ ರವರು ಮತ್ತು ನಮ್ಮ ಮರ್ಹೂಮ್ KB ಇಬ್ರಾಹಿಂ ರವರು ತಟ್ಟನೆ ಎದ್ದುಂಟು ಖಿದ್ಮತುಲ್ ಇಸ್ಲಾಂ ಕೊಡ್ತಾರೆ, ನಮಗೆ ಭರವಸೆ ಇದೆ. ಅವರ ಮಾತಿನದಾಗಿ ಅವರ ಕನಸು ಇವತ್ತು ನೆನಸಾಗಿದೆ. ಯಾಕಂದ್ರೆ ನಾವು 5 ಸೆನ್ಸ್ ಜಾಗದ ಸ್ಥಳವನ್ನು ಸುಮಾರು 6,67,000 ರೂಪಾಯಿ ನಾವು ಈಗಾಗಲೇ ಜಮಾತ್ ಕಮಿಟಿಗೆ ನೀಡಿದಾಗಿದೆ. ಯಾಕಂದ್ರೆ ನಮ್ಮ ಈ ಕಮಿಟಿ 2.5 ವರ್ಷ ಆಯಿತು ನಮ್ಮ ಮುಹೂರ್ತ ಮಾಡಿ ಸಮಿತಿಗೆ. ಅದನ್ನ ನಾವು ಮನಸ್ಸು ಮಾಡಿದರೆ 1 ವರ್ಷದಲ್ಲಿ ಮುಗಿಸಬಹುದಿತ್ತು. ಯಾಕಂದ್ರೆ ಅದರ ಮಧ್ಯದಲ್ಲಿ ನಮ್ಮ ಅರ್ಜಿಗಳು ತುಂಬಾ ಇದ್ದ ಕಾರಣ ನಮಗೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದರೊಟ್ಟಿಗೆ ನಮ್ಮ ಕಬ್ರಿಸ್ತಾನದ ದೊಡ್ಡ ಮೊತ್ತದ ಇರುವುದರಿಂದ ನಮಗೆ ಈ ಒಂದು 3 ಲಕ್ಷ ಚಿಲ್ಲರೆ ನಾವು ನಮ್ಮ ಸಮಿತಿಯವರಿಂದ ಮತ್ತು ನಮ್ಮ ಜನರಿಂದ ನಾವು ಡೊನೇಷನ್ ಮಾಡಿಕೊಂಡು ಈ ಒಂದು ಸಮಿತಿ ಕಟ್ಟಿದ್ದೇವೆ, ನಾವು ನಿರ್ಮಿಸಿದ್ದೇವೆ. ಆದ್ದರಿಂದ ಸ್ವಲ್ಪ ತಡವಾಯಿತು. ನಿಮ್ಮ ಎಲ್ಲರಿಗೂ ಗೊತ್ತಿರಬಹುದು ನಮ್ಮ ಸಮಿತಿಯ ನಮ್ಮ ಕಾರ್ಯವೈಖರಿ ಬಗ್ಗೆ, ಅದ್ರ ಬಗ್ಗೆ ಹೆಚ್ಚಾಗಿ ನಿಮಗೆ ಹೇಳಬೇಕಿಲ್ಲ. ಅದೇ ರೀತಿ ನಮ್ಮ ಕೂಟುಜಾರತಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಯಾವ ರೀತಿ ನಮ್ಮ ಕೇಂದ್ರ ಜಮಾತ್ ನಮಗೆ ಆದೇಶ ನೀಡುತ್ತದೋ ಅದೇ ರೀತಿಯಲ್ಲಿ ನಾವು ಯಶಸ್ವಿಗೋಸ್ಕರ ಎಲ್ಲ ರೀತಿಯ ಪ್ರಚಾರ ಮತ್ತು ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ನಾವು ಇಲ್ಲಿಂದ ಒಕ್ಕೂಟದಿಂದ ಮಾಡಿಕೊಡ್ತೇವೆ. ಇದೆಲ್ಲವೂ ನಾವು ಮಾಡುವುದು ಪ್ರತಿ ಸದಸ್ಯರ 5% 10% ಸಂಬಳದಲ್ಲಿ ನಾವು ಇಟ್ಕೊಂಡು ಮಾತ್ರ ಮಾಡೋದಲ್ಲದೆ ಬೇರೆ ಯಾವುದೇ ನಮಗೆ ಇನ್ಕಮ್ ಇಲ್ಲ. ಮತ್ತು ಈ ಸೇರಿರುವಂತಹ ವೇದಿಕೆಯಲ್ಲಿರುವಂತಹ ಮಹಾನ್ ಭಾವರವರ ಸಂಭಾವನೆಯಿಂದ ಆಗಿದೆ ಈ ಒಂದು ಸಮಿತಿ ನಡೀತಾ ಇರುವಂತ. ಇನ್ನಷ್ಟು ಅಲ್ಲಾಹು ಅವರಿಗೆ ಶಕ್ತಿ ನೀಡಿ ಇನ್ನಷ್ಟು ಸಮುದಾಯಕ್ಕೂ ಮತ್ತು ಸಮಾಜಕ್ಕೂ ಏಳಿಗೆಯಾಗಿ ಶ್ರಮಿಸಲು ಅಲ್ಲಾಹು ತೌಫೀಕ್ ನೀಡಲಿ ಪ್ರಾರ್ಥಿಸುತ್ತಾ, ಮಗದೊಮ್ಮೆ ನಮ್ಮ ಈ ಒಂದು ಪದ್ಧತಿ ಇನ್ನೊಂದು ಕೆಲವು ನಾವು ಮುಂದಿನ ವರ್ಷಗಳಲ್ಲಿ ನಾವು ಏನು ಮಾಡಬೇಕಂತ ಒಂದು ಪದ್ಧತಿಯನ್ನು ಈ 20ನೇ ವಾರ್ಷಿಕದಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಕಿನ್ಯ ಗ್ರಾಮದಲ್ಲಿ ಈಗಾಗಲೇ ತುಂಬಾ ಮಾರಕವಾಗಿರುವಂತಹ ಡ್ರಗ್ಸ್ ಸೇವನೆ ಮತ್ತು ಹೊರದ ಪ್ರದೇಶಗಳಿಂದ ಬಂದು ನಮ್ಮ ಗ್ರಾಮದಲ್ಲಿ ಬಂದು ಅದನ್ನು ಅಮಲು ಪದಾರ್ಥ ಸೇವನೆ ಮಾಡಿ ನಮ್ಮ ಈ ಹುಡುಗರ ಒಂದು ಹಾಳು ಮಾಡುವಂತ ವ್ಯವಸ್ಥೆ ಇರುವಾಗ ನಾವು ಅದನ್ನು ಪ್ರತಿಜ್ಞೆ ಮಾಡಿ ಇವತ್ತು ನಾವು ಕಾರ್ಯಕ್ರಮವನ್ನು ಈ ಸಭಾಂಗಣದಲ್ಲೇ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಈ ಕೂತಿರುವಂತಹ ಎಲ್ಲ ತಂಗಲ್ರವರು, ಉಸ್ತಾದರವರು ಮತ್ತು ಊರಿನ ಎಲ್ಲ ಹಿರಿಯರು ಸೇರಿಕೊಂಡು ಸಹಕಾರ ನೀಡುತ್ತಾರೆ ಭರವಸೆ ನಮಗಿದೆ. ಈ ಒಂದು ಕಾರ್ಯಕ್ರಮವು ನಾವು ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳಿಸಲು ಇನ್ಶಾಅಲ್ಲಾಹ್ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿಕೊಳ್ಳುತ್ತಾ, ಮತ್ತೊಂದು ಶಿಕ್ಷಣಕ್ಕೆ ಮಹತ್ವ, SLC ಆದ ನಂತರ ಏನು ಮಾಡಬೇಕಂತ ಹಲವಾರು ಮಕ್ಕಳು ದಿಕ್ಕಾಪಾಲಾಗಿ ಬೇರೆ ಯಾವುದೇ ಪದವಿಯನ್ನು ಪಡ್ಕೊಂಡು ಮುಂದಿನ ಫ್ಯೂಚರ್ ಪ್ಲಾನ್ ಯಾವುದು ಗೊತ್ತಿಲ್ಲ. ಅದರ ಬಗ್ಗೆ ನಾವು ಅವರಿಗೆ ಕೌನ್ಸಿಲಿಂಗ್ ಕ್ಲಾಸ್ ಮಾಡಿ ಉತ್ತಮ ಒಂದು ಪ್ರೇರಣೆ ಕೊಡುವಂತಹ ಒಂದು ಪದ್ಧತಿಯನ್ನು ನಾವು ನಮ್ಮ ಖಿದ್ಮತ್ ಇಸ್ಲಾಂ ಅಸೋಸಿಯೇಷನ್ ಹಮ್ಮಿಕೊಂಡಿದೆ. ನಿಮ್ಮೆಲ್ಲ ಸಹಕಾರ ಅದು ಖಂಡಿತ ಯಶಸ್ವಿಯಾಗುತ್ತದೆ ಎಂದು ಕೇಳಿಕೊಳ್ಳುತ್ತಾ, ಮತ್ತು ಈ ಉಕ್ಕುಡ ಪ್ರದೇಶದಲ್ಲಿ 165 ಮನೆಗಳು ಸುಮಾರು ನಮ್ಮ ಈ ಒಂದು ಖಿದ್ಮತ್ ಇಸ್ಲಾಂನ ಪರಿಧಿಗೆ ಬರುವಂತಹ ಸಂದರ್ಭದಲ್ಲಿ ಆ ಮನೆಗಳ ಎಲ್ಲ ಬಯೋಡಾಟಾ ಅಂದ್ರೆ ಒಂದು ಮನೆಗಳಲ್ಲಿ ಎಷ್ಟು ರೋಗಿಗಳಿದ್ದಾರೆ, ಒಂದು ಮನೆಗಳಲ್ಲಿ ಎಷ್ಟು ಬಡವರಿದ್ದಾರೆ, ಎಷ್ಟು ಅನಾಥರಿದ್ದಾರೆ, ಕಡು ಬಡವರು ಎಷ್ಟಿದ್ದಾರೆ, ಅದನ್ನು ಪಟ್ಟು ಮಾಡ್ತಾ ನಾವು ಸಾಧಾರಣ 75% ಮುಗಿದಿದೆ. ಅದನ್ನು ನಾವು 100% ಮಾಡಿಕೊಂಡು ಅವರಿಗೆ ಬೇಕಾದಂತಹ ವ್ಯವಸ್ಥೆಯು ನಾವು ಖಿದ್ಮತ್ ಇಸ್ಲಾಂ ಅಸೋಸಿಯೇಷನ್ ಮಾಡಲಿಕ್ಕೆ ಇದೆಂದು ಹೇಳಿಕೊಳ್ಳುತ್ತಾ, ನಮ್ಮ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಳು ಮತ್ತು ಈ ಮಿಂಬರಿನ ಮೆಹರಾಬಿನ ಕೆಲಸಗಳನ್ನು ನೀವು ಕೈ ಜೋಡಿಸ್ತೀರಿ ಎಂದು ಹೇಳಿಕೊಳ್ಳುತ್ತಾ, ನಾವು ಡ್ರಗ್ಸ್ ಮುಕ್ತ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ನಿಂತುಕೊಂಡು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಂಡು ಸಭಾ ಕಾರ್ಯಕ್ರಮದ ಮುಂದಿನ ಘಟಕವಾದಂತಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಬಿಡುವು ಮಾಡಿಕೊಂಡು ಮಗದೊಮ್ಮೆ ಭಾಗವಹಿಸಿದ ಎಲ್ಲ ಮಾನ್ಯರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತ ನೀಡುತ್ತಾ
ಸ್ವಾಗತ ಭಾಷಣವನ್ನು ವಿರಾಮಗೊಳಿಸ್ತೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ഈ മഹത്തായ വേദിയിൽ ഉപവിഷ്ടരായ സയ്യിദന്മാരെ, ഉലമാക്കളെ, ഉമറാക്കളെ, നേതാക്കന്മാരെ, പ്രവർത്തകന്മാരെ, നല്ലവരായ സഹോദരങ്ങളെ, അല്ലാഹു റബ്ബ് സുബ്ഹാനഹു വതആല നമ്മുടെ ഈ സംഗമം അവൻ്റെ പൊരുത്തപ്പെട്ട ഒരു സൽക്കർമ്മമായി നമ്മൾ ഇന്ന് സ്വീകരിക്കട്ടെ. പ്രത്യേകം അറിഞ്ഞുകൊണ്ട് അവർക്ക് ആദരിക്കലും, അതേപോലെ ഡ്രഗ്സ് മുക്ത കിന്യ എന്ന് പറയുന്ന വളരെ ഫലപ്രദമായ ഒരു പരിപാടിയുടെ ഉദ്ഘാടന സെഷനിലാണ് നമ്മളുള്ളത്. ആദ്യമായി ബിസ്മില്ലാഹിർ റഹ്മാനിർ റഹീം, ഇന്നാ ഫതഹ്നാ ലക ഫതഹൻ മുബീന എന്ന വിശുദ്ധമായ വാക്യം കൊണ്ട് ഈ യോഗം ഉദ്ഘാടനം ചെയ്തതായി പ്രഖ്യാപിക്കുന്നു. നാം എല്ലാവരും ഇവിടെ സ്വാഗത പ്രസംഗിയിൽ നിന്ന് കേട്ടതുപോലെ ഖിദ്മത്തുൽ ഇസ്ലാം അസോസിയേഷൻ്റെ വിവിധ സാമുദായിക പ്രവർത്തനങ്ങളെ നമ്മൾ കണ്ടു. അള്ളാഹു ഇനിയും അതിൻ്റെ പ്രവർത്തകന്മാർക്ക് സാമ്പത്തികമായി വളരെയധികം പിന്നോക്കം നിൽക്കുന്ന സാഹചര്യത്തിലും സമുദായത്തിന് വേണ്ടി ഒരു കൈത്താങ്ങാവാൻ വേണ്ടിയുള്ള സംഘടിത പ്രവർത്തനത്തിൻ്റെ ഭാഗങ്ങളൊക്കെ കേട്ടപ്പോൾ വളരെയധികം കണ്ണുകുളിർമയുണ്ടാകുന്ന ഒരു കാര്യമാണ്. ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ, നബി സല്ലല്ലാഹു അലൈഹി വസല്ലമ തങ്ങളോട് ഒരു പ്രാവശ്യം ചോദിക്കപ്പെട്ടു, അയ്യുന്നാസി അഹബ്ബു ഇലല്ലാഹ്, നബിയെ, അള്ളാഹുവിനിക്ക് ഏറ്റവും ഇഷ്ടപ്പെട്ടവർ, മനുഷ്യരിൽ ആരാണ് അള്ളാഹുവിനിക്ക് ഏറ്റവും ഇഷ്ടപ്പെട്ടവർ എന്ന് ചോദിക്കുകയുണ്ടായി. ആരംഭ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ പറഞ്ഞ മറുപടി, അഹബ്ബുന്നാസി ഇലല്ലാഹി അൻഫഉഹും ലിന്നാസ്, അള്ളാഹുവിലേക്ക് വളരെ ഇഷ്ടപ്പെടുന്നവൻ എന്ന് പറഞ്ഞാൽ ജനങ്ങൾക്ക് ഏറ്റവും ഉപകാരം ചെയ്യുന്നവനാണ്. ആരെ കൊണ്ടാണോ ജനങ്ങൾക്ക് ഏറ്റവും ഉപകാരം കിട്ടുന്നവൻ. ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ പള്ളിയിൽ ഇരുന്നു കൊണ്ട് ഒരുപാട് നിസ്കരിക്കുന്നവൻ, തസ്ബീഹ് ചെയ്യുന്നവൻ, അങ്ങനെയല്ല പറഞ്ഞത്, ജനങ്ങൾക്ക് ഉപകാരം ചെയ്യുന്നവൻ, മനുഷ്യന്മാർക്ക് വേണ്ടി സോഷ്യൽ വർക്ക് ചെയ്തുകൊണ്ട് സമൂഹത്തിലെ പാവപ്പെട്ടവരുടെ കൈപിടിക്കാൻ, അവർക്ക് കൈത്താങ്ങാവാൻ, വിധവകൾക്കും യതീമീങ്ങൾക്കും അതേപോലെ ബലഹീനരായ ആളുകൾക്ക് വേണ്ടി കൈത്താങ്ങാകുന്ന, ജനങ്ങൾക്ക് ഉപകാരം ചെയ്യുന്ന മനുഷ്യരെ കുറിച്ചാണ്. എന്നാൽ ഈ ഹദീസ് വളരെയധികം അന്വർത്ഥമാവുന്ന രൂപത്തിൽ നമ്മുടെ ഖിദ്മത്തുൽ ഇസ്ലാം അസോസിയേഷൻ ഇവിടെ വളരെയധികം ഫലപ്രദമായ പ്രവർത്തനങ്ങൾ നടത്തിക്കൊണ്ടിരിക്കുകയാണ്. ഇനിയും നമ്മുടെ യുവാക്കൾ സംഘടിക്കേണ്ടതുണ്ട്. ഇനിയും നമ്മുടെ പ്രവർത്തനങ്ങൾ മുന്നോട്ട് പോകേണ്ടതുണ്ട്. ഇവിടെ ഡ്രഗ്സ് മുക്ത കിന്യ എന്ന പരിപാടി ഇതിൻ്റെ കൂടെ സംഘടിപ്പിക്കുന്നത്, നമുക്കറിയാം, നമ്മുടെ പരിസര പ്രദേശങ്ങളൊക്കെയും വളരെയധികം മലീമശമായി കൊണ്ടിരിക്കുകയാണ്. മാതാപിതാക്കൾ, കുടുംബാംഗങ്ങൾ, വലിയ തറവാട്ടിൽ പിറന്ന കുടുംബങ്ങൾ പോലും മക്കൾ ഡ്രഗ്സിന് അടിമയായതുകൊണ്ട്, കഞ്ചാവിൻ്റെ അടിമയായതുകൊണ്ട് സമൂഹത്തിൽ തല കുണിക്കേണ്ടി വരുന്ന മാതാപിതാക്കളെയാണ്, രക്ഷിതാക്കളെയാണ്, കുടുംബങ്ങളെയാണ്, അതേപോലെ മഹല്ലുകളെയാണ് ഞങ്ങൾ കണ്ടുകൊണ്ടിരിക്കുന്നത്. ഈ സാഹചര്യത്തിൽ വളരെയധികം ഫലപ്രദമായ ഇത്തരം പ്രവർത്തനങ്ങൾ ഇവിടെ നടത്തുന്നു. അൽഹംദുലില്ലാ, അല്ലാഹു എല്ലാം സ്വീകരിക്കുമാറാവട്ടെ. ഇതിനു വേണ്ടി ഒരുപാട് ആളുകൾ ഇവിടെ സഹായിച്ചവരുടെ പലതും ഇവിടെ സൂചിപ്പിക്കുകയുണ്ടായി. എല്ലാം അല്ലാഹു കബൂൽ ചെയ്യുമാറാവട്ടെ. ഇനിയും നമ്മുടെ പ്രവർത്തകന്മാർക്ക് ഒരുപാട് പ്രോത്സാഹനങ്ങൾ നമ്മുടെ എല്ലാവരുടെയും ഭാഗത്തു നിന്ന് ഉണ്ടാവണം. അതിനും അല്ലാഹു തൗഫീഖ് ചെയ്യട്ടെ എന്ന് മാത്രം ദുആ ചെയ്തുകൊണ്ട്, ഒരുപാട് ആളുകൾ ഇനിയും ഇവിടെ സംവദിക്കാനും ഒരുപാട് ചടങ്ങുകൾ ഉള്ളതുകൊണ്ട് ഞാൻ എൻ്റെ സംസാരം തൽക്കാലം നിർത്തുന്നു. വാഖിറു ദഅ്വാന അനിൽ ഹംദുലില്ലാഹി റബ്ബിൽ ആലമീൻ. അവസരം നൽകിയ സംഘാടക സമിതിയെ പ്രത്യേകം അഭിനന്ദിക്കുന്നു. അല്ലാഹു റബ്ബുൽ ഇസ്സത്ത്
ഇരു വീട്ടിലും ഖൈറും റാഹത്തും ഇസ്സത്തും നൽകി അനുഗ്രഹിക്കുമാറാവട്ടെ. വആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. അൽഹംദുലില്ലാഹി വസ്സലാത്തു വസ്സലാമു അലാ സയ്യിദിൽ മുർസലീൻ വഅലാ ആലിഹി വസ്വഹ്ബിഹി അജ്മഈൻ. അമ്മാ ബഅദ്. ഏറെ സ്നേഹവും ആദരവും ബഹുമാനം നിറഞ്ഞ നമ്മുടെ നാട്ടിൻ്റെ ജമാഅത്ത് പള്ളിയുടെ കരുത്തനായ ഖത്തീബും മുദരിസുമായ ബഹുമാനപ്പെട്ട അബ്ദുൽ മജീദ് ദാരിമി ഉസ്താദ്, അതുപോലെ തന്നെ മറ്റുള്ള പണ്ഡിതന്മാരെ, നേതാക്കളെ, എൻ്റെ മുന്നിൽ കൂടിയ മുഅ്മിനീങ്ങളെ, മുഅ്മിനാത്തുകളെ, ചെറുപ്പക്കാരെ, അർഹമറാഹിമീനായ റബ്ബുൽ ഇസ്സത്ത് നമ്മുടെ ഒരുമിച്ച് കൂടൽ അവൻ പൊരുത്തപ്പെടുന്ന സ്വാലിഹായ അമലാഹി അല്ലാഹു കബൂലാകട്ടെ. ഇവിടെ ഒരുമിച്ച് കൂടിയതുപോലെ നാളെ ജന്നാത്തിൽ ഫിർദൗസിൽ ഹബീബായ ത്വാഹ റസൂലുള്ളാഹി സല്ലല്ലാഹു അലൈഹി വസല്ലമ തങ്ങളോടൊപ്പം അവന്റെ സ്വർഗ്ഗത്തിൽ ഒരുമിച്ച് കൂടാനുള്ള ഭാഗ്യം അല്ലാഹു നൽകി അനുഗ്രഹിക്കുമാറാവട്ടെ. ഒരു സുദീർഘമായ പ്രസംഗത്തിലേക്ക് കടക്കുന്നില്ല. ഒരുപാട് ഉസ്താദുമാരുണ്ട്, ഒരുപാട് നേതാക്കളുണ്ട്. ചെറിയ ചെറിയ ആശംസകൾ പറഞ്ഞും കൊണ്ട് ഇൻഷാ അല്ലാഹ് നമ്മുടെ ഈ പരിപാടി വൻ വിജയമാക്കണം. ഖിദ്മത്തുൽ ഇസ്ലാം അസോസിയേഷന്റെ ഓഫീസ് ഉദ്ഘാടനവും അതിനോടനുബന്ധിച്ചിട്ടുള്ള പരിപാടിയിലാണ് നമ്മൾ ഒരുമിച്ച് കൂടിയിട്ടുള്ളത്. ഇവിടെ സ്വാഗത പ്രസംഗത്തിൽ ഈ ഒരു ഖിദ്മത്തുൽ ഇസ്ലാമിന്റെ ആ ഒരു ഖിദ്മത്ത് ഇവിടെ പറയുന്നത് കേൾക്കുമ്പോൾ മനസ്സിന് വല്ലാത്ത ഒരു സന്തോഷം. കാരണം ഇതിലൂടെ നമ്മൾ മനസ്സിലാക്കേണ്ടത് പേരിന് വേണ്ടിയല്ല, പെരുമക്ക് വേണ്ടിയല്ല, ആളുകളെ പറയാൻ വേണ്ടിയല്ല. കൊല്ലങ്ങളോളമായി ഈ നാട്ടിലുള്ള പാവങ്ങളെയും അഗതികളെയും അനാഥരെയും അതുപോലെ നമ്മുടെ റിഫായിയ പള്ളിയെയും നല്ല നിലയ്ക്ക് സംരക്ഷിച്ചും കൊണ്ട് അവരാൽ കഴിയുന്ന നല്ല നല്ല ഹദിയകൾ നൽകിയും കൊണ്ട് എല്ലാ നിലക്കും ജമാഅത്തിനെയും ജനസമൂഹത്തെയും കൈപിടിച്ചുകൊണ്ട് മുന്നോട്ട് കൊണ്ടുപോയിക്കൊണ്ടിരിക്കുന്ന വലിയ ഒരു സംഘടനയാണ് ഖിദ്മത്തുൽ ഇസ്ലാം അസോസിയേഷൻ എന്ന് പറയുന്ന ഒരു സംഘടന. അൽഹംദുലില്ലാഹ്, അല്ലാഹു ഖിയാമത്ത് നാൾ വരെ അല്ലാഹു നിലനിർത്തട്ടെ. എൻ്റെ പ്രിയമുള്ള മുഅ്മിനീങ്ങളെ, ഇന്ന് ജനസമൂഹത്തിന് ഏറ്റവും പ്രധാനമായിട്ട് ഒരുപാട് ഇന്ന് സംഘടനകളുണ്ട്. ഒരുപാട്, പ്രത്യേകിച്ച് നമ്മുടെ കിന്യ എന്ന് പറയുന്ന ഈ പ്രദേശത്ത് എണ്ണിയാൽ തീരാത്ത ഒരുപാട് സംഘടനകൾ. അതിൽപ്പെട്ട ഒരു സംഘടനയും കൂടിയാണ് ഖിദ്മത്തുൽ ഇസ്ലാം എന്ന് പറയുന്ന ഈ ഒരു സംഘടന. നല്ല നിലക്ക് ജനങ്ങൾക്ക് ഉപകാരപ്പെടുന്ന നല്ല പ്രവർത്തനങ്ങളുമായി മുന്നേറുകയാണ്. ആരെങ്കിലും പറയാൻ വേണ്ടിയിട്ടല്ല, നല്ല നിലക്ക് ഇഖ്ലാസോടെ പ്രവർത്തിക്കുന്ന ഒരു സംഘടന. അൽഹംദുലില്ലാഹ്, ഇനി വരുന്ന കൊല്ലത്തിൽ എന്തെല്ലാം ചെയ്യണമെന്ന് ആഗ്രഹിച്ചും കൊണ്ട് ഓരോ പദ്ധതികളും രൂപീകരിച്ചും കൊണ്ട് അത് നടപ്പിലാക്കാൻ വേണ്ടി എല്ലാ ശ്രമങ്ങളും നടത്തിക്കൊണ്ടിരിക്കുകയാണ്. ഇവിടെ ഇരിക്കുന്ന ഓരോ നേതാക്കന്മാരും ഇവിടെ സ്വാഗത പ്രസംഗത്തിൽ പറഞ്ഞു, ഇവിടെയുള്ള പള്ളിക്ക് വേണ്ടി മെമ്പർ കൊടുത്തു, അതുപോലെ പള്ളിയുടെ മറ്റുള്ള ആവശ്യത്തിന് വേണ്ടിയുള്ള എല്ലാ സഹകരണങ്ങളും ചെയ്തു. എന്തിനേറെ, ഇനി നമ്മൾ പോയി മരിച്ചു കിടക്കേണ്ട സ്ഥലത്തിന് വേണ്ടി ഏകദേശം 6 ലക്ഷത്തെ ചില്ലറ പൈസ ഈ ഖിദ്മത്തുൽ ഇസ്ലാം തന്നെ അവർ മറ്റുള്ളവരിൽ നിന്ന് നല്ല നിലക്കുള്ള സഹായങ്ങൾ മേടിച്ചും കൊണ്ട് ഈ പള്ളിയിലേക്ക് ഏൽപ്പിച്ചിരിക്കുകയാണ്. ഏറ്റവും വലിയ പ്രവർത്തനമാണത്. ഒരു സംഘടനയ്ക്ക് ചെയ്യുന്ന ഏറ്റവും വലിയ പ്രവർത്തനം, ഏതെങ്കിലും ഒരു രോഗിയെ കാണുമ്പോ ആ രോഗിയെ സഹായിക്കുക, അല്ലെങ്കിൽ ഒരു വീടില്ലാത്തവനെ കാണുമ്പോ അവനെ സഹായിക്കുക, അല്ലെങ്കിൽ ഏതെങ്കിലും ഒരു കൂലിപ്പണിക്ക് പോകുന്നവൻ. ഇന്ന് നമ്മൾ ഏറെ അറിയേണ്ട ഒരു കാര്യമുണ്ട്, ഏറെ മനസ്സിലാക്കേണ്ട കാര്യം എന്ന് പറയുന്നത്, ഇന്ന് ഒന്നുമില്ലാത്തവനല്ല പ്രയാസപ്പെടുന്നത്. ഈ അഗതി എന്ന് പറയുന്ന ഒരു കൂട്ടരുണ്ട്. വാപ്പയുമുണ്ട്, ഉമ്മയുമുണ്ട്. വാപ്പയും ഉമ്മയും ഉണ്ടായിരിക്കെ പ്രയാസപ്പെടുന്നവർ, ദിവസക്കൂലിക്ക് വേണ്ടി കഷ്ടപ്പെടുന്നു. പക്ഷേ ഒരു രോഗം വന്നാൽ പ്രയാസപ്പെടുന്നവര്, അവരെ കൈപിടിച്ച് മുന്നോട്ട് കൊണ്ടുപോകാം. ഇൻഷാ അല്ലാഹ് നമ്മുടെ ഖിദ്മത്തുൽ ഇസ്ലാമിന് സാധിക്കണം. അല്ലാഹു തൗഫീഖ് നൽകട്ടെ. ഇതുവരെ നല്ല നിലയ്ക്ക് അതിന് വേണ്ടി സഹായിച്ചിട്ടുണ്ട്. അതുകൊണ്ട് എന്റെ മുഅ്മിനീങ്ങളോട് പറയാൻ ആഗ്രഹിക്കുന്നത്, ഇതിലുപരിയായി ഈ ചെയ്ത എല്ലാ പ്രവർത്തനങ്ങൾക്കുപരിയായി
ഏറ്റവും ഇന്ന് ഈ ഖിദ്മത്തുൽ ഇസ്ലാം എന്ന് പറയുന്ന ഈ ഒരു സംഘടന അവർ കയ്യിൽ പിടിച്ചിരിക്കുന്നത് മാദകദ്രവ്യത്തിന്റെ പേരിലാണ്. ഇന്ന് നമുക്കറിയാം, ഇന്ന് ഏത് ഭാഗത്തിലും ഇന്ന് നമ്മുടെ ജനസമൂഹം, നമ്മുടെ ചെറുപ്പക്കാർ കഞ്ചാവിന്റെ പിന്നിലാണ്, മയക്കുമരുന്നിന്റെ പിന്നിലാണ്, മദ്യപാനത്തിന്റെ പിന്നിലാണ്. എല്ലാ നിലക്കും ഏത് സമയത്ത് പോലും, ഏത് പാതിരാത്രി പോലും അങ്ങാടിയുടെ മുറ്റത്ത് കഞ്ചാവ് അടിച്ചും കൊണ്ട്, മദ്യപിച്ചും കൊണ്ട്, അല്ലെങ്കിൽ മയക്കുമരുന്നിന് അടിമപ്പെട്ടും കൊണ്ട് എല്ലാ ചെറുപ്പക്കാരും ഇന്ന് ആ ഭാഗത്തിലേക്ക് നീങ്ങിക്കൊണ്ടിരിക്കുമ്പോ ഇതുപോലെയുള്ള ഒരു കൂട്ടായ്മ, ഇതുപോലെയുള്ള പദ്ധതി എടുത്തും കൊണ്ട് നമ്മുടെ നാട്ടിന്റെ ചെറുപ്പക്കാരെ പരിശുദ്ധ ദീനിന്റെ വക്താക്കളാക്കി മാറ്റാൻ പള്ളിയുടെ മിനാരത്തിൽ നിന്ന് ഹയ്യ അലൽ സ്വലാ, ഹയ്യ അലൽ ഫലാ എന്ന് ബാങ്ക് കേൾക്കുമ്പോ വിജയത്തിലേക്ക് വരൂ, നിസ്കാരത്തിലേക്ക് വരൂ എന്ന് പള്ളിയുടെ മിനാരത്തിൽ നിന്ന് വിളിക്കുമ്പോ ആ മക്കള്, ആ ചെറുപ്പക്കാർ മറ്റൊന്നും ചിന്തിക്കാതെ ഏതെങ്കിലും റോഡ് സൈഡുകളിലും മറ്റുള്ള അശ്ലീലങ്ങൾ കാണാതെ നല്ല നിലക്ക് പള്ളിയിലേക്ക് പോകുന്ന നല്ല ചെറുപ്പക്കാരനായി മാറ്റാൻ നമ്മുടെ ഈ സംഘടനയ്ക്ക് സാധിക്കണം. അല്ലാഹു തൗഫീഖ് നൽകട്ടെ. നമുക്കറിയാം, ഈ അടുത്താണ് ഒരു ചെറുപ്പക്കാരൻ, കോളേജ് പഠിക്കുന്ന ചെറുപ്പക്കാരൻ, പിന്നെ മയക്കുമരുന്നിക്ക് അടിമപ്പെട്ടുകൊണ്ട് സ്വന്തം ഉപ്പാപ്പയെയും ഉമ്മാമയെയും അറുത്ത് കളഞ്ഞതായ വലിയ ഒരു സംഭവം നമ്മൾ അറിഞ്ഞവരാണ്. ഇത് മുഴുവനും ഇത് അവിടെയാണ് നടന്നത് എന്ന് ചിന്തിച്ചാൽ തീർച്ചയായും നമ്മുടെ മക്കളും നമ്മുടെ വീട്ടിലുള്ളവരും അതുപോലെയുള്ള അവസ്ഥയിൽ എത്തിച്ചേരും. അല്ലാഹു കാക്കട്ടെ. അതുകൊണ്ട് നല്ല നിലക്ക് ഇവിടെ ഇരിക്കുന്ന ഓരോ വാപ്പയും, എന്റെ ശബ്ദം ശ്രവിക്കുന്ന ഓരോ ഉമ്മമാരും രാത്രി 9 മണി 10 മണിക്ക് നമ്മുടെ മക്കൾ വീട്ടിലേക്ക് ചെന്നില്ല എങ്കിൽ അവരോട് ചോദ്യം ചെയ്യാൻ തന്റെ ഇടമുള്ള തന്തയായി മാറണം നമ്മള്. അല്ലാതിരുന്നാൽ പാതിരാത്രി 2 മണി 3 മണിക്ക് വന്ന് മക്കളും വാതിൽ മുട്ടുമ്പോൾ തുറന്നും കൊണ്ട് എവിടത്തേക്ക് പോയതെന്ന് പോലും ചോദിക്കാതെ മക്കളെ വീട്ടിലേക്ക് കയറ്റുന്ന വാപ്പമാർ പിന്നെ വായിലേക്ക് വിരലിട്ട് കടിക്കേണ്ട അവസ്ഥ വരും. അല്ലാഹു കാക്കട്ടെ. അതുകൊണ്ട് മക്കളെ നല്ലതുപോലെ പോറ്റി വളർത്തിയാൽ, മക്കളെ ദീനീ ബോധം കൊടുത്ത് പോറ്റി വളർത്തിയാൽ തീർച്ചയായും ഇതുപോലെയുള്ള അവസ്ഥ നമുക്ക് വന്നെത്തൂല. അല്ലാഹു കാക്കട്ടെ. അപ്പൊ നല്ല മക്കളാക്കാൻ, നല്ല ചെറുപ്പക്കാരാക്കാൻ നമ്മുടെ ഈ ഖിദ്മത്തുൽ ഇസ്ലാമിന് സാധിക്കണം. അല്ലാഹു തൗഫീഖ് നൽകട്ടെ. എല്ലാ നിലക്കും നമ്മുടെ ചെറുപ്പക്കാരെ ഈ നല്ല മാർഗത്തിലേക്ക് കൊണ്ടുവന്നുകൊണ്ട് അവരെ മനസ്സിൽ നല്ല പ്രവർത്തനത്തിന്റെ എല്ലാ കാര്യങ്ങളും ചെയ്തു കൊടുത്തും കൊണ്ട് നമ്മൾ ചെറുപ്പക്കാരെ ഇതുപോലെയുള്ള മയക്കുമരുന്നിന്റെയും മദ്യപാനത്തിന്റെയും മറ്റുള്ള അശ്ലീലങ്ങളുടെ ഭാഗത്തിൽ നിന്ന് മാറ്റാനുള്ള എല്ലാ പ്രവർത്തനങ്ങളും ഈ ഒരു ഖിദ്മത്തുൽ ഇസ്ലാമിന് സാധിക്കട്ടെ എന്ന് ആശംസിച്ചുകൊണ്ട് വആഖിറു ദഅവാന അൽഹംദുലില്ലാഹി റബ്ബിൽ ആലമീൻ. ഇവരോ കെട്ടിടത്തിന് വേണ്ടി, ഇവര് ഓഫീസിന് വേണ്ടി എന്നോട് എന്റെ വീട്ടിലേക്ക് വന്ന് ഫാറൂഖ് അതുപോലെ ഇതിന്റെ പ്രസിഡന്റ് വന്ന് പറഞ്ഞു, ഒരുപാട് ആളുകൾ അകമൊഴിഞ്ഞ് സഹായിച്ചിട്ടുണ്ട്. ഒരുപാട് ആളുകൾ ഇവിടെ ഇവർ സഹായിക്കുന്നത് അവർക്ക് സഹായിച്ചത് കാരണമായിട്ടാണ്. അവർ ചോദിച്ചപ്പോ നല്ല നിലക്ക് സഹായിക്കുന്ന ആളുകള്, നല്ല നിലക്ക് സഹായിക്കുന്ന പലരുമുണ്ട്. അവരുടെ പേരും കുടുംബവും തറവാടും പടച്ചറബിനിക്കറിയാം. അല്ലാഹുവേ, അവർക്ക് നീ അർഹമായുള്ള പ്രതിഫലം നൽകണേ റഹ്മാനെ. തിരിച്ചു കൊടുക്കാനൊന്നുമില്ല. ലക്ഷങ്ങൾ ഇങ്ങോട്ട് നിന്നിട്ടുണ്ട്, അവർക്ക് തിരിച്ചു കൊടുക്കാൻ ഒന്നേയുള്ളൂ, ദുആ മാത്രമാണ്. പടച്ചവനെ, നിന്റെ എഴുത്താൽ തീരാത്ത ഖജനാവിൽ നിന്ന് അവർക്ക് നീ ധാരാളമായി സമ്പത്തിനെയും നിഅമത്തിനെയും നീ ചുരിഞ്ഞു കൊടുക്കണേ റഹ്മാനെ എന്ന് ദുആ ചെയ്തുകൊണ്ട്, അതുപോലെ നമ്മുടെ സൈനറ ഹജ്ജ് ദുആ കൊണ്ട് വസിയത്ത് ചെയ്തിട്ടുണ്ട്. പിന്നെ മകളുടെ കാര്യത്തിൽ അല്ലാഹുവേ, ഏതാണോ ഖൈർ നിലക്ക് നീ ആക്കി കൊടുക്കണേ റഹ്മാനെ. എല്ലാം നീ റാഹത്തിലാക്കണേ റഹ്മാനെ. റബ്ബന ആതിനാ ഫിദ് ദുനിയ ഹസന വഫിൽ ആഖിറതി ഹസനത വഖിനാ അദാബന്നാർ. ആമീൻ ബിറഹ്മതിക യാ അർഹമർ റഹീമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಮಸ್ತ ಕೇರಳ ಮ್ಯಾನೇಜ್ಮೆಂಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುಸ್ತಫ್ ಫೈಜಿ ಅವರು ನಮ್ಮೊಂದಿಗಿದ್ದಾರೆ. ಸಂಘಟಕರು ನಮಗೆ ನೇತೃತ್ವವನ್ನು ಹಲವಾರು ಸಲ ನೀಡಿಕೊಂಡು ಬಂದಿರ್ತಾ ಇದ್ದಾರೆ. ಅವರಿಗೂ ನಾನು ಸಮಿತಿ ಪರವಾಗಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಗೋಲ್ಡನ್ ಹೆಲ್ತ್ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಮದ್ರ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ನಮ್ಮ ಖಿದ್ಮತ್ ಇಸ್ಲಾಂ ಯಶಸ್ ಪರವಾಗಿ ಸ್ವಾಗತ ನೀಡುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಮೆಹಬೂಬ್ ಸಕಾಫಿ ಅವರ ಒಂದು ನಮ್ಮ ಡ್ರಗ್ಸ್ ಮುಕ್ತ ಕಿನ್ಯ ಮತ್ತು ನಮ್ಮ ಸಮಿತಿಯ ಪರವಾಗಿ ಅವರಾಗಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ബിസ്മില്ലാഹി വൽഹംദുലില്ലാഹി വസ്സലാത്തു വസ്സലാമു അലാ സയ്യിദിൽ അംബിയാഇ വൽ മുർസലീൻ വഅലാ ആലിഹി വസഹ്ബിഹി അജ്മഈൻ അമ്മാ ബഅദ്.
വളരെയേറെ ആദരവും ബഹുമാനവും നിറഞ്ഞ ബഹുമാനപ്പെട്ട സയ്യിദ് ഇബ്രാഹിം ബാത്തിഷ തങ്ങൾ അവർകൾ, ജുമുഅത്ത് പള്ളിയുടെ മുദരിസ് അബ്ദുൽ മജീദ് ദാരിമി ഉസ്താദ് അടക്കമുള്ള വേദിയിലുള്ള പണ്ഡിതന്മാർ, ഉമറാക്കൾ, വേദിയുടെ മുൻവശത്ത് ഇരിക്കുന്ന നാട്ടുകാരും സ്നേഹനിധികളായ മുഅ്മിനീകളെ, അല്ലാഹു സുബ്ഹാനഹു വ തആല നമ്മുടെ ഈ ഒരുമിച്ച് കൂടൽ ആഖിറത്തിൽ വിജയിക്കുന്ന സൽക്കർമ്മങ്ങളെ കൂട്ടത്തിൽ ഉൾപ്പെടുത്തി അനുഗ്രഹിക്കുമാറാകട്ടെ. ഈ ഖിദ്മത്തുൽ ഇസ്ലാം എന്ന് പറയുന്ന ഈ മഹത്തായ സംഘടനയുടെ ഓഫീസ് ഉദ്ഘാടനവുമായി ബന്ധപ്പെട്ട് ഇവിടെ നടക്കുന്ന ഓരോ നല്ല പ്രവർത്തനത്തിന്റെ ഹസനാത്തുകൾ ഈ വേദിക്ക് പേര് നൽകിയിട്ടുള്ള മർഹൂം KB ഇബ്രാഹിം, നമ്മുടെ ഉക്കുട പള്ളിയുടെ പ്രസിഡന്റായി ഒരുപാട് സേവനം ചെയ്ത് നമ്മുടെ ഖിദ്മത്തുൽ ഇസ്ലാം എന്ന് പറയുന്ന ഈ മഹത്തായ സംഘടനയുടെ ഗൗരവാധ്യക്ഷരായി പ്രവർത്തിച്ച പ്രിയപ്പെട്ട മർഹൂം KB ഇബ്രാഹിം, അദ്ദേഹത്തിന്റെ ഖബറിലേക്ക് അല്ലാഹു നൽകി അനുഗ്രഹിക്കുമാറാകട്ടെ. അദ്ദേഹത്തെയും നമ്മൾ എല്ലാവരെയും അല്ലാഹു സ്വർഗത്തിൽ ഒരുമിച്ച് കൂട്ടി അനുഗ്രഹിക്കുമാറാകട്ടെ. ആമീൻ യാ റബ്ബൽ ആലമീൻ. 2004 തുടക്കം കുറിച്ച മഹത്തായ ഖിദ്മത്തുൽ ഇസ്ലാം എന്ന് പറയുന്ന ഈ സംഘടന 19 വർഷം പിന്നിട്ട് 20ാം വർഷത്തിലേക്ക് കുതിച്ചുകൊണ്ടിരിക്കുകയാണ്. 19 വർഷത്തിന്റെ പ്രവർത്തനങ്ങൾ സ്വാഗത പ്രസംഗത്തിലും ഉദ്ഘാടന പ്രസംഗത്തിലും അതുപോലെ തന്നെ ബഹുമാനപ്പെട്ട സയ്യിദ് ഇബ്രാഹിം ബാത്തിഷ തങ്ങൾ പ്രസംഗത്തിലൊക്കെ നമുക്ക് കേൾക്കാൻ കഴിഞ്ഞു. ഖിദ്മത്തുൽ ഇസ്ലാം എന്ന് പറഞ്ഞാൽ ദീനിന്റെ സേവനം എന്ന പേരിൽ നാമധേയത്തിൽ അറിയപ്പെടുന്ന സംഘടനയാണ്. പക്ഷേ ഇത് കേൾക്കുമ്പോ ഇസ്ലാമിന്റെ സേവനം എന്നത് മാത്രം ഉൾക്കൊള്ളിക്കുന്ന പ്രവർത്തനങ്ങളല്ല, അതിനെ എതിരെ അതോടൊപ്പം ഈ സമൂഹത്തിന്റെ ആവശ്യങ്ങൾ ഏതൊക്കെയുണ്ടോ, പാവപ്പെട്ടവരും ദരിദ്രരും അനാഥരും അങ്ങനെ ഈ സമുദായത്തിൽ വളരെയേറെ കഷ്ടപ്പെടുന്ന ആളുകൾ, അവർക്ക് താങ്ങും തണലായി ഈ ഖിദ്മത്തുൽ ഇസ്ലാം പ്രവർത്തിച്ചു കൊണ്ടിരിക്കുന്നു എന്നത് നമുക്ക് മുൻകഴിഞ്ഞ പ്രസംഗത്തിലൂടെ കേൾക്കാനും അത് മനസ്സിലാക്കാനും സാധിച്ചു. റബ്ബ് ഖബൂൽ ചെയ്യുമാറാകട്ടെ. ആമീൻ യാ റബ്ബൽ ആലമീൻ. വളരെയേറെ അൽഹംദുലില്ലാഹ് പള്ളിയുമായി ബന്ധപ്പെട്ട് പള്ളിയുടെ അൽഹംദുലില്ലാഹ് നമ്മുടെ ഈ കിന്യ പ്രദേശത്തുള്ള ഉക്കുട ഭാഗത്തുള്ള ഒരു ജുമുഅത്ത് പള്ളിയാണ് നമ്മുടെ റിഫായി ജുമുഅത്ത് പള്ളി, അതായത് ഉക്കുട. ഇതിന്റെ പരിസരത്ത്, അതായത് ഇവിടെ മറപ്പെട്ട് മരിച്ചവർക്ക് അവരെ മറവ് ചെയ്യാനുള്ള ഒരു സ്ഥല സൗകര്യമില്ലാതെ വിഷമിച്ചുകൊണ്ടിരിക്കുന്ന സമയത്ത് അതുമായി ബന്ധപ്പെട്ട ആ സ്ഥലങ്ങൾ എടുക്കാനും അത് പള്ളിയിലേക്ക് ദാനം ചെയ്യാനും അതുപോലെ തന്നെ പള്ളിയുടെ പ്രവർത്തനവുമായി മുന്നോട്ട് പോകുന്ന വിഷയത്തിൽ ഖിദ്മത്തുൽ ഇസ്ലാം വളരെയേറെ ശ്ലാഘനീയമായ പ്രവർത്തനം ചെയ്തിട്ടുണ്ട് എന്ന് നമുക്ക് മനസ്സിലാക്കാൻ കഴിഞ്ഞു. റബ്ബ് ഖബൂൽ ചെയ്യുമാറാകട്ടെ. അതോടൊപ്പം അൽഹംദുലില്ലാഹ് ഈ നാട്ടിലുള്ള പാവപ്പെട്ടവർക്ക് വേണ്ടി, കഷ്ടപ്പെടുന്നവർക്ക് വേണ്ടി സഹായിക്കാൻ ഖിദ്മത്തുൽ ഇസ്ലാമിന് സാധിച്ചിട്ടു. അൽഹംദുലില്ലാഹ്. ഹബീബ് മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ ഒരു ഹദീസിലൂടെ നമ്മെ പഠിപ്പിക്കുന്നു, അസ്സാഇ അലൽ അർമിലതി വൽ മിസ്കീൻ കൽ മുജാഹിദി ഫീ സബീലില്ലാഹ്. അല്ലാഹുവിന്റെ മാർഗ്ഗത്തിൽ യുദ്ധം ചെയ്യുന്നവന് ഒരുപാട് പ്രതിഫലം അഷ്റഫുൽ ഖൽഖ് മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പ്രഖ്യാപിച്ചിട്ടുണ്ട്. സ്വർഗ്ഗമാണ്. ലാ തഹ്സബന്നല്ലദീന ഖുതിലു ഫീ സബീലില്ലാഹി അംവാത ബൽ അഹ്യാഉൻ ഇൻദ റബ്ബിഹിം യുർസഖൂൻ. വിശുദ്ധമായ ഖുർആൻ നമ്മോട് ഓർമ്മപ്പെടുത്തിയിട്ടുണ്ട്, അല്ലാഹുവിന്റെ മാർഗ്ഗത്തിൽ യുദ്ധം ചെയ്യുന്ന ആളുകൾ അവർ മരിച്ചാൽ അവർക്ക് സ്വർഗ്ഗമാണ്, അവർ മരിച്ചവരൊന്നും നിങ്ങൾ പറയാൻ പാടില്ല എന്ന് വിശുദ്ധമായ ഖുർആനിന്റെ താക്കീതാണ്. അതുപോലെയുള്ള പ്രതിഫലം അഷ്റഫുൽ ഖൽഖ് മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പ്രഖ്യാപിച്ച ഒരു വിഭാഗമാണ് അസ്സാഇ അലൽ അർമിലതി വൽ മിസ്കീൻ കൽ മുജാഹിദി ഫീ സബീലില്ലാഹ്. വിധവകൾ, ഭർത്താവ് മരിച്ചവർ അല്ലെങ്കിൽ ഭർത്താവ് ഒഴിവാക്കി പോയവർ, പാവപ്പെട്ട ഒരു പെണ്ണ്, നോക്കാൻ ഗതിയില്ലാത്ത ഒരു പെണ്ണ്, ആ പെണ്ണിന്റെ സാമ്പത്തികമായ വിഷമങ്ങൾ അത് പരിഹരിക്കുന്നതിൽ ആരാണോ ഖിദ്മത്ത് ചെയ്യുന്നത് അവർക്ക്, അതുപോലെ തന്നെ വൽ മിസ്കീൻ നാട്ടിലുള്ള പാവപ്പെട്ടവർ, വളരെയേറെ കഷ്ടപ്പെടുന്നവർ, അവർക്ക് ഖിദ്മത്ത് ചെയ്യുന്നവർ, അവർക്ക് സഹായം നൽകുന്നവർ ആരാണോ അവർ കൽ മുജാഹിദി ഫീ സബീലില്ലാഹ്, അല്ലാഹുവിന്റെ വഴിയിൽ യുദ്ധം ചെയ്യുന്നതിന് സമാനമാണെന്ന് അഷ്റഫുൽ ഖൽഖ് മുഹമ്മദുർ റസൂലുള്ളാഹി സ്വല്ലല്ലാഹു
അലൈഹി വസല്ലമ നമ്മോട് ഓർമ്മപ്പെടുത്തിയിട്ടുണ്ട്. അതുപോലെയുള്ള പ്രവർത്തനത്തിന് വേണ്ടി ഖിദ്മത്തുൽ ഇസ്ലാം അൽഹംദുലില്ലാഹ് വളരെയേറെ ശ്ലാഘനീയമായ പ്രവർത്തനങ്ങളാണ് ഇവിടെ കാഴ്ചവെച്ചിട്ടുള്ളത്. റബ്ബ് സുബ്ഹാനഹു വ തആല അത് ഖബൂൽ ചെയ്ത് അനുഗ്രഹിക്കുമാറാകട്ടെ. ആമീൻ യാ റബ്ബൽ ആലമീൻ. പ്രിയപ്പെട്ട മുഅ്മിനീങ്ങളെ, അൽഹംദുലില്ലാഹ് ഈ നാടുമായി ബന്ധപ്പെട്ട് നമ്മുടെ ഖിദ്മത്തുൽ ഇസ്ലാമിന്റെ പ്രവർത്തനവുമായി ബന്ധപ്പെട്ട് സഹകരിച്ച ധാരാളം ആളുകളെ ഈ വേദിയിൽ അവരെ ആദരിക്കാനുണ്ട്. അതിൽ പല ആളുകളെയും നമുക്കറിയാം, നമ്മുടെ നാട്ടുകാരാണ്, അവരുടെ പ്രവർത്തനങ്ങൾ നമുക്കറിയാം. നമ്മുടെ പ്രിയപ്പെട്ട അബൂ സ്വാലിഹ് ഹാജി നമുക്കറിയാം, അതുപോലെ തന്നെ ആസിഫ് കിന്യ നമുക്കറിയാം, അതുപോലെ തന്നെ ഈ ഖിദ്മത്തുൽ ഇസ്ലാം എന്ന സംഘടനയെ ആദ്യം തുടങ്ങാൻ കാരണക്കാരനായ ഇബ്രാഹിം ബാത്തിഷ സുഹരി ഉസ്താദ്, അതുപോലെ തന്നെ ഇതിന്റെ പ്രസിഡന്റായ അബ്ബാസ് തുടങ്ങിയ ധാരാളം ആളുകളെ ഈ വേദിയിൽ ആദരിക്കാനുണ്ട്. അക്കൂട്ടത്തിൽ ഒരാളെ ആദരിക്കാനുണ്ട്. അത് നമ്മുടെ നാട്ടുകാരനല്ലാത്ത ഒരു വ്യക്തിയെ, നമ്മുടെ വേദിയിലുള്ള ഒരു വ്യക്തിയെ ആദരിക്കാനുണ്ട്. അള്ളാഹു അത് ഖബൂൽ ചെയ്യുമാറാകട്ടെ. അത് പ്രിയപ്പെട്ട അബ്ദുൽ മജീദ് ഹാജി അവറുകളാണ്. ഒന്ന് എഴുന്നേറ്റ് നിന്ന് ആളുകൾക്ക് വ്യക്തമാകും. ഒന്ന് ജസ്റ്റ് റെസ്പെക്ട്. മാഷാ അല്ലാഹ്, അല്ലാഹു ഖബൂൽ ചെയ്യുമാറാകട്ടെ. അല്ലാഹു ആഫിയത്തുള്ള ദീർഘായുസ്സ് നൽകി അനുഗ്രഹിക്കുമാറാകട്ടെ. ഇദ്ദേഹം നമ്മുടെ നാട്ടുകാരനല്ല, കേരളക്കാരനാണ്. കേരളത്തിലുള്ള കാഞ്ഞങ്ങാടുകാരനാണ് അദ്ദേഹം. അൽഹംദുലില്ലാഹ്, അദ്ദേഹം ഒരുപാട് സേവനങ്ങൾ ചെയ്തുകൊണ്ടിരിക്കുന്ന വ്യക്തിത്വമാണ്. നമുക്കാർക്കും അദ്ദേഹത്തെ പരിചയമില്ലെങ്കിലും അദ്ദേഹത്തിന്റെ പ്രവർത്തനം ഒരുപാട് ശ്ലാഘനീയമായ പ്രവർത്തനമാണ്. ನಮ್ಮ ವೇದಿಕೆಗೆ ಉಳ್ಳಾಳ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂತಹ ಸನ್ಮಾನ್ಯ ಸಂದೀಪ್ GS ಈಗ ಆಗಮಿಸಿದ್ದಾರೆ. ಧನ್ಯವಾದಗಳು, ಸ್ವಾಗತಗಳು. ಪಂಚಾಯತ್ PDO ತುಳಸಿ ಮೇಡಂ ರವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯದರ್ಶಿಗಳು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಎಲ್ಲ ವಿಧ ಸಂತೋಷಗಳನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ബഹുമാനപ്പെട്ട അബ്ദുൽ മജീദ് ഹാജി, അദ്ദേഹത്തിന്റെ പ്രവർത്തനം വളരെ ശ്ലാഘനീയമാണ്. സുബ്ഹാനല്ലാഹ്, അദ്ദേഹം കൊറോണ സമയത്ത് ഒരുപാട് വിഷമങ്ങൾ അനുഭവിച്ച സമയത്ത് അദ്ദേഹത്തിന്റെ അള്ളാഹു കൊടുത്ത പണത്തിൽ നിന്ന് പാവപ്പെട്ടവർക്ക് ഒരുപാട് സേവനം ചെയ്ത വ്യക്തിത്വമാണ്. നമുക്കറിയാം, കേരളത്തിൽ പ്രളയമുണ്ടായ സമയത്ത്, അങ്ങ് വയനാടിലുള്ള സമയത്ത്, പ്രളയം വന്ന സമയത്ത് ഒരുപാട് ആളുകൾക്ക് വീടുകളില്ലാത്ത സമയത്ത് വീടുകൾ നിർമ്മിച്ചു കൊടുത്ത പാവപ്പെട്ടവരുടെ അത്താണിയായി സേവനം ചെയ്ത പ്രിയപ്പെട്ട അബ്ദുൽ മജീദ് ഹാജി, അൽഹംദുലില്ലാഹ്, അദ്ദേഹത്തിന്റെ ശ്ലാഘനീയമായ പ്രവർത്തനം നമുക്കൊരിക്കലും മറക്കാൻ കഴിയില്ല. അള്ളാഹു അദ്ദേഹത്തിന്റെ ആഫിയത്തുള്ള ദീർഘായുസ്സ് നൽകി അനുഗ്രഹിക്കുമാറാകട്ടെ. നമ്മുടെ നാട്ടിനും അദ്ദേഹത്തിന്റെ സേവനം വലുതാണ്. സുബ്ഹാനല്ലാഹ്, നമ്മുടെ ഉക്കുട പള്ളിയുമായി ബന്ധപ്പെട്ട് മരിച്ചവരെ മറവ് ചെയ്യാനുള്ള ഒരു സ്ഥലമില്ലാത്ത സമയത്ത് അൽഹംദുലില്ലാഹ് അദ്ദേഹം ലക്ഷക്കണക്കിന് ഉറുപ്പിക നമ്മുടെ ഉക്കുട പള്ളിക്ക് വേണ്ടി അദ്ദേഹം ദാനം ചെയ്തിട്ടുണ്ട്. അല്ലാഹു അത് ഖബൂൽ ചെയ്ത് അനുഗ്രഹിക്കുമാറാകട്ടെ. അൽഹംദുലില്ലാഹ്, അദ്ദേഹം നമ്മുടെ ഈ ഖിദ്മത്തുൽ ഇസ്ലാമുമായി അഭേദ്യമായ ബന്ധത്തിലൂടെ ഈ നാട്ടിന്റെ പരിസരത്തുള്ള പാവപ്പെട്ടവർക്ക് വേണ്ടി സഹായിക്കുന്നതിൽ അദ്ദേഹം മുൻനിരയിലുണ്ട്. അല്ലാഹു അദ്ദേഹത്തിന് ഇനിയും ധാരാളം ഖിദ്മത്തുകൾ ചെയ്യാൻ അല്ലാഹു തൗഫീഖ് നൽകി അനുഗ്രഹിക്കുമാറാകട്ടെ. ഏറ്റവും നമ്മുടെ മുമ്പിലുള്ള ഒരു വിഷയമാണ് സ്വാഗത പ്രസംഗത്തിൽ ഇവിടെ അറിയിച്ചത്, നമ്മുടെ ഉക്കുട പള്ളിയിലുള്ള മിമ്പറിന്റെ വിഷയങ്ങൾ. അതിന് ഏകദേശം 5 ലക്ഷമോ അതിനേക്കാൾ കൂടുതലോ വേണ്ടിവരും. ഇൻഷാ അല്ലാഹ് അതുമായി ബന്ധപ്പെട്ട പ്രവർത്തനത്തിൽ അബ്ദുൽ മജീദ് ഹാജി ഇൻഷാ അല്ലാഹ് നമ്മോടൊപ്പം ഉണ്ടാകുമെന്നുള്ള ഒരു പ്രതീക്ഷ നമുക്കുണ്ട്. അല്ലാഹു സുബ്ഹാനഹു വ തആല അദ്ദേഹത്തിന് അതിനും മറ്റുള്ള പ്രവർത്തനങ്ങൾക്കൊക്കെ അല്ലാഹു തൗഫീഖ് നൽകി അനുഗ്രഹിക്കുമാറാകട്ടെ എന്ന് പ്രത്യേകമായി ദുആ ചെയ്യുന്നു. അദ്ദേഹത്തിനെ ഞാൻ പരിചയപ്പെടുത്തിയത് ഈ വേദിയിൽ അദ്ദേഹത്തിനെ ആദരിക്കാനുള്ളത് കൊണ്ട്, മറ്റുള്ള ആളുകളൊക്കെ നമ്മുടെ നാട്ടുകാരാണ്, അവരുടെ പ്രവർത്തനങ്ങളൊക്കെ നമുക്ക് മനസ്സിലായതുകൊണ്ട് പ്രത്യേകമായി എടുത്തു പറയേണ്ടതില്ല. അതുകൊണ്ട് തന്നെയാണ് അബ്ദുൽ മജീദ് ഹാജിനെ പ്രത്യേകമായി ഞാനൊന്ന് എടുത്തു പറഞ്ഞു എന്നുള്ളത്. ಪ್ರಿಯപ്പെട്ട ಸುಹೃತ್ತುಗಳೇ, ಖಿದ್ಮತ್ತುಲ್ ಇಸ್ಲಾಂ ಎಂಬ ಈ ವೇದಿಕೆಯಲ್ಲಿ ಗೌರವಾನ್ವಿತ ನಮ್ಮ ಪೊಲೀಸ್ ಠಾಣಾ ನಿರೀಕ್ಷಕರಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದು, ಈ ಒಂದು ಖಿದ್ಮತ್ತುಲ್ ಇಸ್ಲಾಮಿನ ಈ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಈ ಖಿದ್ಮತ್ತುಲ್ ಇಸ್ಲಾಮಿನ
ಸಂಘಟನೆಯ ನಾಯಕರು ಒಂದು ಅಭಿಯಾನಕ್ಕೆ ಒಂದು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಡ್ರಗ್ಸ್ ಮುಕ್ತ ಕಿನ್ಯ ಎಂಬ ಒಂದು ಅತ್ಯಂತ ಪ್ರಚಲಿತವಾದಂತಹ ಒಂದು ಕಾಲಿಕವಾದಂತಹ ಒಂದು ಬೇಡಿಕೆಯಾಗಿದೆ. ಡ್ರಗ್ಸ್ ಮುಕ್ತ ಕಿನ್ಯ ಎಂಬುದು ಕೇವಲ ಒಂದು ಕಿನ್ಯ ಪ್ರದೇಶಕ್ಕೆ ಮಾತ್ರ ಸೀಮಿತವಾದಂತಹ ವಿಷಯ ಅಲ್ಲ. ಇಲ್ಲಿ ಈಗ ಇರುವಂತಹ ಎಲ್ಲ ಸಮಾಜದಲ್ಲಿ, ನಮ್ಮ ಪರಿಸರದಲ್ಲಿರುವಂತಹ ಎಲ್ಲ ಯುವಕರು ಅಲ್ಲ, ತಪ್ಪಿದರೆ ವಿದ್ಯಾರ್ಥಿಗಳು ಬಲಿಪಶು ಆಗುತ್ತಿರುವಂತಹ ಒಂದು ಅತ್ಯಂತ ದುಃಖದ ಒಂದು ವಿಷಯವಾಗಿದೆ ಡ್ರಗ್ಸ್. ಸುಬ್ಹಾನಲ್ಲಾಹ್, ಎಷ್ಟೊಂದು ಕಠಿಣವಾದಂತಹ ಹೆತ್ತವರಿಗೆ ಮಕ್ಕಳನ್ನು ಯಾವ ರೀತಿಯಲ್ಲಿ ವಿದ್ಯಾರ್ಜನೆ ಕೊಡಬೇಕು ಅಂತ ಆತಂಕದಲ್ಲಿರುವಂತಹ ಒಂದು ಸಂದರ್ಭ. ಕ್ಯಾಂಪಸ್ನ ಒಳಗೆ ಡ್ರಗ್ಸ್ ಗಳು ಹೋಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಸಾಮಾಜಿಕ ಜಾಲತಾಣದಲ್ಲಿ ನೀವು ಹೇಳಿರಬಹುದು, ಕೇರಳದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿ ಅಲ್ಲ, ಹೆಣ್ಣು ವಿದ್ಯಾರ್ಥಿನಿ ಒಬ್ಬಳು ಡ್ರಗ್ಸ್ಗೆ ಅಡಿಕ್ಟ್ ಆದಂತಹ ಒಂದು ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ನಿನ್ನೆ ತಾನೇ ನೀವೆಲ್ಲರೂ ಕೇಳಿರಬಹುದು, ಮಂಗಳೂರಿನ ರೈಲ್ವೆ ಸ್ಟೇಷನ್ ನಲ್ಲಿ ಲಕ್ಷಾಂತರ ರೂಪಾಯಿಯ ಡ್ರಗ್ಸ್ ಅನ್ನ ಅಲ್ಲಿ ಪೊಲೀಸರು ಕಂಡು ಹಿಡಿದಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮಗೆ ಪ್ರತಿಯೊಂದು ಪತ್ರಿಕೆಗಳಲ್ಲೂ ಕೂಡ, ಸಾಮಾಜಿಕ ಜಾಲದಲ್ಲಿ ನೋಡುವಾಗ ಪ್ರತಿದಿನವೂ ಕೂಡ ಡ್ರಗ್ಸಿನ ವಿರುದ್ಧವಾದಂತಹ, ಡ್ರಗ್ಸ್ನ ಸಂಬಂಧವಾದಂತಹ ವಿಷಯಗಳು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡ್ರಗ್ಸ್ ಮುಕ್ತ ಕಿನ್ಯ ಎಂಬ ಈ ಒಂದು ಸ್ಲೋಗನ್ ಇದು ಬರಲಿಕ್ಕೆ ಕಾರಣ, ಕಿನ್ಯ ಪ್ರದೇಶದಲ್ಲಿ ಡ್ರಗ್ಸ್ ಇದೆ ಅಂತ ಅಲ್ಲ, ನಮ್ಮ ಪ್ರದೇಶದಲ್ಲಿ ಅಂತ ಒಂದು ಎಡಿಟ್ಗೆ ಯಾರು ಕೂಡ ಬಲಿ ಆಗಬಾರದು ಎಂಬ ಒಂದು ಅವೇರ್ನೆಸ್ ಆಗಿದೆ. ಆದ್ದರಿಂದ ಅಲ್ಹಮ್ದುಲಿಲ್ಲಾ, ಈ ಖಿದುಮತುಲ್ ಇಸ್ಲಾಂ ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಅಭಿಯಾನ ಶ್ಲಾಘನೀಯವಾದಂತಹ ಕಾರ್ಯವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ತಲೆ ನೋವಾಗುವಂತಹ ವಿಷಯ ಅಂತ ಹೇಳಿದ್ರೆ ಡ್ರಗ್ಸ್ ಎಂಬುದು, ಅದಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನ ನೀಡಿ ಗೌರವಾನ್ವಿತ ನಮ್ಮ ಖಿದುಮತುಲ್ ಇಸ್ಲಾಮಿನ ನಾಯಕರು ಬೇಕಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕೇವಲ ಡ್ರಗ್ಸ್ ಮುಕ್ತ ಕಿನ್ಯ ಎಂಬುದು ಕೇವಲ ಖಿದುಮತುಲ್ ಇಸ್ಲಾಂ ಎಂಬ ಒಂದು ಸಂಘಟನೆಗೆ ಸೀಮಿತವಾಗಬಾರದು. ಈ ಕಿನ್ಯ ಪ್ರದೇಶದಲ್ಲಿರುವಂತಹ ಜಮಾಅತ್ ಆಡಳಿತ ಸಮಿತಿ, ಅದೇ ರೀತಿ ಈ ಊರಿನಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಖಿದುಮತುಲ್ ಇಸ್ಲಾಮಿನ ಈ ಒಂದು ಡ್ರಗ್ಸ್ ಮುಕ್ತ ಕಿನ್ಯ ಎಂಬ ಅಭಿಯಾನದಲ್ಲಿ ಕೈ ಜೋಡಿಸಿ ಇದರ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತಾ ನನ್ನೊಳಗೆ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಅಲ್ಲಾಹನು ಕಬೂಲ್ ಮಾಡಲಿ ಎಂದು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾ, ಈ ಖಿದುಮತುಲ್ ಇಸ್ಲಾಂ ಅಸೋಸಿಯೇಷನ್ ಕಳೆದ 19 ವರ್ಷಗಳಲ್ಲಿ ನಡೆಸಿಕೊಂಡು ಬಂದಂತಹ ಎಲ್ಲ ಜನಪರವಾದಂತಹ ಸೇವೆಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾ, ಇನ್ನಷ್ಟು ಸೇವೆಗಳೊಂದಿಗೆ ಮುನ್ನುಗ್ಗಲಿಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. ಧನ್ಯವಾದಗಳು ಮಹಬೂಬ್ ಸಖಾಫಿ ಅವರಿಗೆ. ಈಗಾಗಲೇ ನಮ್ಮ ಸಮಾರಂಭಕ್ಕೆ ಆಗಮಿಸುವಂತಹ ಉಳ್ಳಾಳ ಪೊಲೀಸ್ ಠಾಣಾ ನಿರೀಕ್ಷಕರಂತಹ ಸಾಮಾನ್ಯ ಶ್ರೀ ಸಂದೀಪ್ ಜಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಖಿದ್ಮತ್ ಇಸ್ಲಾಂ ಪರವಾಗಿ ನಾನು ಹಾರ್ದಿಕ ಸ್ವಾಗತ ನೀಡ್ತೇನೆ. ಅದೇ ರೀತಿ ಪ್ರಪ್ರಥಮವಾಗಿ ಕಿನ್ಯ ಗ್ರಾಮಕ್ಕೆ ನಮಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವಹಿಸಿಕೊಂಡು ಮೊನ್ನೆ ತಾನೇ ಆಗಮಿಸಿದಂತಹ ತುಳಸಿ ಮೇಡಮ್ ಈ ಊರಿಗೆ ಹೊಸಬರು. ಆದರೂ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಟ್ಟಾಗ ಖಂಡಿತ ಇಂಥ ಕಾರ್ಯಕ್ರಮಕ್ಕೆ ನನಗೆ ಸಪೋರ್ಟ್ ಇದೆ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಕಾರ್ಯದರ್ಶಿಗಳು ನಮ್ಮೊಂದಿಗಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ನೀಡುತ್ತಾ, ಮುಂದಿನ ಘಟ್ಟ ನಮ್ಮ ಡ್ರಗ್ಸ್ ಫ್ರೀ ಕಿನ್ಯ ಅಂತ, ಡ್ರಗ್ಸ್ ಮುಕ್ತ ಕಿನ್ಯ ಅಂತ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಈ ಒಂದು ಯುವ ಪೀಳಿಗೆಯ ರಕ್ಷಣೆ ನಮ್ಮ ಗುರಿ ಎಂಬ ಇಟ್ಟುಕೊಂಡು ನಮ್ಮ ಮಕ್ಕಳ ಸಮಯ ಮೀರೋ ಮುನ್ನ ನಮ್ಮ ಮಕ್ಕಳ ಕಡೆ ಒಂದು ಗಮನ ಕೊಡದಿದ್ದರೆ ಮತ್ತು ನಾಡಿನ ಏಳಿಗೆಗಾಗಿ, ಕುಟುಂಬದ ಸಂತೋಷಕ್ಕಾಗಿ, ಸಮುದಾಯದ ಒಳಿತಿಗಾಗಿ ನಾಶಪಡಿಸುವ ನಮ್ಮ ಮಾದಕ ದ್ರವ್ಯವನ್ನು ಮತ್ತು ಜೀವನದಲ್ಲಿ ಒಮ್ಮೆಯೂ ಅಮಲು ಪದಾರ್ಥವನ್ನು ನಾವು ಬಳಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುವ, ಸಂತೃಪ್ತ ಮನೆಗಾಗಿ, ಸ್ವಾಸ್ಥ್ಯ ಸಮಾಜಕ್ಕಾಗಿ, ಮಾದಕ ದ್ರವ್ಯ ಮುಕ್ತ ನಾಡಿಗಾಗಿ ನಾವೆಲ್ಲರೂ ಪಣದೊಡುವ ಎಂದು ಹೇಳಿಕೊಳ್ಳುತ್ತಾ, ಈ ಒಂದು ಡ್ರಗ್ಸ್ ಮುಕ್ತ ಕಾರ್ಯಕ್ರಮಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಸರ್ ಅವರನ್ನು ಚಾಲನೆ ನೀಡಬೇಕಾಗಿ ಒಂದರ ಮಾತನಾಡಬೇಕು ಕೇಳಿಕೊಳ್ತಾ ಇದ್ದೇನೆ. ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ರವರ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಕಿನ್ಯ ಸುತ್ತಮುತ್ತ ಭಾಗದ ಎಲ್ಲ ಸಾರ್ವಜನಿಕರೇ, ಈ ದಿನ ನಮ್ಮ ಫಾರೂಕ್ ಕಿನ್ಯರವರು
ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ತುಂಬ ಹೃದಯದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರ್ತೇನೆ. ಯಾಕೆಂದ್ರೆ ಬಹಳ ಅರ್ಥಪೂರ್ವವಂತ ಒಂದು ಕಾರ್ಯಕ್ರಮ, ಡ್ರಗ್ಸ್ ಮುಕ್ತ ಕೀನ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಇಲ್ಲಿನ ಪಂಚಾಯತ್ ಸದಸ್ಯರು, ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಹಿರಿಯರು ಸೇರಿ ಆಯೋಜಿಸಿದ್ದೀರಿ. ಬಹಳ ಪ್ರಸ್ತುತವಾದಂಥ ವಿಷಯ ಇದು. ಯಾಕಂದ್ರೆ ಈಗಿನ ಕಾಲಘಟ್ಟದಲ್ಲಿ, ಈಗಿನ ಸಮಯದಲ್ಲಿ ಎಷ್ಟೋ ಯುವಕರು, ವಿದ್ಯಾರ್ಥಿಗಳು ಈ ಡ್ರಗ್ಸ್ ಎಂಬ ಒಂದು ಜಾಲದಲ್ಲಿ ತೊಡಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇರೋದು, ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಅದು ಎಲ್ಲಿಂದ ಶುರುವಾಗತ್ತೆ ಅಂತ ಹೇಳ್ಬೇಕಾದ್ರೆ, ಯುವಕರು ಒಂದು ಖುಷಿಗಾಗಿ, ಒಂದು ಕೂಟಕ್ಕಾಗಿ, ಒಂದು ಈ ಮಜಾ ಮಾಡ್ಲಿಕ್ಕಾಗಿ ಫಸ್ಟ್ ಈ ಸಿಗರೇಟ್ ನಲ್ಲಿ, ಇದರಲ್ಲಿ ಮತ್ತೊಂದರಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡ್ಲಿಕ್ಕೆ ಶುರು ಮಾಡಿಕೊಂಡು ಇದು ಹೇಗಿರುತ್ತೆ ನೋಡುವ ಅಂತ ಹೇಳಿ ಅಲ್ಲಿಂದ ಶುರುವಾಗಿದ್ದು ಬರ್ತಾ 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 ಅದು ಜಾಸ್ತಿಯಾಗಿ ಅವರ ಜೀವನವನ್ನೇ ಅವರು ಹಾಳು ಮಾಡಿಕೊಂಡು ಎಷ್ಟೋ ಜನ ಸಾವಿನಲ್ಲಿ ಅಂತ್ಯವಾದಂಥದ್ದು ನಾವೆಲ್ಲ ಕಣ್ಣಾರೆ ನೋಡಿದಂಥ ವಿಷಯ. ಹಾಗಾಗಿ ಈ ಡ್ರಗ್ಸ್ ಮುಕ್ತ ಪ್ರದೇಶ ಮಾಡಲಿಕ್ಕಾಗಿ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಸಾರ್ವಜನಿಕರ ಪಾಲು ಬಹಳಷ್ಟಿದೆ. ಎಷ್ಟೋ ಜನ ಮೊದಲಿ ಫೋನ್ ಮಾಡಿ ಅಲ್ಲಿ ಡ್ರಗ್ಸ್ ಇದೆ, ಇಲ್ಲಿ ಡ್ರಗ್ಸ್ ಇದೆ ಅಂತ ಅಷ್ಟೇ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರ ಅಂದ್ರೆ ನಿಮ್ಮೆಲ್ಲರ ಒಂದು ಆಸಕ್ತಿ ಬಹಳಷ್ಟಿದೆ ಮತ್ತು ಇದರ ಕಾಳಜಿಯನ್ನು ತಗೊಳ್ಬೇಕು, ಆಸಕ್ತಿಯನ್ನು ತಗೊಳ್ಬೇಕು. ನೀವೆಲ್ಲ ನಾವು ಮತ್ತು ನೀವು ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ಮಾಡಿದ್ರೆ ಮಾತ್ರ ಈ ಡ್ರಗ್ಸ್ ಮುಕ್ತ ಪ್ರದೇಶ ಮಾಡಲಿಕ್ಕೆ ಸಾಧ್ಯ. ನಿಮ್ಮಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲೆಲ್ಲಿ ಡ್ರಗ್ಸ್ ತಗೊಳ್ತಕ್ಕಂಥ ಪ್ರದೇಶಗಳಿದೆ, ಯುವಕರಿದ್ದಾರೆ, ಅಲ್ಲಿ ಏನೋ ಒಂದು ಚಟುವಟಿಕೆ ನಡೀತಾ ಇದೆ ಅಂತ ಕಂಡು ಬಂದ್ರೆ ನೀವು ಅದನ್ನ ನಮ್ಮ ಇಲಾಖೆಗೆ, ಈಗ ನನಗೆ ನೇರವಾಗಿರ್ಬೋದು, ಇಲ್ಲ ನಮ್ಮ ಬೀಟ್ ಪೊಲೀಸರಿದ್ದಾರೆ ಅವರಿಗಿರ್ಬೋದು, ನಮ್ಮ SB ಕಾನ್ಸ್ಟೇಬಲ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರಿಗೆ ನೀವು ನೇರವಾಗಿ ಮಾಹಿತಿಯನ್ನ ಕೊಡಬೇಕು. ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡ್ತಕ್ಕಂಥ ಜವಾಬ್ದಾರಿ ನಮ್ದು. ಯಾಕೆಂದ್ರೆ ಇಲ್ಲಿ ಒಬ್ಬ ಮಾಹಿತಿ ಕೊಟ್ಟ ಅಂತ ಗೊತ್ತಾದ್ರೆ ಅಲ್ಲಿ ಯಾರ ಮೇಲೆ ಮಾಹಿತಿ ಕೊಟ್ಟಿರ್ತಾರೋ ಅವರು ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಯಾರು ಹೇಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ. ಅದಕ್ಕಾಗಿ ಯಾರು ಹೇಳಿದರೆ ಅನ್ನೋ ವಿಷಯನ ನಾವು ಪೊಲೀಸ್ ಇಲಾಖೆಯವರು ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಬಹಿರಂಗಪಡಿಸೋದಿಲ್ಲ. ನಾವು ಆ ವಿಷಯ ಸತ್ಯನ ಸುಳ್ಳು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಯಾವ ಜಾಗದಲ್ಲಿ ಯುವಕರು ಸೇರ್ತಕ್ಕಂಥದ್ದು, ಈ ಗಾಂಜಾ ಅಥವಾ ಮತ್ತೊಂದು ಡ್ರಗ್ಸ್ ಗಳನ್ನ ಸೇವನೆ ಮಾಡೋದು ಅಥವಾ ಬೇರೆ ಅನೈತಿಕ ಚಟುವಟಿಕೆ ಮಾಡ್ತಕ್ಕಂಥ ಮಾಹಿತಿಯನ್ನ ನಿಮ್ಮಿಂದ ಬಂದಲ್ಲಿ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ, ಅವ್ರ ಮೇಲೆ ದಾಳಿಯನ್ನ ಮಾಡ್ತೀವಿ, ಸೂಕ್ತ ಕಾನೂನು ಕ್ರಮವನ್ನ ತಗೊಳ್ತೀವಿ. ಈ ರೀತಿ ಕಾನೂನು ಕ್ರಮ ನಾವು ತಗೊಳ್ತಾ ಬಂದಾಗ ಅವಾಗ ಜನರಲ್ಲಿ, ಯುವಕರಲ್ಲಿ ಹೆದರಿಕೆ ಆಗುತ್ತೆ. ಹೆದರಿಕೆ ಬಂದಾಗ ನಾವು ಇದು ಮಾಡಿದ್ರೆ ಪೊಲೀಸರು ರೈಡ್ ಮಾಡ್ತಾರೆ, ನಮ್ಮನ್ನ ಹಿಡಿತಾರೆ, ನಾವು ಜೈಲಿಗೆ ಹೋಗ್ಬೇಕಾಗ್ತದೆ ಅನ್ನೋ ಒಂದು ಹೆದರಿಕೆ ಬಂದಾಗ ಅದು ಕ್ರಮೇಣ ಈ ಡ್ರಗ್ಸ್ ಅನ್ನ ಒಂದು ಜಾಲ ಕಮ್ಮಿ ಆಗ್ತದೆ. ಅದೇ ರೀತಿ ಪೋಷಕರು ಏನ್ ಮಾಡ್ಬೇಕಂದ್ರೆ ತಮ್ಮ ಮಕ್ಕಳ ಬೆಳವಣಿಗೆಯ ಬಗ್ಗೆ ಸೂಕ್ತ ನಿಗಾ ಇಟ್ಕೊಳ್ಬೇಕು, ಅವರ ಚಟುವಟಿಕೆ ಬಗ್ಗೆ ನಿಗಾ ಇಟ್ಕೊಳ್ಬೇಕು, ಅವರು ಎಲ್ಲಿ ಹೋಗ್ತಾರೆ, ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋ ಬಗ್ಗೆ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಅವರ ನಡವಳಿಕೆ ಬದಲಾವಣೆ ಕಾಣಾಗ್ತದೆ. ಈಗ ಡ್ರಗ್ಸ್ ತಗೊಳತಕ್ಕಂಥವ್ರು ಈಗ ಕೆಲವೊಮ್ಮೆ ಸಂಜೆ ಯುವಕ ವಿದ್ಯಾರ್ಥಿಗಳು ಸಂಜೆ ಆದ ತಕ್ಷಣ ಶಾಲೆ ಮುಗೀತದೆ ಅಥವಾ ಕಾಲೇಜ್ ಮುಗಿಯುತ್ತೆ, ಶಾಲೆಗೆ ಬರೋದವರು 9 ಗಂಟೆ 10 ಗಂಟೆಗೆ. ಅದನ್ನ ಪ್ರಶ್ನೆ ಮಾಡಬೇಕು, ಯಾಕೆ ಲೇಟು, ಏನ್ ವಿಷಯ, ಎಲ್ಲಿಗೆ ಹೋಗ್ತಾರೆ, ಅವ್ರು ಯಾವ್ದೋ ಒಂದು ಟ್ಯೂಷನ್ಗೆ ಹೋಗಿದಾರೆ, ಅಲ್ಲಿ ಹೋಗಿದಾರೋ ಇಲ್ಲೋ, ಅವರ ಸ್ನೇಹಿತರು ಯಾರು, ಅವ್ರು ಮಾಡಿಕೊಂಡದ ಸ್ನೇಹ ಸರಿ ಇದೆಯೋ ಇಲ್ಲೋ ಅನ್ನುವ ಸೂಕ್ಷ್ಮ ನಿಗಾವನ್ನ ಈ ಯಾರು ತಂದೆ ತಾಯಿ ಆದವರು, ಪೋಷಕರಾದವರು ಇಡಬೇಕಾಗ್ತದೆ. ಆಮೇಲೆ ಅವರ ನಡವಳಿಕೆ, ಓದುವಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಅಥವಾ ಅತಿಯಾದಂಥ ನಿರಾಕ್ಷತಿ, ಮಲಗೋದು ಅತಿಯಂತ ಮಲ್ಕೊಂಡಲ್ಲೇ ಇರತಕ್ಕಂಥದ್ದು ಅಥವಾ ಅತಿಯಾದ ನಿದ್ರೆ ಹೀನತೆ ಇರತಕ್ಕಂಥದ್ದು, ಕೆಲವೊಂದು ಬದಲಾವಣೆಗಳು ಈ ಮಕ್ಕಳಲ್ಲಿ ಕಂಡು ಬಂದಾಗ ಅಲ್ಲಿ ಅವರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋ ಅರಿವನ್ನ ಪೋಷಕರು ಮಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ನಿಗಾ ಇಲ್ಲ ಮಕ್ಕಳ ಮೇಲೆ, ಅಲ್ಲಿ ಹಾಳಾಗ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಜಾಸ್ತಿ. ನಾವು ಎಲ್ಲೆಲ್ಲಿ ಮಾದಕ ವ್ಯಸನಿಗಳನ್ನ ನಾವು ಇತ್ತಿತ್ತಲಾಗಿ ಪ್ರತಿ ವಾರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಕರೆಸಿ ಖ್ಯಾತ ವೈದ್ಯಾಧಿಕಾರಿಗಳಿಂದ, ಸೈಕಾಲಜಿಸ್ಟ್ಗಳಿಂದ ಹಾಗೂ ನಾವು ಅವರಿಗೆ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅವರು ಮಾದಕ ವ್ಯಸನಕ್ಕೆ ಏನಾದರೂ ದಾಸರಾಗಿದ್ರೆ ಅದರಿಂದ ಅವರು ಹೊರಗಡೆ ಬರಬೇಕು, ಮುಕ್ತ ಜೀವನವನ್ನು ಸಾಗಿಸ್ಬೇಕು.
ವ್ಯಸನದಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಒಂದು ಇದನ್ನ ನಾವು ಪ್ರತಿ ವಾರನೂ ಕೂಡ ನಮ್ಮ ಇಲಾಖೆ ವತಿಯಿಂದ ಕೈಗೊಳ್ತಾ ಇದ್ದೇವೆ. ನಾವು ಆ ರೀತಿ ಕೌನ್ಸಿಲಿಂಗ್ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನೆಂದ್ರೆ, ಎಲ್ಲಿ ಪೋಷಕರು ತಂದೆ ತಾಯಿಗಳು ಎಲ್ಲಿ ಗಮನ ಹರಿಸೋದಿಲ್ಲ ಮಕ್ಕಳ ಬಗ್ಗೆ, ಅಂತ ಮಕ್ಕಳು ದಾರಿ ತಪ್ಪಕ್ಕಂಥದ್ದು ಜಾಸ್ತಿ, ಬೇರೆ ಬೇರೆ ಹಾದಿ ಹಿಡಿತಕ್ಕಂಥದ್ದು ಜಾಸ್ತಿ. ಹಾಗಾಗಿ ನಿಮ್ಮ ಮಕ್ಕಳ ಒಂದು ಚಲನವಲನ ಬಗ್ಗೆ ಖಂಡಿತವಾಗ್ಲೂ ನೀವು ನಿಗಾ ಇಟ್ಟಿರಬೇಕು. ಏನೇ ಬದಲಾವಣೆ ಆದ್ರೂ ಅವರ ಸ್ನೇಹ ಯಾರಿದ್ದಾರೆ, ಸ್ನೇಹಿತರು ಏನಿದ್ದಾರೆ, ಏನ್ ಮಾಡ್ತಾರೆ ಅನ್ನೋ ಒಂದು ಗಮನ ನಿಮ್ಮಲ್ಲಿ ಇರಬೇಕು. ಅದು ಬದಲಾವಣೆ ಆದ್ರೆ ಕೂಡಲೇ ನಮ್ಮ ಇಲಾಖೆ ಗಮನಕ್ಕೆ ನೀವು ತರಬಹುದು. ಮತ್ತೆ ಯಾರ್ಯಾರು ಇಂಥ ವ್ಯಸನದಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲೆಲ್ಲಿ ಮಾಡ್ತಾರೆ, ಯುವಕರು ಸೇರ್ತಾರೆ ಅನ್ನೋದನ್ನು ಕೂಡ ಮುಕ್ತವಾಗಿ ನಮ್ಮಲ್ಲಿ ಪೊಲೀಸ್ ಇಲಾಖೆಯವರಲ್ಲಿ ಹೇಳ್ಕೊಂಡಾಗ, ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಇದನ್ನ ಗುಪ್ತವಾಗಿ ಇಡ್ತೇವೆ, ಯಾರು ಹೇಳಿದ್ದಾರೆ ಅಂತ ನಾವು ಹೇಳೋದಿಲ್ಲ. ಅದ್ರ ಬಗ್ಗೆ ನಾವು ರೇಡ್ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಈ ಡ್ರಗ್ಸ್ ಅಂತಕ್ಕಂಥ ಮಾರಿ ಬಹಳಷ್ಟು ಈ ನಮಗೆ ಜಾಲ ಹಿಡಿದಾಗ ಆಂಧ್ರ ಪ್ರದೇಶ ಬಾರ್ಡರ್, ಒರಿಸ್ಸಾ ಬಾರ್ಡರ್ಗಳಿಂದ ಈ ಗಾಂಜಾ ಅನ್ನೋ ಒಂದು ಇದು ಟ್ರಕ್ ಮತ್ತು ಲಾರಿಗಳಲ್ಲಿ ಸಪ್ಲೈ ಆಗಿ ಕೇರಳಗೆ ಬಂದು, ಕೇರಳದಿಂದ ಬಿಡಿ ಬಿಡಿ ಭಾಗವಾಗಿ ಸಣ್ಣ ಸಣ್ಣ ಪ್ಯಾಕೆಟ್ಗಳಾಗಿ ಈ ನಮ್ಮ ಮಂಗಳೂರು ಭಾಗ ಅಥವಾ ಕರ್ನಾಟಕ ಭಾಗಗಳಿಗೆ ಸರಬರಾಜು ಆಗ್ತಾ ಇದೆ. ಆ ರೀತಿ ಬೇರೆ ಡ್ರಗ್ಸ್, ಅದು ಒಂದು ಗಾಂಜಾ ಅಂತ ಡ್ರಗ್ಸ್ ಇದೆ, ಅದೇ ತರ ಬೇಕಾದಷ್ಟು ಡ್ರಗ್ಸ್ ಇದೆ. MDM ಅಂತ ಒಂದು ಡ್ರಗ್ಸ್ ಇದೆ. ಆ ಡ್ರಗ್ಸ್ ನಮ್ಮ ಸಿಂಥೆಟಿಕ್ ಡ್ರಗ್ಸ್ ಬೆಂಗಳೂರು ಭಾಗಗಳಿಂದ ಸಪ್ಲೈ ಆಗ್ತಕ್ಕಂಥದ್ದು. ಈ ರೀತಿ ಬೇರೆ ಬೇರೆಯಿಂದ ಸಪ್ಲೈ ಆಗಿ ಇಲ್ಲಿ ಸಣ್ಣ 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 ಭಾಗಗಳಾಗಿ ಬರ್ತದೆ. ಈಗ ಮಕ್ಕಳು ಅಥವಾ ಬೇರೆ ಯುವಕರು ಯಾಕೆ ಇದರಲ್ಲಿ ತೊಡಕೊಳ್ತಾ ಇದ್ದಾರೆ ಅಂತಂದ್ರೆ, ಒಂದು ವ್ಯಸನವಾಗಿ, ಈ ವ್ಯಾಪಾರವಾಗಿ ಯಾಕೆ ಕೈಗೊಂಡಿದ್ದಾರೆ ಅಂದ್ರೆ ಇದರಲ್ಲಿ ಲಾಭ ಬಹಳಷ್ಟು. 1 kg ಗಾಂಜಾ 2,000 ರೂಪಾಯಿಗೆ ಅಲ್ಲಿ ತಗೊಂಡ ಅಂದ್ರೆ ಇಲ್ಲಿ ಅದೇ 1 kg 20,000 ರೂಪಾಯಿಗೆ ಮಾರ್ತಾರೆ. ಅಂದ್ರೆ ಬಿಡಿ ಬಿಡಿ ಭಾಗ 1 kg ಆಂಧ್ರದಲ್ಲಿ 2,000 ತಗೊಳ್ತಾರೆ, ಇಲ್ಲಿ ಅದನ್ನ 100 ಗ್ರಾಮ್ ಪ್ಯಾಕೆಟ್ ಆಗಿ ಅಥವಾ 50 ಗ್ರಾಮ್ ಪ್ಯಾಕೆಟ್ ಆಗಿ ಮಾರಿದ್ರೆ ಅವನಿಗೆ 25,000 ರೂಪಾಯಿ ಲಾಭ ಬರುತ್ತೆ. ಹಾಗಾಗಿ ಈ ಬಿಸ್ನೆಸ್ ಅಲ್ಲಿ ಹೆಚ್ಚು ಯುವಕರು ತೊಡಕೊಳ್ತಾ ಇದ್ದಾರೆ, ಲಾಭ ಜಾಸ್ತಿ ಇದೆ. MDM ಅಂತ ಡ್ರಗ್ ಇದೆ, 1 ಗ್ರಾಮಿಗೆ ಅಥವಾ 2 ಗ್ರಾಮಿಗೆ 2,000 ರೂಪಾಯಿ. ಅದು ಅಷ್ಟೇ, ಈ ಲಾಭ ಜಾಸ್ತಿ. ಇಲ್ಲಿಂದ ಅಲ್ಲಿಗೆ ಕೊಟ್ಟು ಬಂದ್ರೆ ಅವನಿಗೆ 500 ರೂಪಾಯಿ ಕೊಡ್ತಾನೆ. ಹಾಗಾಗಿ ಯುವಕರು ಕೆಲಸ ಬಿಟ್ಟು ಕೆಲವೊಂದು ಬೈಕಲ್ಲಿ ಕೊಟ್ಟು ಬರ್ತಕ್ಕಂಥ ಕೆಲಸ ಅಷ್ಟೇ. 4 ಗ್ರಾಮ್ 5 ಗ್ರಾಮ್ ಡ್ರಗ್ಸ್ ಕೊಟ್ಟು ಬರೋದು, ಕೊಟ್ಟು ಬಂದ್ರೆ ಒಂದು ಸತಿ ಸಾಗಿಸಿದ್ರೆ ಅವನಿಗೆ 500 ರೂಪಾಯಿ. ಇಡೀ ದಿನ ನಾವು ದುಡಿದ್ರೆ 500 ರೂಪಾಯಿ ಸಿಗುದಿಲ್ಲ. ಹಾಗಾಗಿ ಲಾಭ ಜಾಸ್ತಿ ಇರದೆ ಅಂತ ಹೇಳಿ ಯುವಕರು ಇದರ ತೊಡಕೊಳ್ತಾ ಇರತಕ್ಕಂಥ ಮತ್ತೊಂದು ವ್ಯಸನದಲ್ಲಿ ಅವರಿಗೆ ಅವರೇ ಬಲಿಪಶುವಾಗಿ ಅದರಿಂದ ಹೊರಗೆ ಬರೋದಕ್ಕೆ ಆದಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇದರ ಲೀಗಲ್ ಕಾನ್ಸಿಕ್ವೆನ್ಸ್ ಅಂದ್ರೆ, ಇದರಲ್ಲಿ ಕೇಸ್ ಆಯ್ತು ಅಂದ್ರೆ, ಈಗೇನು ನಾವು ಲಾಭದ ಬಗ್ಗೆ ಮಾತಾಡಿದೆ, ಆದ್ರೆ ಒಂದು ಕೇಸ್ ಆಯ್ತು ಅಂತ ಆದ್ರೆ NDPS ಆಕ್ಟ್ ಅಂತ ಇದೆ. ಆ ಕೇಸಲ್ಲಿ ನಾನ್ ಬೇಲೇಬಲ್ ಕೇಸ್, ಒಂದು ಕೇಸ್ನಿಂದ ಸುಮಾರು 4 ರಿಂದ 5 ತಿಂಗಳವರೆಗೂ ಅವನು ಜೈಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಯುವಕರು ಇದರಲ್ಲಿ ಲಾಭ ಇದೆ ಅಂತ ನಾವು ಮಾಡಿದ್ರೆ 5 ಸತಿ ಅವರು ಲಾಭ ಮಾಡ್ಕೊಳ್ಳುವ, 6ನೇ ಸತಿ ಪೊಲೀಸ್ ಕೈಗೆ ಸಿಗಲೇಬೇಕು. ಸಿಕ್ಕಾಗ ಅವರ ಆಗ್ತಕ್ಕಂಥ ನಾನ್ ಬೇಲೇಬಲ್ ಕೇಸ್ ಕನಿಷ್ಠ 4-5 ತಿಂಗಳು ಅವರು ಜೈಲಲ್ಲಿ ಇರಬೇಕಾಗ್ತದೆ. ಬೈಲಿಗೋಸ್ಕರ ಲಕ್ಷಾಂತರ ರೂಪಾಯಿ ಲಾಯರಿಗೆ ಖರ್ಚು ಮಾಡಬೇಕಾಗತ್ತೆ. ಅವ್ರ ಮೇಲೆ ನಾವು NDPS ಕಾಯ್ದೆ ಪ್ರಕಾರ ಕೇಸ್ ಮಾಡಿ ಅವರ ಒಂದು ಶೀಟ್ಗಳನ್ನ, ರೌಡಿ ಶೀಟ್ಗಳನ್ನ ನಾವು ಪೊಲೀಸ್ ಠಾಣೆಯಲ್ಲಿ ತೆರಿತೇವೆ, ಅವ್ರ ಮೇಲೆ ನಿಗಾ ವಹಿಸ್ತೇವೆ. ಅವರಿಗೆ ಮುಂದೆ ಪಾಸ್ಪೋರ್ಟ್ ಸಿಗ್ತಕ್ಕಂಥದ್ದಾಗಲಿ, ಕೆಲಸ ಸಿಗ್ತಕ್ಕಂಥದ್ದಾಗಲಿ ಯಾವುದೂ ಸಿಗೋದಿಲ್ಲ. ಒಂದು ಕೇಸ್ ಪ್ರಕರಣದಲ್ಲಿ ಭಾಗಿಯಾಗಿದ್ದೇನೆ ಅಂದ್ರೆ ಮುಂದೆ ಈ ದುಬೈಯಲ್ಲಿ, ಸೌದಿಯಲ್ಲಿ ಒಳ್ಳೊಳ್ಳೆ ಕೆಲಸದ ಅವಕಾಶ ಸಿಕ್ಕಾಗ ಕೂಡ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ಕೇಸ್ ಬಾಕಿ ಇರುತ್ತೆ. ಆ ಕೇಸ್ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗೋ ತನಕ ಅವನು ಎಲ್ಲೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಇವತ್ತು ಒಂದು ಸಣ್ಣ ಕೆಲಸ, ಬಸ್ ಕಂಡಕ್ಟರ್ ಆಗಿರ್ಲಿ, ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋದಾಗಿರ್ಲಿ, ಯಾವುದೇ ಕೆಲಸ ಆದ್ರೂ ಪೊಲೀಸ್ ವೆರಿಫಿಕೇಶನ್ ಅನ್ನು ಮಾಡಿಸಿ ಕೆಲಸ ಕೊಡ್ತಾ ಇದ್ದಾರೆ. ಆ ಪೊಲೀಸ್ ವೆರಿಫಿಕೇಶನ್ ಯಾವುದೇ ಒಂದು ಪ್ರಕರಣ ಇತ್ತು ಅಂತ ಆದ್ರೆ ನಾವು ಅದರಲ್ಲಿ ಶರದಲ್ಲಿ ಇವನಿಗೆ ಈ ಪ್ರಕರಣದಲ್ಲಿ ಇದ್ದಾನೆ, ಹಾಗಾಗಿ ಕೆಲಸ ಕೊಡೋದು ಬೇಡ. ಒಂದು ಕೇಸ್ ಇದೆ ಅಂತ ಆದ್ರೆ, ಅದರಲ್ಲೂ ಈ ಗಾಂಜಾ ಡ್ರಗ್ಸ್ ಕೇಸಲ್ಲಿ ಇದ್ದಾನೆ ಅಂತಂದ್ರೆ ಯಾರು ಕೂಡ ಎಲ್ಲೂ ಕೆಲಸ ಕೊಡೋದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಲಾಭ ಅಂತಕ್ಕಂಥದ್ದು ಅದು ಕ್ಷಣಿಕ ಅನ್ನೋದು ನಾ ಈ ಟೈಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವತ್ತು ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಆ ಲಾಭ ದೂರ ತನಕ ಉಳಿತಕ್ಕಂಥದ್ದು. ಈ ಅಡ್ಡದಾರಿಯಲ್ಲಿ ಬಂದಂತ ಲಾಭ ಅಲ್ಲ. ಯಾಕಂದ್ರೆ ಒಂದು ದಿನ ಎಲ್ಲ ನೀರಿನಲ್ಲಿ ಕೊಚ್ಚಿ ಹೋಗ್ತಕ್ಕಂಥದ್ದು ಕಾನೂನಿನ ಹಿಡಿತದಲ್ಲಿ. ಹಾಗಾಗಿ ಇದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಯುವಕರು ಲಾಭದ ದೃಷ್ಟಿಯಿಂದ ಆಗಲಿ, ವ್ಯಸನದ ದೃಷ್ಟಿಯಿಂದ ಆಗಲಿ ಈ ಡ್ರಗ್ಸ್ ಇಂದ ಮುಕ್ತವಾಗಿರಬೇಕು. ಈಗ ನಿಮ್ಮ ಯಾರು ಸುತ್ತಮುತ್ತಲಿನ ಯುವಕರಿಗೆ, ಮಕ್ಕಳಿಗೆ ನೀವೆಲ್ಲ ಈ ಮಾಹಿತಿಯನ್ನ ಹೆಚ್ಚಾಗಿ ಹೇಳ್ಪಟ್ರೆ ನಾವೆಲ್ಲರೂ ಸೇರಿ ಈ ಡ್ರಗ್ಸ್ ಮುಕ್ತ ಪ್ರದೇಶ ಮಾಡಲಿಕ್ಕೆ
ಮತ್ತು ಮುಂದಿನ ದಿನಗಳಲ್ಲಿ ಈಗ ನಮ್ಮ ಹೊಸದಾಗಿ ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ, ಅಂತಲ್ಲಿ ಸಣ್ಣ ಸಣ್ಣ ಮೀಟಿಂಗ್ ಗಳನ್ನ ನಮ್ಮ ಬೀಟ್ ಪೊಲೀಸರು, ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಎಷ್ಟು ಜನ ಸೇರಿದಾರೋ ಅದೇ ರೀತಿ ಅಲ್ಲಲ್ಲಿ ಆ ಭಾಗಗಳಲ್ಲಿ ಅಲ್ಲಿನ ಯುವಕರನ್ನ ಸೇರಿಸಿ ಒಂದೊಂದು ಮೀಟಿಂಗ್ ಗಳನ್ನ ಹಮ್ಮಿಕೊಳ್ತೇವೆ. ನೀವೆಲ್ಲ ಸೇರಿಸಿ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಂಡು ಅಲ್ಲಲ್ಲಿ ಮೀಟಿಂಗ್ ಸೇರಿಸಿ ಒಂದು 50 ಜನ ಹುಡುಗರು, ಸುತ್ತಮುತ್ತಲಿನ ಹುಡುಗರು 50 ಜನ 100 ಜನ ಸೇರಿಸಿ ಅಲ್ಲಲ್ಲೇ ಮಾಹಿತಿ ತಗೊಳ್ತಾ ಬಂದ್ರೆ ಎಲ್ಲ ಕಡೆ ನಾವು ಈ ಮಾಹಿತಿಯನ್ನ ಪಸರಿಸಿ ಈ ಡ್ರಗ್ಸ್ ಮುಕ್ತ ಅಭಿಯಾನ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ನಾನು ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನ ಈ ಡ್ರಗ್ಸ್ ಬಗ್ಗೆ ಅಪೇಕ್ಷೆ ಪಡ್ತೇನೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಈ ಡ್ರಗ್ಸ್ ಮುಕ್ತ ಕಿನ್ಯಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ಸಂಪೂರ್ಣ ಸಹಕಾರ ಇದೆ. ನೀವು ಮಾಹಿತಿ ಕೊಟ್ಟಿದ್ದನ್ನ ಸಂಪೂರ್ಣವಾಗಿ ನಾವು ಅವ್ರನ್ನ ಹಿಡಿದು ಇದನ್ನು ಮುಕ್ತ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ನಾವು ಇದು ಮಾಡ್ತೀನಿ ಅಂತ ನಾನು ವಾಗ್ದಾನವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 2 ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರನ್ನ ವಂದಿಸಿ ನಾನು 2 ಮಾತು ಮುಗಿಸ್ತಾ ಕಂಡದಿಲ್ಲ ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ ഹബീബി പാടി പല നാളിലായി മധുരം തരുമോ അരികിൽ ഹബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാൻ ಖಿದ್ಮತ್ತುಲ್ ಇಸ್ಲಾಂ ಅಸೋಸಿಯೇಷನ್ ಒಕ್ಕೂಡ ಕಿನ್ಯ ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಹಾಗೂ ಡ್ರಗ್ಸ್ ಮುಕ್ತ ಕಿನ್ಯ ಎನ್ನುವ ಶೀರ್ಷಿಕೆಯಡಿ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿರುವ ಈ ಒಂದು ಆರೋಗ್ಯಪೂರ್ಣ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಖಂಡಿತವಾಗಿಯೂ ನಾನು ಬಂದು 3 ದಿವಸ ಆದರೂ ಕೂಡ ನನ್ನನ್ನು ಗುರುತಿಸಿ ಇಂದಿನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿರುವುದಕ್ಕೆ ಖಿದ್ಮತ್ತುಲ್ ಇಸ್ಲಾಂ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ತಮಗೆಲ್ರಿಗೂ ಗೊತ್ತಿರಬಹುದು, ಇವತ್ತು ನಾವು ದಿನ ಬೆಳಗಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವುದೇ ಮಾದಕ ವ್ಯಸನಕ್ಕೆ ಒಳಗಾಗಿ ಯುವ ಜನಾಂಗ, ಯುವಕರು ಇರ್ಬೋದು, ಯುವತಿಯರು ಈ ಒಂದು ಮಾದಕ ವ್ಯಸನಕ್ಕೆ ತುತ್ತಾಗಿ ಆತ್ಮಹತ್ಯೆಗೆ ಒಳಗಾಗ್ತಾ ಇರುವುದು ಬಹಳ ಒಂದು ಆತಂಕಕಾರಿ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣ್ತಾ ಇರಬಹುದು, ಮುಂದೊಂದು ದಿನ ನಮ್ಮ ಮನೆಯ ಮಕ್ಕಳು ಕೂಡ ಇಂತಹ ಒಂದು ವ್ಯಸನಕ್ಕೆ ತುತ್ತಾಗಿ ನಮ್ಮ ಮನೆಯ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ದಿನ ದೂರ ಇಲ್ಲ. ಇಂತಹ ಒಂದು ಆತಂಕಕಾರಿ ಸಂದರ್ಭದಲ್ಲಿ ಈ ಒಂದು ಖಿದ್ಮತ್ತುಲ್ ಇಸ್ಲಾಂ ಅಸೋಸಿಯೇಷನ್ ಮುಖಾಂತರ ಡ್ರಗ್ಸ್ ಮುಕ್ತ ಕಿನ್ಯ ಅನ್ನುವಂತಹ ಒಂದು ಅಭಿಯಾನವನ್ನ ಕೈಗೊಂಡಿರುವುದು ಬಹಳ ಒಂದು ಖುಷಿಯ ಒಂದು ವಿಷಯ. ನನಗೆ ತಿಳಿದು ಬಹಳ ಆಯಿತು. ಇಂತಹ ಒಂದು ಸಂಘಟನೆಯ ಮುಖಾಂತರ ಇನ್ನೂ ಕೂಡ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರ್ಥಪೂರ್ಣ ಆರೋಗ್ಯಕರ ಕಾರ್ಯಕ್ರಮಗಳು ನಡೆಯುವಂತಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೇನೆ. ಮುಖ್ಯವಾಗಿ ಈಗಾಗಲೇ ಪೊಲೀಸ್ ಇಲಾಖಾಧಿಕಾರಿಯವರು ಹೇಳಿದ ಹಾಗೆ ನಾವು ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ನಾವು ಗುರುತಿಸಬೇಕಾದ್ದು ಯಾರು ಈ ಒಂದು ವ್ಯಸನಕ್ಕೆ ಒಳಗಾಗಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಬೇಕು. ಮತ್ತೆ ಅವರಿಗೆ ಎಲ್ಲಿಂದ ಈ ಒಂದು ಮಾದಕ ದ್ರವ್ಯಗಳು ಸರಬರಾಜಾಗ್ತದೆ ಅದನ್ನು ನಾವು ಪತ್ತೆ ಹಚ್ಚಬೇಕು. ಅಂತಹ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನೇರವಾಗಿ ನಾವು ಒಂದು ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಬೇಕು. ಜೊತೆಗೆ ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇಂತಹ ಒಂದು ವ್ಯಸನಕ್ಕೆ ಒಳಗಾಗಿದ್ರೆ ಅವರನ್ನು ನಾವು ಸಮಾಜದಿಂದ ದೂರ ಇಡುವುದಲ್ಲ, ಅವರನ್ನು ಕೂಡ ಒಂದು ಕೌನ್ಸಿಲಿಂಗ್ ಅಂತ ಅವರಿಗೆ ಕೊಡಿಸಿ ಅವರನ್ನು ಕೂಡ ಸಮಾಜದ ಸರಿದಾರಿಗೆ ತಂದು ನಮ್ಮ ಮನೆಯ ನೆಮ್ಮದಿ ಮಾತ್ರ ಅಲ್ಲ, ಬೇರೆಯವರ ಮನೆಯ ನೆಮ್ಮದಿಯಲ್ಲೂ ನಾವೆಲ್ಲರೂ ಕೂಡ ಪಾಲುದಾರರಾಗೋಣ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ, ಇನ್ನಷ್ಟು ಇಂತಹ ಯಶಸ್ವಿ ಕಾರ್ಯಕ್ರಮಗಳು ಈ ಒಂದು ಅಸೋಸಿಯೇಷನ್ ಮೂಲಕ ನಡೆಯುವಂತಾಗಲಿ ಅಂತ ಶುಭ ಹಾರೈಸ್ತಾ, ನಿಮ್ಮ ಅಭಿಯಾನಕ್ಕೆ ಇಂತಹ ಅರ್ಥಪೂರ್ಣ ಅಭಿಯಾನಗಳನ್ನು ನಡೆಸುವಲ್ಲಿ ಗ್ರಾಮ ಪಂಚಾಯತ್ನ ಸಂಪೂರ್ಣ ಸಹಕಾರ ತಮ್ಮೊಂದಿಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ನೀಡಿರುವುದಕ್ಕೆ ತಮಗೆಲ್ಲರಿಗೂ ಕೂಡ ವಂದಿಸ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ
വസ്സലാത്തു വസ്സലാമു അലാ അഷ്റഫി റസൂലില്ലാ അമ്മാ ബഅദ്. അൽഹംദുലില്ലാഹ്. ഖിദ്മത്തുൽ ഇസ്ലാം അസോസിയേഷൻ എന്ന ഒരു സംഘടന 20 വർഷം പൂർത്തിയാക്കുമ്പോൾ വലിയ ಅದ್ಭುತಕರമായ ಪದ್ಧತಿಗಳು, ಬಹಳ ಮಹತ್ತರವಾದ ಸಮಾಜಕ್ಕೆ ಜವಾಬ್ದಾರಿಯುತ ಒಂದು ಸಂಸ್ಥೆ ಏನು ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಉದ್ಘಾಟಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ. ಫಾರೂಕ್ ಕಿನ್ಯಾ ಅವರ ನೇತೃತ್ವದಲ್ಲಿ ಇಷ್ಟು ಸುಂದರವಾದ ಒಂದು ಕಟ್ಟಡ, ಅದರೊಂದಿಗೆ 10-20 ವರ್ಷಗಳಲ್ಲಿ ಅವರು ನಡೆಸಿ ಬಂದಂತ ಕಾರ್ಯಕ್ರಮಗಳು. ಅಲ್ಲಾಹನು ದೇವರು ಹೇಳ್ತಾನೆ, ನಾನು ಮರಿಲ್ತು ವಲಂ ತೌದಿನಿ, ನಾನು ರೋಗಿಯಾದೆ, ಯಾಕೆ ನನ್ನನ್ನು ನೀನು ಸಂದರ್ಶಿಸಲಿಲ್ಲ ಅಂತ. ಆಗ ದೇವದೂತರು ಕೇಳ್ತಾರೆ, ಕೈಫ ಅಂತ ವರಬ್ಬುಲ್ ಆಲಮೀನ್, ನೀನು ದೇವರಲ್ಲವೇ? ಎಲ್ಲರಿಗೂ ರೋಗ ಕೊಡುವವನು, ರೋಗವನ್ನು ಗುಣಪಡಿಸುವವನು ನೀನು ಹೇಗೆ ರೋಗಿಯಾದೆ ಅಂತ. ಆಗ ದೇವರು ಹೇಳ್ತಾರೆ, ಮರಿಲ ಫುಲಾನ್ ಇಬ್ನು ಫುಲಾನ್, ಕಿನ್ಯದ, ಉಕ್ಕುಡದ, ಬೆಳರಂಗಿಯ ಒಂದು ಪ್ರದೇಶದಲ್ಲಿ, ಒಂದು ಕ್ವಾರ್ಟೈಸ್ನಲ್ಲಿ ಒಂದು ವೃದ್ಧೆ ರೋಗಿಯಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಏನಾದ್ರೂ ಒಂದು ಸಹಾಯ ನೀನು ಮಾಡ್ತಿದ್ರೆ, ವಜತ್ತುಲ್ಲಾ, ದೇವರನ್ನು, ನನ್ನನ್ನು ಅಲ್ಲಿ ನಿನಗೆ ಕಾಣಬಹುದಿತ್ತು ಅಂತ. ನಾನು ಹಸಿದಿದ್ದೆ, ಯಾಕೆ ನನ್ನ ಉಣ್ಣಿಸ್ಲಿಲ್ಲ? ಕೈಫ ಅಂತ ವರಬ್ಬುಲ್ ಆಲಮೀನ್, ನೀನು ದೇವರಲ್ಲವೇ? ಎಲ್ಲರನ್ನು ಉಣ್ಣಿಸುವವನು ನೀನು, ಯಾಕೆ ನೀನು ಹಸಿದೆ? ಆಗ ದೇವರು ಹೇಳ್ತಾರೆ, ಇಂಥ ಪ್ರದೇಶದಲ್ಲಿ ಒಬ್ಬ ಹಸಿದಿದ್ದಾನೆ, ಅವನಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೂ ವ್ಯವಸ್ಥೆ ಇಲ್ಲ. ಆ ಸಂದರ್ಭದಲ್ಲಿ ನೀನು ಖಿದ್ಮತುಲ್ ಇಸ್ಲಾಂ ಹೆಸರಿನಲ್ಲಿ ಆ ರೋಗಿಯನ್ನು ಸಂದರ್ಶಿಸಿದ್ರೆ, ವಜತ್ತುಲ್ಲಾ, ದೇವರಾದ ನನ್ನನ್ನು ಅಲ್ಲಿ ನಿನಗೆ ಕಾಣಬಹುದಿತ್ತು. ರೋಗಿಯ ಮನೆಯಲ್ಲಿ, ಹಸಿದವನ ಮನೆಯಲ್ಲಿ, ಅದೇ ರೀತಿ ನಗ್ನನು, ಉಡಲಿಕ್ಕೆ ವಸ್ತ್ರವಿಲ್ಲ, ಸಮವಸ್ತ್ರಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಗೆತಿ ಇಲ್ಲ, ಅವನಿಗೆ ನೀನೊಂದು ಸಮವಸ್ತ್ರ ನೀಡುತ್ತಿದ್ರೆ, ವಜತ್ತುಲ್ಲಾ. ಇವತ್ತಿನ ಈ ಕಾರ್ಯಕ್ರಮದ ಮಹತ್ತರವಾದ ಸಂದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ದೇವರಿದ್ದಾನೆ, ಅಲ್ಲಾಹನಿದ್ದಾನೆ. ಯಾಕೆಂತ ಹೇಳಿದ್ರೆ, ಅಲ್ಲಾಹನು ಇಷ್ಟಪಡುವಂತ ಪ್ರವೃತ್ತಿಯನ್ನ ಹಜರತ್ ಮೋಸಸ್ ಪ್ರವಾದಿಯರೊಂದಿಗೆ, ಮುಸಾ ಅಲೈಹಿಸ್ಸಲಾಂ ಅವರಿಗೆ ದೇವರು ಕೇಳ್ತಾನೆ, ಹೇ, ನನಗಾಗಿ ನೀನೇನು ಮಾಡಿದೆ, ನಿನ್ನ ಸ್ವಂತಕ್ಕಾಗಿ ಏನು ಮಾಡಿದೆ ಅಂತ. ಆಗ ಮುಸಾ ಅಲೈಹಿಸ್ಸಲಾಂ ಹೇಳ್ತಾರೆ, ನಾನು ಸೊಲ್ಲೈತು ಲೆಕ್ಕ ವಸುಂಸು ಲೆಕ್ಕ ಮತ್ತು ಸಬ್ಬಹತು ಲೆಕ್ಕ, ನಾನು ತಸ್ಬೀಹ್ ಮಾಡಿದೆ, ದಿಕ್ರ್ ಮಾಡಿದೆ, ನಮಾಜ್ ಮಾಡಿದೆ, ರೋಜಾ ಹಿಡಿದೆ. ಇದು ನನಗಾಗಿ ನೀನು ಮಾಡಿದ್ದು, ಅದು ನಿನ್ನ ಸ್ವಂತಕ್ಕಾಗಿ ನೀನು ಮಾಡಿದ್ದು. ನಮಾಜ್ ನನಗೆ ಸ್ವರ್ಗಕ್ಕೆ ಹೋಗ್ಬೇಕಂತ ಹೇಳಿ, ನನಗೆ ನರಕದಿಂದ ರಕ್ಷೆ ಸಿಗ್ಬೇಕಂತ ಹೇಳಿ ನೀನು ರೋಜಾ ಹಿಡಿದೆ. ಆದ್ರೆ ನನಗಾಗಿ ಹಲ್ ಅಶ್ವಾಯಿತ ಜಾಯಿಯ, ಹಸಿದವನನ್ನು ನೀನು ಉಣ್ಣಿಸಿದೆಯೋ? ವಕಸೌತ ಉರಿಯಾನ, ನಗ್ನನನ್ನು ನೀನು ಉಡಿಸಿದೆಯೋ? ವಯನ್ಸುರ್ಥ ಮದ್ಲೂಮ, ನೊಂದವನನ್ನ ನೀನು ಸಾಂತ್ವನ ಹೇಳಿದೆಯೋ? ಅಕ್ರಮ್ಥ ಆಲಿಮ, ಸಮುದಾಯದ ಉಲಮಾಗಳನ್ನು ನಿನ್ನ ಗೌರವಿಸಿದೆಯೋ? ಹಾದ ಅಮಲುನ್ ಸಾಲಿಹ, ನನಗಾಗಿ ಮಾಡುವ ಕೆಲಸ ಅದು ಮಾತ್ರ. ಆದ್ದರಿಂದ ನನ್ನ ಫಾರೂಕ್ ಕಿನ್ಯಾ ಅವರ ಬೆಟಾಲಿಯನ್, ಅವರಿಗೆ ಸಹಾಯ ಮಾಡಿದಂತ ಮಜೀದ್ ಹಾಜಿ ಅಂತ, ನನ್ನ ಮಜೀದ್ ಹಾಜಿ ಒಬ್ಬರಲ್ಲ, 100 ಜನರು, ಬಡವರು, ಕೂಲಿ ಕೆಲಸಕ್ಕೆ ಹೋಗುವವರು ಇವರ ಕಾರ್ಯಕ್ರಮಕ್ಕಾಗಿ ಸಹಾಯ ಮಾಡಿದ್ದೀರೋ? ಖಂಡಿತವಾಗಿಯೂ ನೀವು ಸತ್ಕರ್ಮವನ್ನ, ಸ್ವರ್ಗಕ್ಕೆ ಪ್ರವೇಶಿಸುವಂತ ಕಾರ್ಯಕ್ರಮವನ್ನ ಮಾಡಿದ್ದೀರಾ. ಅದರೊಂದಿಗೆ ಇಡೀ ಸಮಾಜಕ್ಕೆ ಕಲಂಕ ತರುವಂತ, ಇಡೀ ಸಮಾಜವನ್ನೇ ಬಲಿಪಶು ಮಾಡುವಂತ, ಇಡೀ ಮುಸ್ಲಿಂ ಸಮುದಾಯವನ್ನು ಪ್ರತ್ಯೇಕವಾಗಿ ಜನರ ಮುಂದೆ ಅವಹೇಳನ ಮಾಡಲಿಕ್ಕೆ ತಯಾರಾಗುವಂತ ಡ್ರಗ್ಸ್ ಎಂಬ ಮಾದಕ ದ್ರವ್ಯಕ್ಕೆ ಬಲಿಯಾದಂತ ಯುವಕರನ್ನ ಸರಿದಾರ್ಲಿಕ್ಕೆ ತರಲಿಕ್ಕೆ, ವಿದ್ಯಾರ್ಥಿಗಳನ್ನ ಸರಿದಾರಿಗೆ ತರಲಿಕ್ಕೆ ಬೇಕಾದ ಒಂದು ಜವಾಬ್ದಾರಿಯುತವಾದ, ಈಗಾಗಲೇ ಪೊಲೀಸ್ ಅಧಿಕಾರಿಯವರು ಹೇಳಿದ್ರು, ಖಂಡಿತವಾಗಿಯೂ ಉಳ್ಳಾಳ ಠಾಣಾಧಿಕಾರಿಯರನ್ನ ನಾನು ಅಭಿನಂದಿಸುತ್ತಾ,
ನಿಮ್ಮ ಪೊಲೀಸ್ ಇಲಾಖೆ ರಾತ್ರಿ ಹಗಲು ಎನ್ನದೆ ನಮ್ಮ ಯುವಕರು ಯಾವೊಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೀರೋ ಅವರೊಂದಿಗೆ ನೀವು ನಿಂತ್ರೆ ಬರೇ ಕಿನ್ಯವನ್ನಲ್ಲ, ಇಡೀ ಉಳ್ಳಾಳ ತಾಲೂಕನ್ನೇ ಏನೋ ಮಾದಕ ದ್ರವ್ಯ ಮುಕ್ತ ತಾಲೂಕನ್ನಾಗಿ ಮಾಡಬಹುದು. ನಿಮ್ಮ ಸಪೋರ್ಟ್ಸ್ ಬರೇ ಬಾಯಲ್ಲಿ ಸಾಕಾಗದು, ಭಾಷಣದಲ್ಲಿ ಆಗ್ಬಾರದು. ನೀವು ಖಂಡಿತವಾಗಿ ರಾತ್ರಿ ಹಗಲು ಹೊರಟ್ರೆ ನಿಮಗೊಂದು ಬೆಟಾಲಿಯನ್ ಯುವಕರನ್ನ ನಾವು ಕೊಡ್ತೇವೆ. ಯಾಕೆಂತ ಹೇಳಿದ್ರೆ ನಮಗೆ ಮುಖ ತೋರಿಸಿ ನಡೀಲಿಕ್ಕೆ ನಾಚಿಕೆಯಾಗುವಂತ ಪರಿಸ್ಥಿತಿ ಬಂದೊದಗಿದೆ. ನಮ್ಮ ಸಣ್ಣ ಸಣ್ಣ ಮಕ್ಕಳು 8 ವರ್ಷದ 9 ವರ್ಷದ 10 ವರ್ಷದ ಅದರೊಂದಿಗೆ 8ನೇ ತರಗತಿಯಲ್ಲಿ ಕಲಿಯುವ ಮಕ್ಕಳಿಗೂ ಡ್ರಗ್ಸಿನ ಏನೋ ಬರೇ ಡ್ರಗ್ಸ್ ಅಂತ ಹೇಳಿದ್ರೆ ಸಾಲದು, ಬರೇ MDR ಅಂತ ಹೇಳಿದ್ರೆ ಸಾಲದು, ಮೊಬೈಲ್ ಎಂಬ ಮಾದಕ ದ್ರವ್ಯ ಮಾದಕ ವ್ಯಸನಿಗಳನ್ನಾಗಿ ಮಾಡಿದಂತ ಮೊಬೈಲ್ ನಿಂದಲೂ ಮುಕ್ತವಾದ ಒಂದು ಸಮಾಜವನ್ನು ಸೃಷ್ಟಿ. ಮೊಬೈಲ್ ಕೊಡಬೇಡಿ ಅಂತ ಹೇಳಿ ಅಲ್ಲ, ನಮ್ಮ ಮಕ್ಕಳ ಮೊಬೈಲ್ ಉಪಯೋಗ ಅದೊಂದು ಲಹರಿಯಾಗಿ ಮಾರ್ಪಟ್ಟಿದೆ. ಆ ಲಹರಿ ಕಾರಣದಿಂದ ಅವರು ಬೇರೆ ಎಲ್ಲ ಲಹರಿಗಳನ್ನ ಉಪಯೋಗಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಕಾಣ್ತಾ ಇದೆ, ಏನದರಲ್ಲಿ ಇಲ್ಲದ್ದು. ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಜಾಗರೂಕರಕ್ಕೆ ಮಾಡುವಂತ ಮಹತ್ತರವಾದ ಒಂದು ಸಂಭ್ರಮಕ್ಕೆ ಫರೂಕ್ ರವರೇ, ನಿಮ್ಮ ಬೆಟಾಲಿಯನ್ ಏನಿದೆಯೋ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಇದೆ ಕೈ ಹಾಕಿದೆಯೋ, ಇದಕ್ಕೆ ನಿಮಗೆ ನಿಮ್ಮ ಈಗ ನಡೆಸಿದ ಪ್ರವರ್ತನೆ ಏನೋ ಕಾರ್ಯಕ್ರಮ ಮಾಡಿದ್ದೀರೋ ಹಾಗಲ್ಲ. ಬೆದರಿಕೆಗಳು ಬರಬಹುದು, ಹೆದರಿಕೆಗಳು ಬರಬಹುದು, ನಿಮಗೆ ವಿರುದ್ಧವಾಗಿ ದೊಡ್ಡ ಅಭಿಯಾನವೇ ನಡೆಯಬಹುದು. ಅವರಿಂದ ಬಹಳ ಜಾಗರೂಕತೆಯಿಂದ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಪೊಲೀಸ್ ಇಲಾಖೆಗೆ ಯಾವ ರೀತಿ ಮಾಹಿತಿ ಕೊಡಬೇಕೋ ಮಾಹಿತಿ ಕೊಟ್ಕೊಂಡು ಅದರಲ್ಲೂ ಕೆಲವರನ್ನ ಕೌನ್ಸಿಲಿಂಗ್ ಮಾಡಿಕೊಂಡು ನಮ್ಮ ಯುವಕರನ್ನ ಹತ್ತಿರ ಇಳಿಸಿ ಏನೋ ವ್ಯಸನ ಮುಕ್ತ ಅಮಲು ಮುಕ್ತ ಒಂದು ಕಿನ್ನೆ ಅಲ್ಲ ಇಡೀ ರಾಜ್ಯ ಆಗ್ಬೇಕು. ಅದಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರವು ಬೇಕಾದಷ್ಟು ಪೊಲೀಸ್ ಇಲಾಖೆಯೊಂದಿಗೆ ಸ್ಪಷ್ಟವಾಗಿ ಸೂಚನೆ ನೀಡಿದೆ. ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಯುವಕರು ಮಾಡಿದಂತ ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ನಮ್ಮ ಈ ಕಟ್ಟಡ ಏನಿದೆಯೋ ಈ ಕಟ್ಟಡಕ್ಕೆ ಸ್ಥಳ ಕೊಟ್ಟವರು, ಈ ಕಟ್ಟಡಕ್ಕೆ ಸಹಾಯ ಮಾಡಿದವರು, ಇದು ಬರೇ ಒಂದು ಮೀಟಿಂಗ್ ಸೇರುವ ಸ್ಥಳವಾಗಿ ಮಾರದೆ ವ್ಯಸನ ಮುಕ್ತ ಸಮಾಜವನ್ನು ಸೃಷ್ಟಿಸುವಂತ, ಜನರಿಗೆ ಉಪದೇಶಗಳನ್ನು ನೀಡುವಂತ, ಒಳಿತನ್ನು ಉಪದೇಶಿಸುವ ಕೇಂದ್ರವಾಗಿ ಇದು ಮಾರ್ಪಡಲಿ. ಮಸಲು ಕಲಿಮತಿನ್ ತೊಯ್ಯಿಬತಿನ್ ಕಶಜರತಿನ್ ತೊಯ್ಯಿಬಾ ಅಸ್ಲುಹಾ ಸಾಬಿತುಂ ಫರ್ಹುಹಾ ಫಿಸ್ ಸಮಾ. ಒಳಿತನ್ನು ಮಾಡುವ ಸಂಸ್ಥೆ ಒಳಿತಾದ ಒಂದು ವೃಕ್ಷದ ರೀತಿಯಲ್ಲಿ ಇರುತ್ತೆ. ತುಅತಿ ಉಕಲಹ ಕುಲ್ಲಹೀನ್, ಪ್ರತಿ ವರ್ಷವೂ ಅದು ಫಲವನ್ನು ನೀಡ್ತಾ ಇರ್ತದೆ. ಪ್ರತಿ ವಾರಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷದಲ್ಲಿ ಇಲ್ಲಿ ಉತ್ತಮವಾದ ಕ್ಲಾಸ್ಗಳು, ಉಪದೇಶಗಳು ಈ ಸಮುದಾಯದ ಉಲಮಾಗಳನ್ನು ಉಪಯೋಗಿಸಿಕೊಂಡು, ಅದರೊಂದಿಗೆ ಪೊಲೀಸ್ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು, ಅದೇ ರೀತಿ ರಿಟೈರ್ಡ್ ಆದಂತ ವಿದ್ಯಾವಂತರನ್ನ ಉಪಯೋಗಿಸಿಕೊಂಡು ನಮ್ಮ ಮಕ್ಕಳನ್ನ, ನಮ್ಮ ಯುವಕರನ್ನ ಸರಿದಾರಿಗೆ ಪ್ರಯತ್ನಿಸುವ ಒಂದು ಕೇಂದ್ರವಾಗಿ ಇದು ಮಾರ್ಪಡಲಿ ಅಂತ ಆಶಿಸ್ತಾ ಸರ್ವವಿಧ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನ ಕೊನೆಗೊಳಿಸ್ತೇನೆ. ವಾಹಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು ಹುಸೇನ್ ತಾಡಿ ಉಸ್ತಾದ್ ಅವರಿಗೆ, ಅಂಜಲಾಡಿ ಉಸ್ತಾದ್ ಅವರಿಗೆ. ಈಗ ನಾವು ಮುಂದಿನ ಘಟ್ಟ ನಮ್ಮ ಸಭಾಧ್ಯಕ್ಷರಾಗಂತ UT ಖಾದರ್ ಅವರು ಈಗಾಗಲೇ ಮುಡಿಪು ಪ್ರದೇಶದಲ್ಲಿದ್ದಾರೆ. ಅವರು ಸ್ವಲ್ಪ ಬರಲಿಕ್ಕೆ ಇನ್ನೂ ಒಂದು 30 ನಿಮಿಷಗಳು ತಡವಾಗ್ತಾ ಇದೆ ಅಂತ ನಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಆದರೂ ಬರ್ತಾರೆ ಅವರು. ಅದು ಮುಂಚಿತವಾಗಿ ನಾವು ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ಕೆ ಹೋಗುವ ಮುಂಚೆ ನಮ್ಮ ಇಬ್ರಾಹಿಂ ಬಾದಶಾಹಿ ಅವರು ನಮ್ಮನ್ನು ಉದ್ದೇಶಿಸಿ 2 ನಿಮಿಷ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಖಿದ್ಮತ್ ಇಸ್ಲಾಂ ಅಸೋಸಿಯೇಷನ್ನ ನೂತನ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಕಿನ್ನೆ ಜಮಾತಿನ ನಮ್ಮೆಲ್ಲರ ನಾಯಕರು, ನೇತೃತ್ವ ನೀಡುವಂಥ ನಾಯಕರಾಗಿರುವಂಥ ಇಸ್ಮಾಯಿಲ್ ಹಾಜಿ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾರೆ. ಅವರಿಗೆ ಖಿದ್ಮತ್ ಇಸ್ಲಾಂ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇನ್ನೂರು ನೇತೃತ್ವ ಕೊಡುವಂತಹ ಸೈಯದ್ ಸಿಹಾಬ್ ತಂಗಳರವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಒಂದು ಸನ್ಮಾನ ಕಾರ್ಯಕ್ರಮದ ಮುಂಚೆ ಇಬ್ರಾಹಿಂ ಬಾದಶಾಹಿ 2 ಮಾತಾಡಬೇಕು. അള്ളാഹുവിൻ്റെ ഏറ്റവും അപാരമായ അനുഗ്രഹം കൊണ്ട് വേദിയിൽ ഉപവിഷ്ടരായ സ്ഥലം ഖത്തീബ് ഉസ്താദ് ഇബ്രാഹിം ദാരിമി ഉസ്താദ് അവരുകളെ, അതുപോലെ തന്നെ ഇബ്രാഹിം ബാദ്ഷാ തങ്ങൾ, അതുപോലെ തന്നെ
ഹുസൈൻ ദാരിമി ഉസ്താദ്, മറ്റുള്ള സയ്യിദവറുകൾ, പല നേതാക്കന്മാരും നമ്മുടെ വേദിയിലുണ്ട്. അല്ലാഹു റബ്ബ് സുബ്ഹാനഹു തആല എല്ലാവർക്കും ഖൈർ പ്രദാനം ചെയ്യുമാറാകട്ടെ. നാം ഇവിടെ ഒരുമിച്ച് കൂടിയതുപോലെ അവൻ്റെ സ്വലോക സ്വർഗത്തിൽ അല്ലാഹു റബ്ബ് സുബ്ഹാനഹു തആല നമ്മെ ഒരുമിച്ച് കൂടി അനുഗ്രഹിക്കുമാറാകട്ടെ. പ്രിയമുള്ളവരെ, സുദീർഘമായി സംസാരിക്കാനുള്ള അവസരമല്ല. മഗ്‌രിബ് സമയത്തിനോട് അടുത്ത സമയമാണ്. ഖിദ്മത്തുൽ ഇസ്ലാം ഈ മഹത്തായ സംഘടന പല അതിഥികളെയും ഇവിടെ വിളിച്ചു വരുത്തി അവർ ആശംസക്ക് വേണ്ടി കാത്തുകൊണ്ടിരിക്കുന്ന ഈ വേളയിൽ പല ഉസ്താദന്മാരും സയ്യിദന്മാരും പല ഉപദേശങ്ങളും നിർദ്ദേശങ്ങളും നമുക്ക് പറഞ്ഞു തന്നു. ഈ മഹത്തായ സംഘടന 2004 തുടക്കം കുറിക്കുന്ന സമയത്ത് കുറഞ്ഞ യുവാക്കൾ മാത്രമേ ഉണ്ടായിരുന്നു. റിഫായി ഷേഖ് എന്ന പേരിൽ അറിയപ്പെടുന്ന ഈ ഒരു മദ്രസ, ആ കാലഘട്ടത്തിൽ പള്ളി ഉണ്ടായിരുന്നില്ല, മദ്രസ മാത്രമുണ്ടായിരുന്നു. ആ മദ്രസയിൽ വെച്ച് തുടക്കം കുറിച്ച ഈ മഹത്തായ ഈ സംഘടന കാലങ്ങൾ പിന്നിടുമ്പോൾ വളരെയേറെ പുരോഗമിച്ചുകൊണ്ടിരിക്കുകയാണ്. പല കാരുണ്യ പ്രവർത്തനങ്ങളും സ്വാന്തന പ്രവർത്തനങ്ങളും കാഴ്ചവെക്കാൻ ഖിദ്മത്തുൽ ഇസ്ലാം എന്ന അതിമഹത്തായ സംഘടനക്ക് സാധിച്ചിട്ടുണ്ട്. അൽഹംദുലില്ലാ, അൽഹംദുലില്ലാ. പ്രിയമുള്ളവരെ, പാവങ്ങൾ, അതുപോലെ തന്നെ അഗതികൾ, അനാഥകൾ, അവർക്കുള്ള കല്യാണ ആവശ്യത്തിന് വേണ്ടിയോ അതല്ല എങ്കിൽ വീടിന്റെ ആവശ്യത്തിന് വേണ്ടിയോ അതല്ലെങ്കിൽ മറ്റെന്തെങ്കിലും ചികിത്സയുടെ ആവശ്യത്തിന് വേണ്ടിയോ ഖിദ്മത്തുൽ ഇസ്ലാം എന്ന ഈ മഹത്തായ സംഘടനയെ സമീപിച്ചാൽ അവർക്ക് വേണ്ടുന്ന നിലയിലുള്ള സഹായ സഹകരണങ്ങൾ, എല്ലാവിധ വത്താസങ്ങൾ ചെയ്തു കൊടുത്തുകൊണ്ട് വളരെയേറെ മറ്റുള്ള പ്രവർത്തനങ്ങളും ചെയ്തുകൊണ്ട് നമ്മുടെ സംഘടന വളരെയേറെ വിജയകരമാക്കാൻ സാധിച്ചിട്ടുണ്ട്. മാഷാ അല്ലാഹ്. കൂട്ടത്തിൽ 1-2 കാര്യം പറയാനുള്ളത്, ആ കാലഘട്ടത്തിൽ 2003, 2004 ആ കാലഘട്ടത്തിൽ ഞാൻ ഇവിടെ വരുമ്പോൾ ചെറിയൊരു മദ്രസ മാത്രമുണ്ടായിരുന്നു. അതുപോലെ തന്നെ എന്നെ ഇവിടേക്ക് വിളിച്ചു വരുത്തിയത് മൂസച്ച പാലണ്ടടി എന്ന് പറയുന്ന ഒരു വ്യക്തിയുണ്ടായിരുന്നു. അദ്ദേഹം എന്നോട് വല്ലാത്ത സ്നേഹമാണ്. ഞാൻ ഇവിടെ വരുമ്പോഴും ഇവിടുന്ന് തിരിച്ച് നാട്ടിലേക്ക് പോകുമ്പോഴും അദ്ദേഹം ഫോൺ വിളിച്ചു ചോദിക്കും, നിങ്ങൾ വീട്ടിലേക്ക് എത്തിയാ, അല്ലെങ്കിൽ ഇടയ്ക്ക് എത്തിയാലും ഫോൺ വിളിച്ചു ചോദിക്കും, നിങ്ങൾ മദ്രസയിലേക്ക് എത്തിയ ഉസ്താദെന്ന്. അത്രയും ഒരു ബന്ധമുള്ളായിരുന്ന ഒരു ആളായിരുന്നു മൂസച്ച. അദ്ദേഹം ഇപ്പോൾ ഞങ്ങളോടൊപ്പമില്ല. ആരുടെ ഖബറിന്റെ അടിയിലാണ്. അല്ലാഹു റബ്ബ് സുബ്ഹാനഹു തആല അദ്ദേഹത്തിന്റെ ഖബർ വിശാലമാക്കി കൊടുക്കട്ടെ. അതുപോലെ തന്നെ നമ്മുടെ KB ബ്രൈച്ച, ഞാനിവിടെ സേവനമനുഷ്ഠിച്ചുകൊണ്ടിരിക്കുന്ന സമയത്ത് ഈ മദ്രസയുടെ കാര്യദർശിയായിരുന്നു. വളരെയേറെ സ്നേഹമുള്ളവര്, എല്ലാ വിഷയത്തിലും മുന്നിൽ നിന്ന് പ്രവർത്തിക്കുകയും എല്ലാത്തിനും ധൈര്യം പകർന്നു തരികയും ചെയ്യുന്ന ഒരു വ്യക്തിയായിരുന്നു അദ്ദേഹം. ഇന്ന് നമ്മോടൊപ്പില്ല, ഖബറിലാണ്. അല്ലാഹു റബ്ബ് സുബ്ഹാനഹു തആല അദ്ദേഹത്തിന്റെ ദുർബല നിമിഷങ്ങൾ, വല്ല പാപങ്ങൾ വന്നിട്ടുണ്ടെങ്കിൽ അല്ലാഹു തആല വിട്ടുപുറത്ത് മാഫാക്കി കൊടുക്കുമാറാകട്ടെ. അതുപോലെ തന്നെ മോണിച്ച, അതുപോലെ തന്നെ സ്വാലിച്ച, പിന്നെ ഇവിടെ അസ്റഫ് ഫൈസിയുടെ ബാപ്പ മുഹമ്മദ് ഷാ, ഇങ്ങനെ തുടങ്ങിയ പല വ്യക്തികളും ആ കാലഘട്ടത്തിൽ നമ്മോടൊപ്പം എല്ലാ വിഷയത്തിലും കൂടുകയും പ്രവർത്തിക്കുകയും ചെയ്തുകൊണ്ടിരുന്ന ആളായിരുന്നു. പക്ഷെ അവർ ഇന്ന് ആരില്ല. അവർക്കൊക്കെയും അല്ലാഹു റബ്ബ് സുബ്ഹാനഹു തആല മഗ്ഫിറത്ത് നൽകട്ടെ. ഇതിനു വേണ്ടി ആരൊക്കെ സഹായിച്ചിട്ടുണ്ടോ, സഹകരിച്ചിട്ടുണ്ടോ, എല്ലാവർക്കും അല്ലാഹു തആല തക്കതായ പ്രതിഫലം ദുനിയാവിലും ആഖിറത്തിലും നൽകി അനുഗ്രഹിക്കട്ടെ എന്ന് ആത്മാർത്ഥമായി പ്രാർത്ഥിച്ചുകൊണ്ട് വിശദമായ വിഷയങ്ങൾ ഇവിടെ പറയാനുള്ള അവസരമില്ല. പല ഉസ്താദന്മാർ പ്രസംഗിച്ചു കഴിഞ്ഞു, പല ആളുകളും ഇവന് ഗസ്റ്റുകൾ പ്രസംഗിക്കാനുണ്ട്. പിന്നെ മഗ്‌രിബിനോട് അടുത്ത സമയമായതുകൊണ്ട് നീട്ടിക്കൊണ്ട് പോകാൻ ഉദ്ദേശിക്കുന്നില്ല. അല്ലാഹു റബ്ബ് സുബ്ഹാനഹു തആല എല്ലാവർക്കും ഇതിനു വേണ്ടി ഈ ഖിദ്മത്തുൽ ഇസ്ലാം എന്ന
സംഘടനയ്ക്ക് വേണ്ടി ആരൊക്കെ സഹായിച്ചിട്ടുണ്ടോ സഹകരിച്ചിട്ടുണ്ടോ ഇതിനു വേണ്ടി കഠിനാധ്വാനം ചെയ്യുവർ എല്ലാവർക്കും അല്ലാഹു റബ്ബ് സുബ്ഹാനഹു വ തആല അർഹമായ പ്രതിഫലം ദുനിയാവിലും ആഖിറത്തിലും നൽകി അനുഗ്രഹിക്കട്ടെ എന്ന് ആത്മാർത്ഥമായി പ്രാർത്ഥിച്ചുകൊണ്ട് ഞാൻ നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಧನ್ಯವಾದಗಳು ಇಬ್ರಾಹಿಂ ಬಾತಿಸ್ತಾರ್ ಉಸ್ತಾದ್ ಅವರೇ. ಈಗ ನಮ್ಮ ಮುಂದಕ್ಕೆ ನಮ್ಮ ಸೈಯದ್ ಬಾತಿಶಾ ತಂಗಳ ನೇತೃತ್ವದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಈ ಒಂದು ಸನ್ಮಾನ ಪಡೆಯುವಂತಹ ವ್ಯಕ್ತಿ ನಮ್ಮ ಇಬ್ರಾಹಿಂ ಹಾಜಿ ಖತ್ತರ್, ನಿಮಗೆಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಅವರನ್ನು ನಾನು ಸನ್ಮಾನ ಪೀಠಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಮೊಯ್ದೀನ್ ಕುಂಜಿಂ ಮತ್ತು ಮರಿಯಮ್ಮರವರ ಕೊನೆಯ ಪುತ್ರರಾಗಿ ಪನೀರ್ ಎಂಬ ಪ್ರದೇಶದಲ್ಲಿ ಜನಿಸಿದರು. ಶ್ರೀಯುತರು ಪ್ರಾಥಮಿಕ ವಿದ್ಯೆಯನ್ನು ಪನೀರ್ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು PUC ರೊಸಾರಿಯಾ ಕಾಲೇಜಿನಲ್ಲಿ ಕಲಿತು ವೃತ್ತಿ ಜೀವನಕ್ಕೆ ವಿದೇಶದ ಕತ್ತಾರ್ ಎಂಬಲ್ಲಿ ಉದ್ಯೋಗಿಯಾಗಿ ಕಳೆದ 36 ವರ್ಷಗಳ ಸುದೀರ್ಘ ಕಾಲ ಸೇವೆ ಮಾಡಿ ಸಮುದಾಯಕ್ಕೂ ಸಮಾಜಕ್ಕೂ ಕಡು ಬಡ ನಿರ್ಗತಿಕ ಮದುವೆ ಮನೆ ನಿರ್ಮಾಣಕ್ಕೂ ತಿಂಗಳ ರೇಷನ್ ಕಿಟ್ಗಳಿಗೂ ಅದು ಅಲ್ಲದೆ ಮದ್ರಸಾ ಮಸೀದಿ ಶಾಲೆ ಸಂಘ ಸಂಸ್ಥೆಗಳಿಗೂ ತಮ್ಮಿಂದಾಗುವ ಗರಿಷ್ಠ ಮಟ್ಟದ ಧನ ಸಹಾಯ ಮಾಡಿ ತಮ್ಮ ಅಳಿಲು ಸೇವೆಯನ್ನು ಮಾಡಿದ ವ್ಯಕ್ತಿಯಾಗಿದ್ದಾರೆ ಇಬ್ರಾಹಿಂ ಹಾಜಿ ಖತ್ತರ್. ನಮ್ಮ ಪ್ರದೇಶಕ್ಕೆ ಒಂದು ಸುಸಜ್ಜಿತವಾದ ಮಸೀದಿ ಇಲ್ಲ ಸಂದರ್ಭದಲ್ಲಿ ಖುದ್ದಾಗಿ ಅವರೇ ಬಂದು ಸುಮಾರು 13 ವರ್ಷಗಳ ಹಿಂದೆ ಸುಸಜ್ಜಿತವಾದ ಮಸೀದಿ ನಿರ್ಮಿಸಿದ ಶ್ರೀತಿಯವರು ಇತ್ತೀಚೆಗೆ ಉಕ್ಕುಡ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿದ್ದ ಸಂದರ್ಭದಲ್ಲಿ ಮಸೀದಿ ಜಾಗದ ನಮಾಜಿನ ಕೊರತೆ ಕಂಡು ಬಂದಾಗ ಸ್ವತಃ ಪರಿಶೀಲಿಸಿ ಸುಸಜ್ಜಿತವಾದ 2 ಮಹಡಿಯನ್ನು ಅದನ್ನು ಮಸೀದಿಯನ್ನು ನಿರ್ಮಿಸಲು ಸಹಕಾರಿಯಾದಂತ ಮಹಾನುಭಾವರಾಗಿದ್ದಾರೆ ಇಬ್ರಾಹಿಂ ಹಾಜಿ ಖತ್ತರ್. ಅದು ಅಲ್ಲದೆ ಪನೀರ್ ಮದ್ರಸಾ ಕಟ್ಟಡ ಹಾಗೂ ಇನ್ನಿತರ ಮದ್ರಸೆಗಳು ಉಸ್ತಾದರ ಸಂಬಳಕ್ಕೂ ಹಣ ದೇಣಿಗೆ ನೀಡುವ ಮೂಲಕ ಮಹಲ್ ಸದಸ್ಯರಿಗೆ ಆರ್ಥಿಕ ಸಹಾಯ ನೀಡುವ ವ್ಯಕ್ತಿಯಾಗಿದ್ದಾರೆ ಇಬ್ರಾಹಿಂ ಹಾಜಿ ಖತ್ತರ್. ನಾವು ಅವರನ್ನು ಕಚೇರಿ ವಿಷಯದ ಬಗ್ಗೆ ವಿಚಾರಿಸಿದಾಗ ನನ್ನಿಂದ ಆಗುವ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿ ನುಡಿದಂತೆ ನಡೆದುಕೊಂಡಿದ್ದಾರೆ. ಅಲ್ಹಮ್ದುಲಿಲ್ಲಾ. ಇವರು ವಿದೇಶದಲ್ಲಿರುವಾಗ ಅಲ್ ಮದೀನಾ ಕಮಿಟಿ ಅಧ್ಯಕ್ಷರಾಗಿದ್ದುಕೊಂಡು ಸಹಾಯ ಸಹಕಾರ ನೀಡುವ ವ್ಯಕ್ತಿಯಾಗಿದ್ದಾರೆ. ಅದು ಅಲ್ಲದೆ ಅವರ ಜೀವನದಲ್ಲಿ ಸದಾ ಎಲ್ಲರೊಂದಿಗೆ ನಗುನಗುತ್ತಾ ಸರಳ ಜೀವನ ನಡೆಸುವ ವ್ಯಕ್ತಿಯಾಗಿಕೊಂಡು ಯಾರೂ ತಮ್ಮ ಬಳಿ ಬಂದವರನ್ನು ಬರಿಗೈಯಲ್ಲಿ ಕಳಿಸದೆ ತಮ್ಮಿಂದಾಗುವ ಸಹಾಯ ನೀಡಿ ಕಳಿಸುವ ಮೇರು ವ್ಯಕ್ತಿತ್ವ ಹೊಂದಿದ ಇಬ್ರಾಹಿಂ ಹಾಜಿ ಖತ್ತರ್ ಆಗಿದ್ದಾರೆ. ಇದೀಗ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯವೆಂದು ಭಾವಿಸಿ ಅಲ್ಲಾಹನು ಅವರಿಗೆ ತಕ್ಕದಾದ ಪ್ರತಿಫಲವನ್ನು ನೀಡಿ ಸುಖ ಸಂತೋಷದಲ್ಲಿ ಜೀವನ ಸಾಗಿಸಲು ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ಅವರನ್ನ ಸನ್ಮಾನಿಸಕ್ಕಾಗಿ ಎಲ್ಲ ನಮ್ಮ ಗೌರವಾನ್ವಿತ ಸೈಯದ್ ಬಾತಿಶಾ ತಂಗಳವರ ನೇತೃತ್ವ ಮತ್ತು ಸೈಯದ್ ಶಿಹಾಬುದ್ದೀನ್ ತಂಗಳ ಮತ್ತು ಇನ್ನಿತರ ಎಲ್ಲ ನಮ್ಮ ಅಧ್ಯಕ್ಷರ ಎಲ್ಲರ ಗಣ್ಯ ಉಪಸ್ಥಿತಿಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ನಾವು ನಮ್ಮ ಎಲ್ಲ ಇವರ ಸಭೆ ಸಮಾರಂಭಗಳಲ್ಲಿ ನಮ್ಮ ಮಜೀದ್ ಹಾಜಿ ಅವರನ್ನು ನಮ್ಮ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರು ಸನ್ಮಾನಿಸ್ತಾ ಬರ್ತಾ ಇದ್ದು, ಈಗ ಅವರನ್ನು ಸಹ ಅವರ ಸಮ್ಮುಖದಲ್ಲಿ ಈಗ ಮಾಡಬೇಕಾಗಿದ್ದು ಸ್ವಲ್ಪ ತಡವಾಗಿದ್ದರಿಂದ ನಮ್ಮ ಮಜೀದ್ ಹಾಜಿ ಅವರನ್ನು ನಾನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಒಂದು ಪರಿಚಯ ಈಗಾಗಲೇ ಮೆಹಬೂಬ್ ಸಕಾಫ್ ಉಸ್ತಾದರು ಎಲ್ಲ ವಿಷಯವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಅಬ್ದುಲ್ ಹಾಜಿ ಪಡಣ, ಚೆರುವತ್ತೂರು, ಕೇರಳದ ಪಡಣ ಕಡಪುರ ಪ್ರದೇಶದಲ್ಲಿ ಜನಿಸಿದರು. ವಿದ್ಯಾಭ್ಯಾಸವನ್ನು ಪದವಿಯನ್ನು ಕೇರಳದಲ್ಲಿ ಮುಗಿಸಿ ನಂತರ ದುಬೈಯಲ್ಲಿ ವೃತ್ತಿ ಜೀವನ ಆರಂಭಿಸಿ ಕೆಲವು ವರ್ಷಗಳ ವಿದೇಶ ಹೆಸರುವಾಸಿಯಾಗಿ ವ್ಯಾಪಾರಸ್ಥರಾಗಿ ನಂತರ ಮಹಾರಾಷ್ಟ್ರದ ಮುಂಬೈ ನಲ್ಲಿ ಸ್ವಂತ ಕಟ್ಟಡ ವ್ಯಾಪಾರ ನಡೆಸಿಕೊಂಡು ಹಲವಾರು ಜನರಿಗೆ ಆಸರೆಯಾಗಿದ್ದಾರೆ. ಅವರು ನಗಮುಖದ ಮಂದಹಾಸ ಮೃದು ಸ್ವಭಾವದಿಂದ ಕೂಡಿದ ಮಹಾನುಭಾವನರು. ಅವರ ಬಳಿ ಯಾವುದೇ ಜನ ಹೋದರೂ ಬರಿಗೈಯಲ್ಲಿ ಕಳಿಸದೆ ತಮ್ಮಿಂದಾಗುವ ಗರಿಷ್ಠ ಸಹಾಯ ನೀಡಿದ ಸ್ವಭಾವ ಹೊಂದಿದವರಾಗಿದ್ದಾರೆ ಮಜೀದ್ ಹಾಜಿ ಪಡಣವರು. ಕೇರಳದ ವಯನಾಡಿನಲ್ಲಿ ಮಣ್ಣು ಜರಿದ ಸಂದರ್ಭದಲ್ಲಿ ಮನೆ ಇಲ್ಲದವರಿಗೆ ಮನೆ ನಿರ್ಮಿಸಿಕೊಟ್ಟು ಅದೇ
ಸ್ವಂತ ಊರಲ್ಲಿ ಎಷ್ಟೋ ಬಡ ಹೆಣ್ಣು ಮಕ್ಕಳ ಮದುವೆ ಮತ್ತು ಮನೆ ನಿರ್ಮಾಣ, ರೋಗಿ ಆಸ್ಪತ್ರೆ ಬಿಲ್ಲು ಮತ್ತು ಇನ್ನಿತರ ಹಲವಾರು ಸೇವೆಯನ್ನು ನೀಡಿ, ಅದೇ ನಮ್ಮ ಉಕ್ಕುಡ ಮಸೀದಿ ಕಬ್ರಿಸ್ತಾನ ಮೊತ್ತವನ್ನು ನೀಡಿ ಸಹಕಾರ ಮಾಡಿ ನಮ್ಮ ಈ ಜಮಾತಿಗೆ ಒಂದು ಆಸರೆಯಾಗಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆರ್ಥಿಕವಾಗಿ ತತ್ತರಿಸಿದಾಗ ಸಹಾಯಕ್ಕೆ ಎದುರು ಬಂದು ಎಷ್ಟೋ ಕುಟುಂಬದ ರೇಷನ್ ಕಿಟ್ ಕೊಟ್ಟು ಮಾದರಿಯಾಗಿದ್ದಾರೆ. ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಸನ್ಮಾನ್ಯ ಯುಟಿ ಖಾದರ್ ಅವರ ಆಪ್ತರು ಆಗಿರುವಂತಹ ಬಹಳ ಮಹಾ ವ್ಯಕ್ತಿಯಾಗಿದ್ದಾರೆ. ಮಂಗಳೂರಿನ ದೇರ್ಲಕಟ್ಟೆ ಪ್ರದೇಶದಲ್ಲಿ ಹೋಟೆಲ್ ಪ್ಲಾಜಾ ಅವೆನ್ಯೂ ದೇರ್ಲಕಟ್ಟೆ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿಕೊಂಡು ಹಲವಾರು ಜನರಿಗೆ ಉದ್ಯೋಗಕ್ಕೆ ಒಂದು ಆಸರೆಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಶಸ್ವಿ ಉದ್ಯೋಗಸ್ಥರಾಗಿ ಬಿಸಿನೆಸ್ ಮ್ಯಾನ್ ಆಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಶ್ರೀಯುತರ ಅಲ್ಲಾಹು ಅವರಿಗೆ ತಕ್ಕದಾದ ಪ್ರತಿಫಲ ನೀಡಿ ಸುಖ ಸಂತೋಷದಲ್ಲಿ ಜೀವನ ಸಾಗಿಸುವ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳಿಕೊಳ್ಳುತ್ತಾ, ബഹുമാനപ്പെട്ട എ അബ്ദുൽ മജീദ് ഹാജി പഠന എന്ന് അറിയപ്പെടുന്ന മഹൽ വ്യക്തിയാണ്. അൽഹംദുലില്ലാ, അള്ളാഹുവിൻ്റെ അപാരമായ അനുഗ്രഹം കൊണ്ട് അള്ളാഹു താല ചെയ്ത ഏറ്റവും വലിയ അനുഗ്രഹമായ സമ്പത്ത് അള്ളാഹു താല നൽകിയപ്പോൾ നാട്ടിലും മാത്രമല്ല നാട്ടിൻ്റെ ചുറ്റുഭാഗത്തും പ്രയാസപ്പെടുന്ന ആളുകൾക്ക് അത്താനിയായി രോഗികൾക്കും അതുപോലെ തന്നെ നാട്ടിൽ എത്രയോ പാവപ്പെട്ട പെൺകുട്ടികളുടെ കല്യാണത്തിന് വേണ്ടിയും മാത്രമല്ല കേരളത്തിൽ ഉരുൾപൊട്ട് സംഭവിച്ചപ്പോൾ, പ്രളയം സംഭവിച്ചപ്പോൾ, എത്രയോ വീടുകൾ നഷ്ടപ്പെട്ടപ്പോൾ അവർക്ക് വീട് നിർമ്മാണത്തിന് വേണ്ടിയും ഒരുപാട് വീടുകൾ നിർമ്മിച്ചു കൊടുത്തു. മാത്രമല്ല നമ്മുടെ നാട്ടിന്റെ ചുറ്റുഭാഗത്ത് ഇന്ന് അദ്ദേഹം ഹോട്ടൽ പ്ലാസ എന്ന് പറയുന്ന ഒരു ഹോട്ടൽ നമ്മുടെ ദേർലകട്ടയിൽ തുറന്നു വെച്ചെന്ന് മാത്രമല്ല അദ്ദേഹത്തിന്റെ ജോലിയുടെ ഭാഗമായി തൊട്ടു നിൽക്കുന്ന നമ്മുടെ ഉക്കട നാട്ടിന്റെ പരിസരത്ത് ഖബർ മൈതാനത്തിന് പ്രയാസപ്പെട്ടപ്പോൾ ലക്ഷങ്ങളോളം കൊടുത്തുകൊണ്ട് അദ്ദേഹം സഹായിക്കുകയും ചെയ്തു. മാത്രമല്ല നാടിന്റെ മറ്റുള്ള സ്ഥലങ്ങളിലും പ്രയാസപ്പെടുന്ന ആളുകൾക്ക് എല്ലാ രീതിയിലുള്ള തന്റെ അടുക്കൽ വരുന്ന എല്ലാ ആളുകളെയും വെറും കൈയോടുകൂടി മടക്കാതെ കഴിവിന്റെ പരമാവധി സഹായിച്ച ഒരു വ്യക്തിയാണ്. അദ്ദേഹത്തിന്റെ നാട്ടിൽ എത്രയോ വയനാട് അതുപോലെ തന്നെ മറ്റുള്ള നാടുകളിൽ പ്രയാസപ്പെടുന്ന ആളുകൾക്ക് അദ്ദേഹം നല്ല സേവനം ചെയ്യുമ്പോൾ അദ്ദേഹത്തെ അല്ലാഹു തആല കൊടുത്ത ഏറ്റവും വലിയൊരു അനുഗ്രഹമാണ്. അദ്ദേഹത്തിന്റെ നാട്ടിൽ എന്ന് മാത്രമല്ല പുറം നാടുകളിലും അദ്ദേഹത്തിന് ആദരിക്കപ്പെടുക എന്നുള്ളത് അദ്ദേഹത്തിന് അല്ലാഹു തആല നൽകിയ ഏറ്റവും വലിയൊരു അനുഗ്രഹമാണ്. മാത്രമല്ല നമ്മുടെ നാട്ടിലും അദ്ദേഹം ഇന്ന് എത്തുകയും അദ്ദേഹത്തിന് വേണ്ടി നമ്മുടെ ഉക്കുടയിലുള്ള ഖിദ്മത്തുൽ ഇസ്ലാം യങ്മെൻസ് അദ്ദേഹത്തിനെ കണ്ടറിഞ്ഞ് അദ്ദേഹത്തിന് ഇന്ന് ഇവിടെ സന്മാനം നടത്തുകയാണ്. അദ്ദേഹത്തിന് സാലാനയിക്കാൻ വേണ്ടി ആദരിക്കാൻ വേണ്ടി ബഹുമാനപ്പെട്ട ഇബ്രാഹിം ബാത്തീഷ് തങ്ങളെയും അതുപോലെ തന്നെ എല്ലാ മഹൽ വ്യക്തികളെയും സ്റ്റേജിലുള്ള എല്ലാ വ്യക്തികളെയും ഞാൻ ക്ഷണിക്കുന്നു. അതോടൊപ്പം അതിനെ സ്വീകരിക്കാൻ വേണ്ടി ബഹുമാനപ്പെട്ട അബ്ദുൽ മജീദ് ഹാജി അവറുകളെ ആദരവോടെ ക്ഷണിക്കുന്നു. ബറകത്ത് ബിസ്മില്ലാഹി അല്ലാഹു അക്ബർ അല്ലാഹു അക്ബർ അല്ലാഹു അക്ബർ ലാ ഇലാഹ ഇല്ലല്ലാഹു അല്ലാഹു അക്ബർ അല്ലാഹു അക്ബർ വലില്ലാഹിൽ ഹംദ്. ആദരിച്ച നമ്മുടെ ഖിദ്മത്തുൽ ഇസ്ലാം കമ്മിറ്റിക്കും അതുപോലെ തന്നെ അതിനെ സ്വീകരിച്ച അബ്ദുൽ ഹമീദ് ഹാജി അവറുകൾക്കും നന്ദി രേഖപ്പെടുത്തുന്നു. ഖിദ്മത്തുൽ ಇಸ್ಲಾಂ ನಾಮಕರಣದ ಮುಖ್ಯ ರೂವಾರಿ ಆಗಿರುವಂತಹ ಬಹು ಇಬ್ರಾಹಿಂ ಬಾತಿಜ ಝೋರಿ ಅವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇಬ್ರಾಹಿಂ ಬಾತಿಜ ಝೋರಿ ಶ್ರೀಯುತರು ಕಳೆದ 20 ವರ್ಷಗಳ ಹಿಂದೆ ರಿಫಾಯಿಯಾ ಮದ್ರಸದಲ್ಲಿ ಅಧ್ಯಾಪಕರಾಗಿ ಕೆಲವು ವರ್ಷಗಳ ಸೇವೆ ಸಲ್ಲಿಸಿ ಖಿದ್ಮತ್ತುಲ್ ಇಸ್ಲಾಂ ಎಂಬ ಸಂಘಟನೆ ನಾಮಕರಣ ಮಾಡುವ ಮೂಲಕ ಎಲ್ಲ ನಾಡಿನ ಹಿರಿಯರ ಅಭಿಪ್ರಾಯ ಪಡೆದು ಸಂಸ್ಥೆಯನ್ನು ಸ್ಥಾಪಿಸಲು ಮಹತ್ವ ಪಾತ್ರ ವಹಿಸಿಕೊಂಡಿದ್ದೀರಿ. ನಮ್ಮ ಸಂಸ್ಥೆಯ ಸ್ಥಾಪಕ ಗೌರವಾಧ್ಯಕ್ಷರು ತಾವುಗಳು. ತಮ್ಮ ದೂರದೃಷ್ಟಿಯ ಆಲೋಚನೆಯಿಂದ ಇಂದು ನಮ್ಮ ಸಂಸ್ಥೆಯು ಸಮಾಜದಲ್ಲಿ ಸೇವಾ ಮನೋಭಾವನೆಯನ್ನು ಸಂಘಟನೆ ಆಗಲಿಕ್ಕೆ ಕಾರಣವಾಗಿದ್ದೀರಿ. ಇಬ್ರಾಹಿಂ ಬಾತಿಜ ಝೋರಿ ಅವರೇ, ಈ ನಿಮ್ಮ ಸಾಧನೆಗೆ ಇಂದು ನಮ್ಮ ಸಂಸ್ಥೆ ಗುರುತಿಸಿಕೊಂಡು ಗೌರವ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಅಲ್ಲಾಹು ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಐಶ್ವರ್ಯ ನೀಡಿ ಅನುಗ್ರಹಿಸಲಿ ಮತ್ತು ಆಯುರಾರೋಗ್ಯ ಆಯುಷ್ಯದಿಂದ ಕೂಡಿ ಬಾಳಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ. ಅಭಿನಂದನೆಗಳು. ಎಲ್ಲ ನಮ್ಮ ಹಿರಿಯರನ್ನು ಗೌರವಿಸಲಿಕ್ಕೆ ಕೇಳಿಕೊಳ್ತಾ ಇದ್ದೇನೆ. വ്യക്തികളെയും ഇതിനെ സ്വീകരിക്കാൻ വേണ്ടി ബഹുമാനപ്പെട്ട സുഹരി ഉസ്താദിനെയും ആദരവോടെ ക്ഷണിക്കുന്നു. ബിബറകത്തി ബിസ്മില്ലാഹി അല്ലാഹു അക്ബർ അല്ലാഹു അക്ബർ ലാ ഇലാഹ ഇല്ലല്ലാഹു അല്ലാഹു അക്ബർ അല്ലാഹു അക്ബർ വലില്ലാഹിൽ ഹംദ്. ആദരിച്ച നമ്മുടെ ഖിദ്മത്തുൽ ഇസ്ലാം യങ്മെൻസിനിക്കും അതുപോലെ തന്നെ സ്വീകരിച്ച ബഹുമാനപ്പെട്ട ഇബ്രാഹിം സുഹരി ഉസ്താദ് അവറുകൾക്കും നന്ദി രേഖപ്പെടുത്തുന്നു. ಮುಂದೆ ನಮ್ಮ ಖಿದ್ಮತ್ತುಲ್ ಇಸ್ಲಾಂ ಅಸೋಸಿಯೇಷನ್ನ ಅಭಿವೃದ್ಧಿಗೆ ಸಹಕಾರಿಯಂತಹ ಸಮಾಜ ಸೇವಕರು
ಆಸಿಫ್ ಕಿನ್ನಲೋನಾಳ್ ಅವರನ್ನು ನಾನು ಸಭಾ ಕೇಂದ್ರಕ್ಕೆ ಆದ್ದರಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಆಸಿಫ್ ಲೋನಾವಾಳ ದಯವಿಟ್ಟು ಬನ್ನಿ. ಆಸಿಫ್ ಲೋನಾರ್ ಅವರ ಪರಿಚಯ ನಿಮಗೆಲ್ಲ ಇರಬಹುದು. ಅವರು ಚಿರಪರಿಚಿತರು. ಧನಾತ್ಮಕ ಮನಸ್ಸು ಎಲ್ಲರಲ್ಲೂ ಅವಕಾಶ ಕೊಂಡುಕೊಳ್ಳುತ್ತದೆ ಎನ್ನುವ ಸೂಕ್ತಿಯಂತೆ ಸದಾ ಅಸನ್ಮುಖಿಯಾಗಿ ತಾವು ಯಾವುದೇ ಕೆಲಸವನ್ನು ಜನ ಮೆಚ್ಚುವ ರೀತಿಯಲ್ಲಿ ಮಾಡಿಕೊಂಡು ಬಂದವರು. ಮುಂಬೈ ಮಹಾನಗರಿಯ ಲೋನಾವಾಳ ಎಂಬ ಪ್ರವಾಸಿ ಪ್ರದೇಶದಲ್ಲಿ ತಮ್ಮ ಸ್ವಂತ ವ್ಯಾಪಾರವನ್ನು ನಿರ್ಮಿಸಿ ನಾಡಿನ ಯುವ ಮಿತ್ರರಿಗೆ ಉದ್ಯೋಗ ನೀಡುವಲ್ಲಿ ಯಶಸ್ವಿಯಾಗಿರಿ ಆಸಿಫ್ ಲೋನಾವಾಳರವರು. ತಾವು ಉತ್ತಮ ಕ್ರೀಡಾ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೂ ಸಂಘ ಸಂಸ್ಥೆಗಳಿಗೂ ತನ್ನನ್ನು ತಾನು ತೊಡಗಿಸಿಕೊಂಡು ತಾವು ತಮ್ಮ ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರರಾಗಿ ಸೇವೆ ಸಲ್ಲಿಸಿದ್ರಿ ಆಸಿಫ್ ಲೋನಾರ್ ಅವರೇ. ನಿಮ್ಮ ಈ ಎಲ್ಲ ಸಾಧನೆ ಸೇವೆಗಳನ್ನು ಪೂರಕವಾಗಿ ಆದಷ್ಟೋ ಸನ್ಮಾನ ಮನ್ನಣೆಗಳು ಒದಗಿ ಬಂದಿದೆ. ಇಂದು ನಮ್ಮ ಸಂಸ್ಥೆ ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳ ಸಹಕಾರಕ್ಕೆ ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಸಮಾಜ ಸೇವಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಅಲ್ಲಾಹು ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಐಶ್ವರ್ಯ ನೀಡಿ ಅನುಗ್ರಹಿಸಲಿ. ನಿಮ್ಮ ಆಯುಷ್ಯ ಆರೋಗ್ಯದಿಂದ ಕೂಡಿ ಬಾಳಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ. ಅಭಿನಂದನೆಗಳು. ಎಲ್ಲ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, അല്ലാഹു അക്ബർ വലില്ലാഹിൽ ഹംദ്. നന്മയ്ക്ക് വേണ്ടി പ്രവർത്തിക്കാൻ അല്ലാഹു തൗഫീഖ് നൽകുമാറാവട്ടെ. ഇവിടെ സന്മാനിച്ച ഉക്കോട യങ്മെൻസിനിക്കും അതുപോലെ തന്നെ സ്വീകരിച്ച ആസിഫ് അവർക്കും നന്ദി രേഖപ്പെടുത്തുന്നു. ನಮ್ಮ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ಪ್ರಸಕ್ತ ಸಾಲಿನ ಅಧ್ಯಕ್ಷರು ಆಗಿರುವಂತಹ ಯುವ ನಾಯಕರು ಆಗಿರುವಂತಹ ಅಬ್ಬಾಸ್ ಕೆಬೀರ್ ಅವರನ್ನು ನಾವು ಈ ಒಂದು ಸನ್ಮಾನ ಪೀಠಕ್ಕೆ ನಾವು ಆಹ್ವಾನಿಸ್ತೇವೆ. ದಯವಿಟ್ಟು ಅಬ್ಬಾಸ್ ಕೆಬಿ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರ ಮುಖ ಪರಿಚಯ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಪ್ರದೇಶದಲ್ಲಿ ನಾಡಿನಲ್ಲೂ ಚಿರಪರಿಚಿತರು, ಎಲ್ಲ ಕ್ಷೇತ್ರದಲ್ಲಿಯೂ ಮಿಂಚುತ್ತಿರುವ ಒಬ್ಬ ಉದ್ಯಮಿಯಾಗಿದ್ದಾರೆ. ಕಳೆದ ಸುಮಾರು 20 ವರ್ಷಗಳ ಹಿಂದೆ ರಿಫಾಯಿಯ ಮದ್ರಸದಲ್ಲಿ ಸಭೆ ಸೇರಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಮದ್ರಸ ಮತ್ತು ಮಸೀದಿಯ ಕೆಲಸ ಮತ್ತು ನಾಡಿನ ಕಡು ಬಡ ನಿರ್ಗತಿಕ ಸಹಾಯಕ್ಕಾಗಿ ಒಂದು ಸಂಘಟನೆಯನ್ನು ಪ್ರಾರಂಭಿಸಬೇಕೆಂಬ ಹುಮ್ಮಸ್ಸಿನಿಂದ ಅಂದಿನ ಸುಮಾರು 8 ಸದಸ್ಯರು ಸೇರಿಕೊಂಡು ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಎಂಬ ನಾಮದೊಂದಿಗೆ ಸಮಿತಿ ನಿರ್ಮಿಸಲು ಸಹಾಯಕ ನೀಡಿದ ವ್ಯಕ್ತಿಯಾಗಿದ್ದಾರೆ ಅಬ್ಬಾಸ್ ಕೆಬಿ ಉಕ್ಕುಡವರು. ಸಂಸ್ಥೆಯ ಸ್ಥಾಪಕರಾಧ್ಯಕ್ಷರ ಹುದ್ದೆಯನ್ನು ಅಲಂಕರಿಸಿ ಇಂದಿಗೆ 20ನೇ ವರ್ಷ ಕಾಣುತ್ತಿರುವ ಸುಸಂದರ್ಭದಲ್ಲಿ ತಾವೇ ಸಮಿತಿ ಅಧ್ಯಕ್ಷರಾಗಿಕೊಂಡು ಸಮಿತಿಗೆ ಹೊಸ ಕಟ್ಟಡ ನಿರ್ಮಿಸಲು ಮಹತ್ತರವಾದ ಪಾತ್ರ ವಹಿಸಿ ಯಶಸ್ವಿಯಾಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸೇವೆ ಮಾಡುತ್ತಾ ದಿಫಾಯಿಯ ಕಬ್ರಸ್ತಾನ ಸಮಿತಿ ಜಾಗದ ಖರೀದಿಯ ಅಧ್ಯಕ್ಷರು ಸೇವೆ ಸಲ್ಲಿಸುತ್ತಿದ್ದೀರಿ. ನಿಮ್ಮ ಈ ಎಲ್ಲ ಸಾಧನೆಯನ್ನು ಅರಿತು ಇಂದು ನಮ್ಮ ಸಂಸ್ಥೆ ವತಿಯಿಂದ ತಮಗೆ ಅಭಿನಂದನಾರ್ಹ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಅಲ್ಲಾಹು ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಐಶ್ವರ್ಯ ನೀಡಿ ಅನುಗ್ರಹಿಸಲಿ. ನಿಮ್ಮ ಆಯುಷ್ ಆರೋಗ್ಯದಿಂದ ಕೂಡಿ ಬಾಳಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ. ಅಭಿನಂದನೆಗಳು. ಅಬ್ಬಾಸ್ ಕೆಬೀರ್ ಅವರಿಗೆ ಸಯ್ಯದ್ರವರು ಸೇರಿಕೊಂಡು ನಮ್ಮ ಸ್ಥಾಪಕಾಧ್ಯಕ್ಷರಿಗೆ ಗೌರವ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, അല്ലാഹു അക്ബർ വലില്ലാഹിൽ ഹംദ്, അല്ലാഹു അക്ബർ വലില്ലാഹിൽ ഹംദ്. നമ്മുടെ ഈ സന്മാനം നടത്തിയ യങ്മെൻസിനിക്കും അതുപോലെ തന്നെ സ്വീകരിച്ച അബ്ബാസ് അവർക്കും നന്ദി രേഖപ്പെടുത്തുന്നു. ಸಮಯದ ಅಭಾವ ಕುರಿತುಕೊಂಡು ನಮ್ಮ ಮುಂದೆ ಸಭೆಯ ಕೊನೆಯ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಈಗ ನಮ್ಮನ್ನು ಉದ್ದೇಶಿಸಿ ಕಿನ್ನೆ ಜಮಾತಿನ ಪ್ರಗಲ್ಭ ಅಧ್ಯಕ್ಷರಾಗಿದ್ದಂಥ ಇಸ್ಮಾಯಿಲ್ ಹಾಜಿ ಅವರು ನಮ್ಮ ಕಮಿಟಿ ಉದ್ದೇಶಿಸಿ ಮಾತಾಡಬೇಕು ಕೇಳ್ಕೊಳ್ತಾ ಇದ್ದೇನೆ. ഖിദ്മത്തുൽ ഇസ്ലാം അസോസിയേഷൻ കിന്യ ഉക്കുട ഇതിൻ്റെ നൂതന കച്ചേരി ഉദ്ഘാടന സമാರಂಭ ಹಾಗೂ സന്മാന ಕಾರ್ಯಕ್ರಮ. അൽഹംദുലില്ലാ നല്ലൊരു പരിപാടിയാണ് ഖിദ്മത്തുൽ ഇസ്ലാം നടത്തിക്കൊണ്ടുവരുന്നതെന്ന് അറിയാൻ കഴിഞ്ഞു. 27 കൊല്ലത്തിനിപ്പുറം ഈ ഒരു ഖിദ്മത്തുൽ ഇസ്ലാം അസോസിയേഷൻ അൽഹംദുലില്ലാ പാവപ്പെട്ടവർക്കും ആവശ്യത്തിന് വേണ്ടി ഖിദ്മത്ത് ചെയ്തുകൊണ്ട് വന്നിരിക്കുകയാണെന്ന് അറിയാൻ പറ്റി. ഇന്നവർ വളർന്നുകൊണ്ട് വന്ന് നല്ലൊരു ഓഫീസ് നിർമ്മിച്ചു.
അതിനു വേണ്ടിയിട്ട് പല ആൾക്കാർ സഹകരിച്ചിട്ടുണ്ടെന്ന് അറിഞ്ഞു. അൽഹംദുലില്ലാ. ഏതായാലും ബാങ്ക് കൊടുക്കുന്ന സമയമായതുകൊണ്ട് ഞാൻ എൻ്റെ സമയം കളയുന്നില്ല. ഇപ്പോൾ നമ്മളെ കർണാടകത്തിൻ്റെ വിധാനസഭ അധ്യക്ഷർ ഇപ്പോൾ വരാൻ പോകുന്നു ഇൻഷാ അല്ലാഹ്. അതുകൊണ്ട് എല്ലാവരും അതിനുവേണ്ടി കാത്തിരിക്കുകയാണ്. അതിനൊന്നിച്ചിട്ട് മാഷാ അല്ലാഹ് ഡ്രഗ്സ് മുക്ത കിന്യ, ഇത് എല്ലാത്തിനും നല്ല പരിപാടിയാണ്. ഇത് നമ്മുടെ നാട്ടിലേക്ക് അത്യാവശ്യമുള്ളത് എല്ലാവർക്കും അറിയും. അത്യാവശ്യമുള്ളത് നമ്മുടെ നാട്ടിൻ്റെ ചെറുപ്പക്കാർ ഇതിന് ഈ ഡ്രഗ്സ് എന്ന് കൂടുതലും അതിൻ്റെ പിന്നിൽ പോവുകയാണ്. ഇൻഷാ അല്ലാഹ് ഡ്രഗ്സ് മുക്ത കിന്യ എന്ന് ഖിദ്മത്ത് ഇസ്ലാമിൻ്റെ നേതൃത്വത്തിൽ അത് നടക്കുന്നത് വളരെ സന്തോഷമായി. അള്ളാഹു അത് സക്സസ് ആയി കൊടുക്കട്ടെ എന്ന് പ്രാർത്ഥിച്ചും കൊണ്ട് ഞാൻ സമയം കളയാതെ ഇന്നത്തെ ഈ പരിപാടിക്ക് എല്ലാവിധ ആശംസകളും നേടിക്കൊണ്ട് എൻ്റെ ഈ വാക്ക് നിർത്തുന്നു. അസ്സലാമു ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾವು ಸಭೆಯ ತಾತ್ಕಾಲಿಕವಾಗಿ ಮಾರಿಬು ನಮಾಜ್ ಹೋಗೋ ಕಾರಣ ತಾತ್ಕಾಲಿಕವಾಗಿ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಇನ್ನೂ 2 ಜನಗಳಿಗೆ ಸನ್ಮಾನ ಮಾಡಲಿಕ್ಕಿದೆ. ಒಂದು ನಮ್ಮ ಅಬೂ ಸಾಲಿ ಹಾಜಿ ಕುರಿಯಕಾರ್ ಮತ್ತು ನಮ್ಮ ವಿಧಾನಸಭಾ ಸ್ಪೀಕರ್ ಅಂತ UT ಖಾದರ್ ಅವರಿಗೆ ಈಗಾಗಲೇ ಮಾರಿಬು ನಮಾಜ್ ನಂತರ ಬರ್ತಾರೆ ಅಂತ ಹೇಳಿದ್ದಾರೆ. ಬಂದಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸಿ ನಮಾಜಿನ ಬಳಿಕ ಎಲ್ಲ ಊರಿನ ಹಿರಿಯರು ಈ ಒಂದು ಸಭೆಗೆ ಮತ್ತೆ ಸಭಾ ವೇದಿಕೆಗೆ ಆಗಮಿಸವಾಗಿ ಕೇಳಿಕೊಂಡು 3 ಸಲಾತಿನೊಂದಿಗೆ ಸಭೆ ತಾತ್ಕಾಲಿಕವಾಗಿ ವಿರಾಮಗೊಳಿಸುತ್ತೇನೆ. കനവിലെത്തു ഹബീബി ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ, സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എൻ്റെ ഹബീബി, കാത്തിരിക്കാം എൻ്റെ ഹബീബി. കണ്ണിൽ കൽബിൽ ഹബീബി കണ്ടതില്ല ഒരു നാളും, കാണാനൊത്തിരി ഹബീബി കാത്തിരുന്നു പല നാളും. കണ്ണിൽ കൽബിൽ ഹബീബി കണ്ടതില്ല ഒരു നാളും, കാണാനൊത്തിരി ഹബീബി കാത്തിരുന്നു പല നാളും. ബദറും ഉഹ്ദിലൊന്നു ഹബീബി ഞാനില്ല സ്വഹബോരിലായി, ബദറെ കണ്ടതില്ല